विघ्नेशाय सरस्वती पार्वती गुरवे नमः। दक्षिणामूर्तिदेवानां सकलकार्यदिग्विजयी भव। दक्षिणामूर्तिदेवानां सकलकार्यदिग्विजयी भव। ಗಜಮುಖ ನಾನಿಲ್ಲ ಪಾದವ ನೆನೆವೆ ತರಗಡದ ತರಗಡದೈ ತರಗಡದ ಗಜಮುಖ ನಾನಿಲ್ಲ ಪಾದವ ನೆನೆವೆ ಭಜಗಗೆ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಭಾಷಾಂಕುಜಾಧಾರ ಪರಮ ಪವಿತ್ರ ಪರಮ ಪವಿತ್ರ ದೇವ ದೇವರ ದೇವ ದೇವನೇ ನಗುದೋ ದೇವ ದೇವರ ದೇವ ದೇವನೇ ನಗುದೋ ಓ ದೇವ ದೇವರ ದೇವನೇ ನಗುದೋ ದೇವ ದೇವರ ದೇವ ದೇವನೇ ನಗುದೋ ಓ ದೇವ ದೇವರ ದೇವನೇ ನಗುದೋ ದೇವ ಓ ದೇವ ದೇವರ ದೇವನೇ ನಗುದೋ ದೇವ ದೇವರ ದೇವ ದೇವನೇ ನಗುದೋ ಓ ದೇವ ದೇವ ಓ ದೇವ ದೇವ ಓ ದೇವ ದೇವರ ದೇವನೇ ನಗುದೋ ಇಂದಿರಗಿದಲೆ ಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ಒಂದಿದು ವಿಶಾರದೆಗೆ ಶಕ್ರಾಧ್ಯಮರರಿಂಗೆರಗಿ ನಾಂದಿಯಲಿ ವರವ್ಯಾಸ ಮುನಿಪದ ದ್ವಂದ್ವಗಾನದನಾಗಿ ನಾಂದಿಯಲಿ ವರವ್ಯಾಸ ಮುನಿಪದ ದ್ವಂದ್ವಗಾನದನಾಗಿ ಕವಿಗಳ ದಂದಳಿಗೆ ಬದಮಂದು ಬೇಡುವೆ ನೀ ಕಥಾಮೃತವ ಆಗ ಕವಿಗಳ ದಂದಳಿಗೆ ಬದಮಂದು ಬೇಡುವೆ ನೀ ಕಥಾಮೃತವ ತೈ ತೈ ತದ್ದಿನ ಧೇ
ಶತ್ರುಘ್ನ ಸೇನೆಗಳ ಸೂತ್ರಗಳ ಧರಿಸುತ್ತ ಸೇನೆಗಳ ಸೂತ್ರಗಳ ಧರಿಸುತ್ತ ಸತ್ರ ತುರಗದ ರಕ್ಷೆಗೋಲಿದು ಸತ್ರ ತುರಗದ ರಕ್ಷೆ ಒಲಿದು ದುರಗಾದ ರಕ್ಷೆಗೋಲಿದ ಶತ್ರುಗಳ ಮರ್ದಿಸುದ ಮಿತ್ರರನ್ನು ಸಲಹುತ್ತ ಶತ್ರುಗಳ ಮರ್ದಿಸುದ ಮಿತ್ರರನ್ನು ಸಲಹುತ್ತ ಗೋತ್ರಗರನಂತೆ ನಡೆದಂದು ಶತ್ರುಗಳ ಮರ್ದಿಸುದ ಮಿತ್ರರನ್ನು ಸಲಹುತ್ತ ಗೋತ್ರಗರನಂತೆ ನಡೆದಂದು ಗೋತ್ರಗರನಂತೆ ನಡೆದಂದ ಅಣ್ಣ ಶ್ರೀರಾಮಚಂದ್ರ ನೀನೇ ರಕ್ಷಿಸು. ಶ್ರೀರಾಮ ಸೇವೆಯನ್ನ ಮಾಡುವಂತಹ ಭಾಗ್ಯ ಈ ಯುಗದ ಜನರಿಗೆ ಲಭಿಸಿದ್ದೆ ಅಂತಾದ್ರೆ ನಿಜವಾಗಿ ಅವರ ಭಾಗ್ಯವೇ ಸರಿ. ಜಾತಿ ಮತ ಭೇದ ಎನ್ನದೆ ಶ್ರೀರಾಮನ ಸೇವೆಯನ್ನ ಮಾಡಿದವರು ಪ್ರಪಂಚದಲ್ಲಿ ಅನೇಕ ಮಂದಿ. ಆದರೆ ಈ ಶತ್ರುಘ್ನಿಗೆ ಕೊರಗೇನು ಗೊತ್ತಾ? ಎಲ್ಲವರು ಅಣ್ಣನ ಸೇವೆಯನ್ನ ಮಾಡಿದ್ದಾರೆ. ಪರೋಕ್ಷವಾಗಿ ನಾನು ಮಾಡಿದ್ದೇನೆ, ಆದರೆ ಪ್ರತ್ಯಕ್ಷವಾಗಿ ಅಣ್ಣನ ಸೇವೆಯನ್ನ ಮಾಡುವಂತಹ ಭಾಗ್ಯ ಎನ್ನುವುದು ಈ ಶತ್ರುಘ್ನಿಗೆ ದೊರಕಿದ್ದಿಲ್ಲ. ವನವಾಸದ ಕಾಲದಲ್ಲಿ ಅಣ್ಣನ ಜೊತೆಯಾಗಿಯೇ ಇದ್ದು ಅಣ್ಣ ಲಕ್ಷ್ಮಣ ರಾಮನ ಸೇವೆಯನ್ನ ಮಾಡಿದ್ದಾನೆ. ಅಣ್ಣನ ಪಾದುಕೆಯನ್ನೇ ಶಿರದಲ್ಲಿ ಹೊತ್ತು ನಂದಿ ಗ್ರಾಮದಲ್ಲಿ ಇರಿಸಿ ಪಾದುಕಾ ಪ್ರದಾನ ಪ್ರಸಂಗವೇ ನಡೆದು ಹೋಯಿತು. ಆದರೆ ಈ ಶತ್ರುಘ್ನ ಮಾತ್ರ ಭಾಗ್ಯದಿಂದ ವಂಚಿತನಾದವ ಎಂಬುದಾಗಿ ಚಿಂತಿಸುತ್ತಿರುವಂತಹ ಕಾಲಕ್ಕೆ ಅಣ್ಣನಿಗೆ ಒಂದು ಶಂಕೆ ಎದುರಾಯಿತಲ್ಲ. ರಾವಣ ಕುಂಭಕರ್ಣಾದಿ ಖಳರನ್ನ ವಧಿಸಿದಂತಹ ತನಗೆ ಬ್ರಹ್ಮ ಹತ್ಯಾ ದೋಷ ಬಂತು ಎಂಬುದಾಗಿ ಚಿಂತಾಕ್ರಾಂತನಾದವ ನನ್ನಣ್ಣ ಶ್ರೀರಾಮಚಂದ್ರ. ನಮ್ಮಣ್ಣನಿಗೆ ಚಿಂತೆ ಒದಗಿತು ಅಂತಾದ್ರೆ ನಿವಾರಿಸುವವರದೆಷ್ಟೋ ಮಂದಿ. ಅಗಸ್ತ್ಯರು, ವಸಿಷ್ಠರು, ವಿಶ್ವಾಮಿತ್ರರೇ ಮೊದಲಾದವರು. ವಸಿಷ್ಠರೇ ಆಡಿದರಂತೆ, ಅಣ್ಣನೇ ಕೇಳಿದ್ರಂತೆ ವಸಿಷ್ಠರಲ್ಲಿ, ಇದಕ್ಕೆ ಪರಿಹಾರ ಹೇಗೆ ಎಂಬುದಾಗಿ. ನೀನು ಕೊಂದದ್ದು ದುಷ್ಟರನ್ನ, ಬ್ರಹ್ಮ ಹತ್ಯಾ ದೋಷ ಎನ್ನುವುದು ಬಾಧಿಸಲಿಲ್ಲ. ಆದರೆ ಶಂಕೆಯ ನಿವಾರಣಾರ್ಥವಾಗಿ ಅಶ್ವಮೇಧ ಯಾಗವನ್ನ ಮಾಡಿದರೆ ಒಳಿತು ಎಂಬುದಾಗಿ ಪ್ರಾಜ್ಞರೇ ಆಡಿದಂತಹ ಮಾತು. ಗುರುಗಳ ಮಾತಿನಂತೆ ಸರಯೂ ನದಿಯ ತಟದಲ್ಲಿ ಯಜ್ಞ ದೀಕ್ಷಾ ಭಕ್ತನಾಗಿ ಕುಳಿತುಕೊಳ್ಳುವುದಕ್ಕೆ ಅಣ್ಣ ಶ್ರೀರಾಮಚಂದ್ರ ಸಿದ್ಧನಾದ. ಆದರೆ ಯಾಗ ದುರಗದ ರಕ್ಷಣೆಗೆ ಹೊರಡುವವರು ಯಾರೆನ್ನುವಂತಹ ಜಿಜ್ಞಾಸೆಯೋ ಪ್ರಶ್ನೆಯೋ ಅವರಲ್ಲಿ ಮೂಡಿದಾಗ ನೇರವಾಗಿ ನಾನೇ ಹೋಗಿ ಅಣ್ಣನ ಪದತಲಕ್ಕೆ ಎರಗಿ, ಅಣ್ಣ ಈ ಒಂದು ಅವಕಾಶ ಶತ್ರುಘ್ನಿಗೆ ದೊರೆಯಬೇಕಣ್ಣ, ದಯಪಾಲಿಸಬೇಕು ಎಂಬುದಾಗಿ ಅಣ್ಣನಲ್ಲಿಯೇ ಕೇಳಿದೆ. ಅಣ್ಣನೇ ಹರಸಿ ಕಳುಹಿದವನಿದ್ದಾನೆ. ಶತ್ರುಘ್ನ ನೀನೇ ಸೇನೆಯ ನೇತಾರನಾಗಿ ಮುಂದುವರಿಯಬೇಕು ಎಂಬುದಾಗಿ. ಹಾಗಾಗಿ ಅಣ್ಣನ ಆಜ್ಞಾನುಸಾರ ಯಾಗ ತುರಗದ ರಕ್ಷಣೆಗಾಗಿ ಭರತ ಸುತ ಪುಷ್ಕಳ, ಲಕ್ಷ್ಮಣ ಸುತ, ಚಂದ್ರಕೇತ ಮೊದಲಾದವರನ್ನ ಕೂಡಿಕೊಂಡು ನಮ್ಮ ಸಕಲ ಸೇನೆ ಎನ್ನುವುದು
ಸಿದ್ಧವಾಗಿದೆ. ಹಾಗಾಗಿ ತಡ ಮಾಡುವುದಲ್ಲ. ತಮಸೆಯ ದಡದಲ್ಲಿ ತಮಸೆಯ ತಡದಲ್ಲಿ ತಮಸೆಯ ತಡದಲ್ಲಿ ಕಮನೀಯ ಸೌಂದರ್ಯ ಕಮನೀಯ ಸೌಂದರ್ಯ ಸಮನ್ಯಾರು ತನಗೆ ಎನ್ನುತ್ತೀರೇನೋ ಸಮನ್ಯಾರು ತನಗೆ ಎನ್ನುತ್ತೀರಲು ತಮಸೆಯ ತಟದಲ್ಲಿ ಕಮನೀಯ ಸೌಂದರ್ಯ ಸಮನ್ಯಾರು ತನಗೆನ್ನುತ್ತೀರಲು ಸಮನ್ಯಾರು ತನಗೆ ಎನ್ನುತ್ತೀರಲು ಸಮನ್ಯಾರು ತನಗೆ ಎನ್ನುತ್ತೀರಲು ರಮಣೀಯವನ ಚರಿಸಿದ ಮಹಾರಿಯಳು ಮಿಂದು ರಮಣೀಯವನ ಚರಿಸಿದ ಮಹಾರಿಯಳು ಮಿಂದು ರಮಣೀಯವನ ಚರಿಸಿಯೇ ರಮಣೀಯವನ ಚರಿಸಿ ತಮಹಾರಿಯಳು ಮಿಂದು ತಮಹಾರಿಯಳು ಮಿಂದು ತಮಹಾರಿಯಳು ಮಿಂದು ಶ್ರಮಗಳೆವ ಮನವ ದಾಳಿರಲು ಶ್ರಮಗಳೆವ ಮನವ ದಾಳಿರಲು ರಮಣೀಯವನ ಜರಿಸಿದ ಮಗಾರಿಯಳು ಮಿಂದು ಶ್ರಮಗಳೆವ ಮನವ ದಾಳಿರಲು ಶ್ರಮಗಳೆವ ಮನವ ದಾಳಿರಲು ಈಗ ಯಾಗತ್ವದ ರಕ್ಷಕನಾಗಿ ಮುಂದುವರೆದಂತಹ ಸಂದರ್ಭದಲ್ಲಿ ಪ್ರಥಮವಾಗಿ ನಮ್ಮ ದುರ್ಗ ಎನ್ನುವುದು ಪ್ರವೇಶಿಸಿದ್ದು ಚಕ್ರಾಂಕಿತ ನಗರವನ್ನ ಅಲ್ಲಿಯ ಅರಸರಾದಂತಹ ಸುಬಾಹು ಮಹಾರಾಜ ದುರ್ಗವನ್ನ ಬಂಧಿಸಿ ಕಾಳಗ ಕೊಡಲು ಜೊತೆಯಾದ ಕಾಳಗಳಲ್ಲಿ ಕೈಸಾದ ರಾಮನ ಹಿರಿಮೆಯನ್ನು ಮಹಿಮೆಯೇನೆಂಬುದನ್ನು ಅರಿತು ತನ್ನ ಮಗನಾದಂತಹ ದಮನನನ್ನ ಜೊತೆಯಾಗಿ ಕಳುಹಿಸಿದವನಿದ್ದಾನೆ. ಹೀಗೆ ಮುಂದುವರೆದಂತಹ ಸಂದರ್ಭದಲ್ಲಿ ಯಮುನಾ ನದಿಯ ತಟದಲ್ಲಿ ಯಾಗಾಶ್ವ ಎನ್ನುವುದು ಮಾಯವಾಗಿ ಹೋಯಿತು. ಚಿಂತಿಸುವಂತಹ ಕಾಲಕ್ಕೆ ದೇವಋಷಿ ನಾರದರ ಆಗಮನವಾಯಿತು. ನಡೆದ ಪರಿಭವಗಳೆಲ್ಲವನ್ನ ಸವಿವರವಾಗಿ ವರ್ಣಿಸಿದರು. ಅಷ್ಟು ಮಾತ್ರವಲ್ಲ, ವರುಣ ಮಂತ್ರವನ್ನು ಕೂಡ ನಮಗೆ ದಯಪಾಲಿಸಿದರು. ನಮಗೆ ಅರುಹಿದ
ಹೊರಟಿದರು. ವರ್ಣವತ್ ಮಂತ್ರವನ್ನ ಜಪಿಸುವುದರ ತ್ವರ ನೇರವಾಗಿ ಯಮುನಾ ನದಿಯ ತಳಭಾಗವನ್ನ ಸೇರಿಕೊಂಡೆವು. ಅಲ್ಲಿ ಆಳುತ್ತಾ ಇದ್ದವರು ಪ್ರಹಸ್ತ ನಂದನರಾದಂತಹ ಮದನಾಕ್ಷಿ ತಾರಾವಳಿಯರು ಹಾಗೂ ಮಾರೀಚನಂದನೆನಿಸಿಕೊಂಡಂತಹ ಕುಮುದಿನಿಯು ತಪಸ್ಸನ್ನ ಆಚರಿಸುತ್ತಾ ಇದ್ದಳು. ಕಾಳಗವೇ ನಡೆದು ಹೋಯಿತು. ಕೊನೆಯಲ್ಲಿ ಯೋಗಿನಿ ಸಂಧಾನವೂ ಆಯಿತು. ರಾಮದರ್ಶನವನ್ನ ಮಾಡಿಸಬೇಕು ಎಂಬುದಾಗಿ ನನ್ನಲ್ಲಿ ಕೇಳಿಕೊಂಡಾಗ ಮುದ್ರೆಯ ಉಂಗುರವನ್ನ ಕೊಟ್ಟು ರಾಮದರ್ಶನ ನಿಮಗಾಗುತ್ತದೆ ಎಂಬುದಾಗಿ ಹರಸಿ ಕಳುಹಿದ ಹಾಗಾಯಿತು. ಋಣ ಎನ್ನುವುದನ್ನ ಇಟ್ಟುಕೊಳ್ಳಲಿಲ್ಲ ಆಕೆ. ವಿಶೇಷವಾದಂತಹ ಮಂತ್ರಾಸ್ತ್ರವನ್ನ ನನಗೆ ದಯಪಾಲಿಸಿದಳು. ಮುಂದೊಂದು ದಿನ ಶಿವಭಕ್ತರೊಡನೆ ದುರವನ್ನ ಎಸಗುವಂತಹ ಪ್ರಮೇಯ ಒದಗಬಹುದು. ಆದ್ದರಿಂದ ಮಂತ್ರಾಸ್ತ್ರಿನ ಜೊತೆಯಲ್ಲಿರಲಿ ಎಂಬುದಾಗಿ ಯೋಗಿನಿ ನಮ್ಮನ್ನ ಕಳುಹಿದ ಹಾಗಾಯಿತು. ಮುಂದೆ ಜ್ಯೋತಿರ್ವೇದಪುರವನ್ನ ಸೇರಿದಂತಹ ಸಂದರ್ಭದಲ್ಲಿ ಅಲ್ಲಿಯ ರಸವಾದಂತಹ ವೀರಮಣಿಯ ಸುಕುಮಾರರು ರುಕ್ಮಾಂಗ ಹಾಗೂ ಶುಭಾಂಗರು ಯಾಗತುರಗವನ್ನ ಬಂಧಿಸಿ ಕಾಳಗಕ್ಕೆ ಮುಂದಾದರು. ಘೋರ ಕಾಳಗವೇ ನಡೆದು ಹೋಯಿತು. ಕೊನೆಯಲ್ಲಿ ತತ್ವದ ಬೋಧನೆಯೂ ಆದ ಹಾಗಾಯಿತು. ಹರಿಹರದಲ್ಲಿ ಭೇದ ಇಲ್ಲ ಎನ್ನುವಂತಹ ತತ್ವ ಎಲ್ಲರಿಗೂ ಸಾರಿದ ಹಾಗಾಯಿತು. ಈಗ ಬಂದಿರುವಂತಹ ಪುಣ್ಯಕ್ಷೇತ್ರ ಇದುವೇ ತಮಸಾ ನದಿಯ ತಟಾಕ. ಹಬ್ಬ ಮನಸ್ಸಿಗೆ ಸೌಂದರ್ಯವಾಗುತ್ತಾ ಇದೆ. ಪರಮ ಪಾವನೆಯಾದಂತಹ ತಮಸಾ ನದಿಯು ಸ್ವಚ್ಛಂದವಾಗಿ ಹರಿಯುತ್ತಾ ಇದ್ದಾಳೆ. ಇಲ್ಲಿಯೇ ತನುಶ್ರಮವನ್ನ ಕಳೆಯಬೇಕು. ಹರಿಯುವಂತಹ ತಮಸಾ ನದಿಯಲ್ಲಿ ಸ್ನಾನಾದಿಗಳನ್ನ ಪೂರೈಸಿ ಸ್ವಲ್ಪ ಇಲ್ಲಿ ವಿಶ್ರಾಂತಿಯನ್ನ ಪಡೆಯಬೇಕು. ಈ ನದಿಯ ಇಕ್ಕೆಲಗಳಲ್ಲಿ ಇರುವಂತಹ ವನ ಪ್ರದೇಶವನ್ನ ನೋಡಿದ್ರೆ ಮನಸ್ಸಿಗೆ ಮಹದಾನಂದವಾಗುತ್ತದೆ. ಒಂದೆಡೆಯಲ್ಲಿ ವಿಧ ವಿಧವಾದಂತಹ ಹೂಗಳು, ಗಗನ ತುಂಬಿಸುತ್ತದ ಎನ್ನುವಂತಹ ವೃಕ್ಷರಾಶಿಗಳು. ಮನದಲ್ಲಿ ಒಂದು ಆಶ್ಚರ್ಯವನ್ನ ಕಾಣುತ್ತಾ ಇದ್ದೇನೆ. ಹೋದಂತಹ ಎಲ್ಲಾ ಪ್ರದೇಶದಲ್ಲಿ ಹೀಗಲ್ಲ. ಇದೊಂದು ಕೇವಲ ವನವಲ್ಲ, ಇದೊಂದು ಉಪವನ ಅಂತ ಅರ್ಥ ಆಗುತ್ತದೆ. ತನ್ನ ಸ್ವ ಇಚ್ಛೆಯಿಂದ ಬೆಳೆದಂತಹ ವನ ಇದಲ್ಲ, ಯಾರೋ ಬೆಳೆಸಿದಂತಹ ಉಪವನ ಎನ್ನುವುದು ಸ್ಪಷ್ಟ. ಹಾಗಾದರೆ ಇಲ್ಲಿಯ ಪ್ರಾಣಿಗಳನ್ನ ಗಮನಿಸಿದರೆ ಹಾವು ಹಾಗೂ ಮುಂಗುಸಿ ತನ್ನ ವೈರತ್ವವನ್ನ ಮರೆತು ಜೊತೆ ಜೊತೆಯಾಗಿ ಆಟವಾಡುತ್ತಾ ಇದೆ. ಈ ಕಡೆಯಲ್ಲಿ ವ್ಯಾಘ್ರ ಹಾಗೂ ಹರಿಣವನ್ನು ಜೊತೆ ಜೊತೆಯಾಗಿ ವಿಹರಿಸುತ್ತಾ ಇದೆ. ಹಾಗಾದರೆ ಇಂತಹ ಸ್ನೇಹ ಭಾವ ಇಲ್ಲಿ ಮೂಡಬೇಕು ಅಂತಾದರೆ ಸನಿಹದಲ್ಲೇ ಮುನಿಪಾಶ್ರಮ ಇರುವುದು ಸತ್ಯ ತಾನೇ? ಏನೇ ಇರಲಿ, ಇಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಅದರಂತರ ಮುಂದುವರಿ. ಮುನಿಭವನದೊತ್ತಿನಲ್ಲಿ ಮೇಯುತ್ತಲಿರಲು ಚಿತ್ತದೊಳಗಾಶ್ಚರ್ಯವೆತ್ತೋರ ಮುನಿಪುತ್ರ ಹತ್ತಿರಗೆ ಕನೆದು ಮಿತ್ರರಳು. ನಮಸ್ಕಾರ. ಹೌದಾ? ಇಲ್ಲಿ ಈ ವಾಲ್ಮೀಕಿ ಋಷ್ಯಾಶ್ರಮದಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನ ಹೌದಾ? ಗುರುಗಳು ಗುರುಮಠದಲ್ಲಿ ಮತ್ತೆ ನಮ್ಮನ್ನ ಕರೆದು ಏನಂತ? ಗುರುಗಳು ಬರುವುದರ ಒಳಗಾಗಿ ಕುಶ ಸಂಹಿತೆಯನ್ನು ಆದಷ್ಟು ಬೇಗ ತೆಗೆದುಕೊಂಡು ಬನ್ನಿ ಮಕ್ಕಳೇ ಅಂತ ಅಮ್ಮ ಕರೆದು ಹೇಳಿದಂತ ಮಾತು. ಅವರ ಆಣತಿಯಂತೆ ಕಾಡಿಗೆ ಬಂದಿದ್ದೇವೆ. ಈ ಕುಶ ಸಂಹಿತೆಯನ್ನು ಒಟ್ಟು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲೊಂದು ತೋರ್ತಾ ಉಂಟಲ್ಲ, ಮಣಿಗಳೆಲ್ಲರೂ ಕೇಳಿ ಬಂದ ಪ್ರಾಣಿ ಯಾವುದು ನೀವು ಹೇಳಿ, ಬಂದ ಪ್ರಾಣಿ ಯಾವುದು ನೀವು ಹೇಳಿ. ಕ್ಷೋಣಿಯೊಳತಿ ಚೋದ್ಯ ನಾನೀಗ ಕಂಡೇನು, ಕ್ಷೋಣಿಯೊಳತಿ ಚೋದ್ಯ, ಕ್ಷೋಣಿಯೊಳತಿ ಚೋದ್ಯ, ಅತಿ ಚೋದ್ಯ, ಕ್ಷೋಣಿಯೊಳತಿ ಚೋದ್ಯ ನಾನೀಗ ಕಂಡೇನು. ಜಾಣರದರೆ ಮನಗಾಣಿಸಿಕೊಳ್ಳಿ, ಜಾಣರಾದರೆ ಮನಗಾಣಿಸಿಕೊಳ್ಳಿ. ಮಣಿಗಳೆಲ್ಲರೂ ಕೇಳಿ, ಬಂದ ಪ್ರಾಣಿ ಯಾವುದು ಬೇಗ ಹೇಳಿ.
ಪ್ರಾಣಿ ಯಾವುದಂತ ಅರ್ಥ ಆಗುದಿಲ್ಲ. ಅಲ್ಲೊಂದು ಪ್ರಾಣಿ ಗೋಚರಿಸ್ತಾ ಉಂಟು. ಅದು ಯಾವ್ದು ಯಾವುದಂತ ನಮ್ಮಲ್ಲೇ ನಾವು ಚರ್ಚೆ ಮಾಡುವುದಲ್ಲ. ನಮ್ಮಲ್ಲಿ ಬುದ್ಧಿವಂತ ಅಂತ ಹೇಳಿದ್ರೆ ಯಾರು? ಅವಂದ್ರೆ ಯಾರು? ಅವಂದ್ರೆ ನೀವು ಹೇಳುದಿಲ್ಲ ಬಿಡು. ಲವ, ಅವನನ್ನೇ ಕರೆಯುವ. ಏ ಲವ 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 ಲವ. ಭೂಮಂಡಲದಲ್ಲಿ ನೀವು ಕಲೀಲಿಕ್ಕೆ ಮುಂದಿದ್ದೀರಿ ಎನ್ನುವ ಕಾರಣದಿಂದಾಗಿ ನನ್ನನ್ನು ಶಶಾನ ಮಾಡಿ ಮಾತಾಡ್ತಿದ್ದೀರಲ್ಲ. ನೀನೇ ಕಲೀಲಿಕ್ಕೆ ಹಿಂದಾದದ್ದು. ನಾನು ಹಿಂದಾದದ್ರಿಂದ ನೀವು ಕಲೀಲಿಕ್ಕೆ ಮುಂದಾದದ್ದು. ಅದು ನೆನಪಿಟ್ಕೊಳ್ಳಿ. ಬಿಟ್ಟುಕೊಟ್ಟವ ನಾನು. ಅದು ಬುದ್ಧಿವಂತರ ಲಕ್ಷಣ. ಈಗ ನೀವು ಹೇಳುದು, ಈಗ ನೀವೇ ಪ್ರತಿ ಬುದ್ಧಿವಂತರು ಅಂತ ಹೇಳುದಾ? ನಾನು ಬುದ್ಧಿವಂತ, ಅವನನ್ನ ಪ್ರಶ್ನೆ ಮಾಡ್ಬೇಕಾದ್ರೆ. ಈಗ ಮೊದಲು ನೀನು ಮುಂದೆ ಬಾ. ನಿಮ್ಮಿಬ್ಬರಲ್ಲಿ ಯಾರು ಬುದ್ಧಿವಂತರಲ್ಲಿ ನೋಡುವ. ನಿನಗೂ ಪ್ರಶ್ನೆಯನ್ನು ಕೇಳ್ತೇನೆ, ನಿನಗೂ ಪ್ರಶ್ನೆಯನ್ನು ಕೇಳ್ತೇನೆ. ನಾನು ಕೇಳುವ ಪ್ರಶ್ನೆಗೆ ಸರಿಯಾಗಿ ನೀವು ಉತ್ತರ ಕೊಟ್ಟದ್ದು ಯಾವುದಂತಾದಲ್ಲಿ ನೀವೇ ಬುದ್ಧಿವಂತರು, ನಾನೇ ದಡ್ಡ. ಹಾಗಾದ್ರೆ ಪ್ರಶ್ನೆ ಕೇಳಲ್ಲ? ಸುಲಭದ ಪ್ರಶ್ನೆ ಕೇಳ್ತೇನೆ. ಒಂದು ನಾಯಿಗೆ ಎಷ್ಟು ತಲೆ? ಒಂದು ನಾಯಿಗೆ ಒಂದೇ ತಲೆ. ಎರಡು ನಾಯಿಗೆ ಎಷ್ಟು ತಲೆ? ಎರಡು ನಾಯಿಗೆ ಎರಡೇ ತಲೆ. ಮೂರು ನಾಯಿಗೆ ಎಷ್ಟು ತಲೆ? ಮೂರು ನಾಯಿಗೆ ಮೂರೇ ತಲೆ. ನಾಲ್ಕು ನಾಯಿಗೆ ಎಷ್ಟು ತಲೆ? ನಾಲ್ಕು ನಾಯಿಗೆ ನಾಲ್ಕೇ ತಲೆ. ಐದು ನಾಯಿಗೆ ಎಷ್ಟು ತಲೆ? ಐದು ನಾಯಿಗೆ ಐದೇ ತಲೆ. ಆರು ನಾಯಿಗೆ ಎಷ್ಟು ತಲೆ? ಆರು ನಾಯಿಗೆ ಆರೇ ತಲೆ. ಏಳು ನಾಯಿಗೆ ಎಷ್ಟು ತಲೆ? ಏಳು ನಾಯಿಗೆ ಏಳೇ ತಲೆ. ಒಂದನೇ ತರಗತಿಯ ಗುರುಗಳಿಗೆ ಎಷ್ಟು ತಲೆ? ಒಂದನೇ ತರಗತಿ ಗುರುಗಳಿಗೆ ಒಂದೇ ತಲೆ. ಎರಡನೇ ತರಗತಿಯ ಗುರುಗಳಿಗೆ ಎಷ್ಟು ತಲೆ? ಎರಡನೇ ತರಗತಿ ಗುರುಗಳಿಗೆ ಎರಡೇ ತಲೆ. ಮೂರನೇ ತರಗತಿ ಗುರುಗಳಿಗೆ ಎಷ್ಟು ತಲೆ? ಮೂರನೇ ತರಗತಿ ಗುರುಗಳಿಗೆ ಮೂರೇ ತಲೆ. ಪ್ರಪಂಚದ ಅತ್ಯಂತ ಬುದ್ಧಿವಂತ ಹೇಳಿದ್ರೆ ಇವನೇ. ಮೂರನೇ ತರಗತಿ ಗುರುಗಳಿಗೆ ಮೂರು ತಲೆನಾ? ಮತ್ತೆ ಅದು ಎಷ್ಟು ಹೇಳುವಷ್ಟು ಸುಧಾರಣೆ ಹೋಗು. ಕೇಳುವ ಪ್ರಶ್ನೆ ಹಾಗೆ ಉಂಟು, ನೀವು ಹೇಳುವಂತ ಉತ್ತರವೂ ಹಾಗೆ ಉಂಟು. ಬಿಡು, ನಿನ್ನಲ್ಲಿ ಕೇಳ್ತೇನೆ ಪ್ರಶ್ನೆ. ನಾನೇ ಬುದ್ಧಿವಂತ. ತಟ್ಟಂತ ಹೇಳಬೇಕು. ತಟ್ಟಂತ ಹೇಳ್ತೇನೆ, ನೀನು ತಟ್ಟಂತ ಕೇಳು. ನೀನು ಸ್ವಲ್ಪ ತಡಿ. ನೀಲಂಬರಿ ನೀಲಿ ಲಕ್ಷ್ಯ ತೋರಿಸು ಬಂತು. ಅದು ನಮ್ದೊಂದು ಗುರುಗಳು ಹೇಳಿಕೊಟ್ಟಂತ ವಿದ್ಯೆ. ಇದರಲ್ಲೇ ಮುಂದುವರಿಬೇಕು. ಅಲ್ಲಲ್ಲ, ನೀಲಾಂಬರಿಯನ್ನು ನೆನೆಸಿಕೊಂಡು ಪ್ರಶ್ನೋತ್ತರ ಪ್ರಾರಂಭ ಮಾಡು. ಹೇಳು. ಒಂದು ಬಾವಿ ಇರ್ತದೆ. ಬಾವಿ ಇರ್ತದೆ. ಬಾವಿಯಲ್ಲಿ 10 ಮೀನು ಇರ್ತದೆ. ಆ 10 ಮೀನಿನಲ್ಲಿ ಒಂದು ಮೀನು ಸತ್ತೋದ್ರೆ ಆ ಬಾವಿಯಲ್ಲಿ ಎಷ್ಟು ಮೀನು ಉಳಿತದೆ? 10 ಮೀನು ಇರ್ತದೆ, ಒಂದು ಮೀನು ಸತ್ತು ಹೋಗ್ತದೆ. ಅಂತಾದರೆ ಈಗ ಪ್ರಾರಂಭ ಮಾಡ್ತಿದೆ ನಿಮ್ಮ ಸಮಯ. ಸಮಯ ಬೇಡ ನನಗೆ. 10ರಲ್ಲಿ ಒಂದು ಸತ್ತು ಹೋಯ್ತು ಅಂತಾದ್ರೆ 9 ಮೀನು ಬಾವಿಯಲ್ಲಿ ಉಂಟು. ಸತ್ತೋದು ಒಂದು ಮೀನು ಯಾರು ನಿಮ್ಗೆ ತುಂಬಿದೋರ್ದಾಗ ಈ ನಾಯಿ ಬಾಲಲ್ಲಾಡಿಸುವುದು ಯಾಕೆ? ನಾಯಿ ಬಾಲ ಅಲ್ಲಾಡಿಸುವುದು ಮನೆಯ ಯಜಮಾನನನ್ನ ಕಂಡಾಗ ಪ್ರೀತಿಯಿಂದ ಅದು ಮಾತಾಡ್ಲಿಕ್ಕೆ ಆಗುವುದಿಲ್ಲ. ಬಾಲದಲ್ಲಿ ಅದು ಸನ್ನೆ ಮಾಡುವಂತದ್ದು ಶುದ್ಧ ಸುಳ್ಳು. ಹೇಗೆ? ನಾಯಿ ಬಾಲವನ್ನ ಯಾಕೆ ಅಲ್ಲಾಡಿಸ್ತದೆ ಅಂತ ಹೇಳಿದ್ರೆ, ಬಾಲಕ್ಕೆ ನಾಯಿಯನ್ನು ಅಲ್ಲಾಡಿಸ್ಲಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೆ ನಾಯಿಯ ಬಾಲವನ್ನು ಅಲ್ಲಾಡಿಸ್ತದೆ. ಎಲ್ಲಿ ಹಡಗರ ಭಯಂಕರ ಸಂಶೋಧಕ ನೀನು. ಎಲ್ಲ ತಿಳ್ಕೊಂಡಿದ್ದ ಈಗ ಈಗ ವಿಷಯ ಇತ್ತು. ಇದೆಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಹೇಳಲಿಕ್ಕೆ ಆಗುದಿಲ್ಲ. ಬಿಟ್ಟಾಗ ಉತ್ತರ ನೀನು ಪ್ರಶ್ನೆಯೇ ಸರಿ ಇಲ್ಲ ಅಂತ ಹೇಳಿದ್ರ ಅದೆಲ್ಲ ನಾವು ಒಪ್ಪುದಿಲ್ಲ. ಓ ಆ ಕಡೆಯಲ್ಲಿ ನೋಡು, ಒಂದು ಪ್ರಾಣಿ ಗೋಚರಿಸ್ತಾ ಉಂಟು. ಆ ಪ್ರಾಣಿ ಯಾವುದು ಅಂತ ನಮ್ಮಲ್ಲೇ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅಷ್ಟು ಬುದ್ಧಿವಂತ ಆದ್ರೆ ಆ ಪ್ರಾಣಿ ಯಾವುದು ಹೇಳಿ. ಖಂಡಿತವಾಗಿ ಬಾಲಕನೇ. ಬಾಲಕರೆಲ್ಲರೂ ಕೇಳಿರಿ, ಬಾಲಕರೆಲ್ಲರೂ ಕೇಳಿರಿ, ಬಾಲಕರೆಲ್ಲರೂ ಬಾಲಕರೆಲ್ಲರೂ ಕೇಳಿರಿ. ಭೂಮಿ ಬಾಲಕ ಅಶ್ವವು ತಿಳಿಯಿರಿ, ಭೂಮಿ ಬಾಲಕ
ಬಗೆಯಿರಿ ಪಶುವೆಂದು ಬಗೆಯಿರಿ ಅದ ಹೋಲುವ ಪಶುವೆಂದು ಬಗೆಯಿರಿ ಕೇಳಿದ ಗಯಜಾತ್ರ ನೆನೆಯಿರಿ ಅದ ಹೋಲುವ ಪಶುವೆಂದು ಬಗೆಯಿರಿ ಪ್ರಾಣಿಶಾಸ್ತ್ರದಲ್ಲಿಯೂ ಹಯಶಾಸ್ತ್ರದ ಬಗ್ಗೆ ಪಾಠವನ್ನು ಮಾಡಿದವರಿದ್ದಾರೆ ಗುರುಗಳು. ನಾನು ಏಕಾಗ್ರದರ್ಶಿಯನಾಗಿ ಆ ಪಾಠವನ್ನು ಕೇಳ್ತಾ ಇದ್ದೆ, ಗೊತ್ತುಂಟ? ಹಾಗೆ ಕೇಳಿದವರು ಪ್ರಾಣಿ ಯಾವುದು ಅಂತ ಗೊತ್ತಾಗ್ತಿತ್ತು. ನೋಡಿ, ಗುರುಗಳು ಪಾಠ ಮಾಡುವಾಗ ನನಗೆ ಏಕಾಗ್ರತೆಯನ್ನು ಹೆಚ್ಚಾಗಿ ಅಲ್ಲೇ ಸ್ವಲ್ಪ ನಿದ್ದೆ ಮಾಡಿದೆ ಬಿಟ್ಟರೆ ಮೆತ್ತಂತದ್ದು ಇಲ್ಲ. ಇನ್ನ ಏಕಾಗ್ರತೆ ನಿದ್ರೆಯಲ್ಲಿ ಬಿಟ್ಟರೆ ಮತ್ತೆ ಈ ಗುರುಮಠದಲ್ಲಿ ಯಾವುದಕ್ಕೂ ಆಗುದಿಲ್ಲ. ನಿದ್ರೆ ಮಾಡಲಿಕ್ಕೂ ಯೋಗ ಬೇಕು, ಪುಣ್ಯ. ನಿನಗೆ ಸ್ಥಳ ಸಿಕ್ಕಿದ್ರೆ ಸಾಕಲ್ಲೇ ಮಲಗುವ ನೀನು. ಮತ್ತೆ ಇಡು ಆ ಪ್ರಾಣಿ ಯಾವುದು ಅಂತ ಗೊತ್ತಾಗ್ಲಿಲ್ಲ ತಾನೇ? ಗೊತ್ತಾಗಲಿಲ್ಲ. ಹೇಳ್ತಾರೆ ಕೇಳು. ಅದರ ಹೆಸರು ಹಯ, ಕುದುರೆ, ತುರಗ, ಅಶ್ವ. ಅಲ್ಲ, ಇನ್ನೊಂದು ಒಂದು ಪ್ರಾಣಿ ಅಲ್ಲ, ನೀನು ನಾಲ್ಕು ಹೆಸರು ಹೇಳ್ತಾ ಬಗೆ ಬಗೆಯ ಹೆಸರುಂಟಯ್ಯ. ಒಂದೇ ಪ್ರಾಣಿಗೆ ಬಗೆ ಬಗೆಯ ಹೆಸರು. ಹೌದು. ಇದನ್ನು ರಾಜ ಮಹಾರಾಜರು ಬೇಟೆಗೆ, ತಿರುಗಾಟಕ್ಕೆ ಅಷ್ಟೇ ಅಲ್ಲ, ಅಶ್ವಮೇಧ ಎನ್ನುವಂತ ಪುಣ್ಯ ಕೃತಿಗಳಿಗೂ ಈ ಪ್ರಾಣಿಯನ್ನು ಬಳಸ್ತಾರೆ. ಹಾಗಾದ್ರೆ ಅದು ಭಯಂಕರ ಶ್ರೇಷ್ಠ ಪ್ರಾಣಿ ಅಂತ. ಖಂಡಿತವಾಗಿ ಹೌದು. ಸರಿ, ಇಲ್ಲ ಅವನ ಹತ್ರ ಮಾತು. ನಾವು ಗುರುಗಳು ಪಾಠ ಮಾಡುವಾಗ ವಿದ್ಯೆ ದುಡ್ಡು ಮಾಡ್ತೇವೆ, ಎಂತ ಮಾಡಿ ಸಾಯ್ತು ಅಂತ ಹೇಳಿಲ್ಲ. ನಾನು ಅದೆಲ್ಲ ಆಲೋಚನೆ ಮಾಡುವುದು. ತಮಗವಿದ್ದರೆ ಬೇಗ ಏಳಿರಿ, ತಮಗವಿದ್ದರೆ ಬೇಗ ಏಳಿರಿ, ಬೇಗ ಏಳಿರಿ, ಬಂದ ಹವಣ ವಿಚಾರಿ ಬಾಳಾಗಿರಿ, ಬಂದ ಹವಣ ವಿಚಾರಿ ಬಾಳಾಗಿರಿ. ಕವಿಗುರು ಆಶ್ರಮದೊಳಗಿಲ್ಲ, ಕವಿ ಗುರು ಆಶ್ರಮದೊಳಗಿಲ್ಲ, ವನ ಭುವಿಯನ್ನು ಕಾಯುವ ನಾವಿಲ್ಲ, ವನ ಭುವಿಯನ್ನು ಕಾಯುವ ನಾವಿಲ್ಲ. ಕವಿಗುರು ಆಶ್ರಮದೊಳಗಿಲ್ಲ, ವನ ಭುವಿಯನ್ನು ಕಾಯುವ ನಾವಿಲ್ಲ. ಹೇಳ್ತಾ ಇದ್ದೇನೆ. ಹೌದು, ಸ್ಪಷ್ಟವಾಗಿ ಅರ್ಥವಾಯಿತು ನನಗೆ.
ಇಲ್ಲ. ಮತ್ತು ಒಳ್ಳೆದೇ. ಪಾತಾಳಕ್ಕೆ ಹೋಗಿದ್ದಾರೆ. ನಾವು ಹೇಳಿದ್ದೇವೆ. ಇಲ್ಲಿಯ ಜವಾಬ್ದಾರಿ ನಮ್ಮ ಪಾಲಿಗೆ ಉಂಟು. ಹೌದು. ಅದು ಹೇಗೆ ಬಂತು, ಹಾ. ಎಲ್ಲಿಂದ ಬಂತು, ಹೌದು. ಅದೆಲ್ಲ ವಿಚಾರಿಸಬೇಕಾದಂತಹ ಹೊಣೆಗಾರಿಕೆ ನಮ್ಮ ಪಾಲಿಗೆ ಉಂಟು. ನಿಜ. ಇಲ್ಲಿ ಕಾಲ ಅವನಲ್ಲ. ಅದಕ್ಕೆ ಬೇಗ. ನೋಡಿದಿರೆ ಬಾಲಕರ ನೋಡಿದಿರೆ ನೋಡಿದಿರೆ ಬಾಲಕರು ನೋಡಿದಿರೆ 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 ಬಾಲಕರು ಮೆರೆಯುವ ರೂಢಿ ಬಾಲನ ಹಯದ ಬರಿಯನು ಮೆರೆಯುವ ರೂಢಿ ಬಾಲ ಮೆರೆಯುವ ರೂಢಿ ಬಾಲನ ಹಯದ ಬರಿಯನು ಹಯದ ಬರಿಯನು ಕಾಡಿಗದಿಬದಿ ಎಂಬ ಸಗಾಡದಿಂದ ಕಾಡಿಗದಿಬದಿ 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 ಎಂಬ ಸಗಾಡದಿಂದ 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 ಕಾಡಿಗದಿಬದಿ ಎಂಬ ಸಗಾಡದಿಂದ ಕುದುರೆ ಸಮೇತದವರಿಗಾಗಿ ನಾವು ಬಂದವರಿದ್ದೇವೆ. ನಿಜ. ನೋಡಿದೆಯೇನು? ಹಾ. ಎಷ್ಟು ಸುಂದರವಾಗಿ ಉಂಟು. ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ನೋಡಿದರೆ ಮತ್ತು ಹಲವು ಬಾರಿ ನೋಡಬೇಕಾದಂತ ರೂಪ. ನೀವು ಬನ್ನಿ, ನಿಮ್ಮವರ ಕನಸಲ್ಲಿ ನೋಡಲು ಮರೆಯಿರಿ, ಮರೆತು ನಿರಾಶರಾಗದಿರಿ. ನಿನ್ನ ಪ್ರಚಾರ ಈಗ ಬೇಡ. ಹಾ. ನಮ್ಮ ವಿಷಯ ಗೊತ್ತಿದ್ರೆ ಸಾಕಾಗ್ತದೆ. ಹೌದಾ? ಹೌದೇನೋ? ಹಾ. ಎಷ್ಟು ಸುಂದರವಾಗಿ ಉಂಟು. ಹಾ. ಚಿನ್ನ ಆಭರಣದಿಂದ ಅಲಂಕರಿಸಲ್ಪಟ್ಟಿದೆ. ಹೌದು. ಹೌದು. ಹಾ. ಸ್ವಚ್ಛದರ ಧವಳಾಂಗ, ಅತಿ ಮನೋಹರ, ಪೀತ ಪುಚ್ಚ, ಸುಗಮನದೋಳು, ರಂಜಿಸುವಂತಹ ತುರಗ. ನಂಗೆ ಎರಡನೇ ಗೊತ್ತಾಗಿ ಆದ್ರೆ ನೀವು ಹೇಳಿದ ವಿಷಯ ಅರ್ಥ ಉಂಟು. ನಿನಗೆ ಯಾವುದು ಅರ್ಥ ಆಗುದಿಲ್ಲ. ಹಾ. ಬಿಡು. ಇದನ್ನು ಕಂಡಾಗ ಬಹಳ ಸಂತೋಷವಾಗ್ತಾ ಉಂಟು. ನಿಜ. ಒಂದು ನೋಡಿದ್ಯಾ? ಏನು? ಸೂಕ್ಷ್ಮವಾಗಿ ವಿಚಾರಿಸಬೇಕಾದಂತಹ ವಿಷಯವನ್ನ. ಈ ಕಾಡಿಗೆ ರಾಜ ಎನಿಸಿಕೊಂಡಿರುವಂತದ್ದು ಯಾವುದು? ಸಿಂಹ. ಸಿಂಹ ಅಲ್ವಾ? ಸಿಂಹಾದ್ರಿಯ ಸಿಂಹ. ರಾಜನೇ ಸಿಂಹ ರಾಜ ತಾನೇ ಎನ್ನುವ ಹಾಗೆ ಗಾಢ ಗರ್ವದಿಂದ ಇಲ್ಲಿ ಮೆರೆದಾಡ್ತಾ ಉಂಟು. ನಿಜ. ಅದು ಏನೇ ಮಾಡ್ಲಿ ಈಗ ಮಾಡಿದ್ದೇನೆ. ಹಿಡಿದ ದೇವನ ಗುರಿಯ ಕೆಡಿದುದು ಕೆಡಿದ ದೇವನ ಗುರಿಯನೇ ನಿದು ಬಡವಿ ಮಾಲಗ ಮುತ್ತಿ ಶೂನ್ಯನೇ ಬಡವಿ ಮಾಲಗ ಮುತ್ತಿ ಶೂನ್ಯನೇ ಹಿಡಿದು ನೋಡುವ ಯೋರ ಜನದಲ್ಲಿ ತಡೆಯದೀಗ ನೋಡುತ್ತಿದ್ದಂತೆ ಆ ಕುದುರೆ ಮಾಡಿದ್ದಾನು. ನಾವು ಹುಲಸಾಗಿ ಬೆಳೆಸಿರುವಂತಹ ಈ ಗಿಡವನ್ನೆಲ್ಲ ಕಾಲಿನಿಂದ ಒದೆಯುತ್ತಾ ಉಂಟು. ಮೊನ್ನೆಷ್ಟೇ ಆ ಬಾಳೆ ಗಿಡವನ್ನು ನೀನೇ ನೆಟ್ಟಿದ್ದಲ್ವ? ನಾನೇ ನೆಟ್ಟಿದ್ದು. ಅದಕ್ಕೆ ಗೊಬ್ಬರ ನೀರು ನೀನೇ ದಿವಸ ಹಾಕುದಲ್ವ? ಗೊಬ್ಬರ ನಿರ್ಮಾಣ ಹಾಕಿದ್ದು. ಹೌದು. ಆ ಬಾಳೆ ಗಿಡವನ್ನ ಕುದುರೆ ಹಾಳು ಮಾಡಿ ಹಾಕಿದೆ ಅಂತ ಆದ್ರೆ ಆ ಕುದುರೆಯನ್ನ ಬಿಡ್ಬಹುದಾ? ಬಿಡುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅವ ಬಿಟ್ಟವ ತಲೆ ಸರಿ ಮುಖ ಕೇಳ್ತಾನೆ. ಮತ್ತೆ? ಪದವಿಪಾದಕ ಬುದ್ಧಿ ಶೂನ್ಯನೇ. ಹೌದು. ಇದು ಮುಖ ಪ್ರಾಣಿ. ಇದಕ್ಕೆ ತಿಳಿಯುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಸ್ವಾಮಿ, ಅವ ಬಿಟ್ಟವ ಮಾನ ಅವನಿಗಾದ್ರೂ ಗೊತ್ತಾಗಬಾರ್ದಲ್ಲ. ಹೌದು. ಹೀಗೆ ಸುಮ್ಮನಿರುವುದಲ್ವೇ ಅಲ್ಲ. ಅದೇ. ಇದು ಎಲ್ಲಿಂದ ಬಂತು, ಯಾಕೆ ಬಂತು ಎನ್ನುವ ಹಾಗೆ ಯೋಚನೆ ಮಾಡುವಾಗ ಅದರ ಹಣೆಯಲ್ಲಿ ಒಂದು ಹಣೆ ಬರ ಉಂಟು. ಏನು ಹೊಳಿತಾ ಉಂಟು? ಲೇಖನ. ಲೇಖನ ಲೇಖನ ತಂದು ವಾಚಿಸಿದ್ದೇ ಹೌದು ಅಂತಾದ್ರೆ ಎಲ್ಲಿಂದ ಬಂದಿರಬಹುದು ಎನ್ನುವ ಹಾಗೆ ನಾವು
ಆಗ್ಬೇಕು. ಅದೋಗ್ಲಿ, ಕುದುರೆಯನ್ನು ಏನ್ ಮಾಡಿದೆ? ಕುದುರೆಯನ್ನು ಆ ಲೇಖನ ತರುವಾಗ ಪಾಣಿ ಪಂಚೆಯ ಸಹಾಯದಿಂದ ಅದೇ ಬಾಳೆ ಮರಕ್ಕೆ ಕಟ್ಟಕ್ಕೆ ಬಂದೆ. ಎಲ್ಲೂ ಹೋಗುದಿಲ್ಲ. ಎಷ್ಟು ಬುದ್ಧಿವಂತ ನೋಡಿ ನಾನು. ನೀನು ಬುದ್ಧಿವಂತ, ಕುದುರೆಗೂ ಬುದ್ಧಿವಂತ. ಅಲ್ಲ ಇರ್ಬೇಕಂತ. ಹೇಗೆ ಓದು ಪ್ರಾಣಿ? ನೀನು ಓದುವುದು ಯಾವುದು ಹಾಗೆ ಯಾಕೆ ಪ್ರಾಣಿ? ನಾನು ಕೂಡ ಪ್ರಾಣಿಯ? ಇಲ್ಲಪ್ಪ, ನೀನು ಮಾನವ ಪ್ರಾಣಿ. ಒಂದರ್ಥದಲ್ಲಿ ನೀವು ಹೇಳು ಸತ್ಯ. ಪ್ರಾಣ ಇರುವುದೆಲ್ಲವೂ ಪ್ರಾಣಿ. ಕೊಡ್ತೀರಿ? ನಾನು ಬೇಡ, ಅದೊಂದು ಒಳ್ಳೆ ಕೆಲಸ ಮಾಡಬೇಡ. ನಿಮ್ಮ ಕೆಲಸ ನನಗೆ ಕೊಡ್ತೀರಾ? ಸ್ವಲ್ಪ ಓದಿನಿ. ನಾನು ಓದ್ತೇನೆ. ನೋಡುವ, ಓದುದಂದ್ರೆ ಆಗುದಿಲ್ಲ ನಿಮ್ಗೆ. ಎಂತ ನಮಗೆ ನೋಡಿ ಬೇಕಾದ್ರೆ ಏನಾದ್ರೂ ಬೆಳವಣಿಗೆ ಮಾಡ್ತೀರಾ ಬಿಟ್ರೆ ಓದಾ ಇವರನ್ನೇ ಕೊಟ್ಬಿಟ್ಟು ಬೇಡ. ಬಿಡಿ ಅಂತ ಓದಾ ಓದ್ತೆ ಮರಿ ಎಲ್ಲರೂ ಜೋರು ಮಾಡಿದ್ರೆ ಮಿನಿಟ್ ಓದ್ತೆ ಅಂತ ಎಲ್ಲ ನೀನು ಸಿಕ್ಕಿದ್ದೆ. ಓದಿ ಬರ್ತಿದ್ದೆ. ನೋಡು, ಇದು ನಾನು ಓದ್ತಾ ಇದ್ದೆ ಓದ್ತಾ ಇದ್ದೆ ಅಲ್ಲ. ಓದ್ತಾ ಇದ್ದಿದ್ರೆ ನನ್ಗೆ ಗೊತ್ತಾಗ್ತಲ್ಲ. ಅಲ್ಲ, ಇದರಲ್ಲಿ ಒಂದು ಸಮಸ್ಯೆ ಉಂಟು. ಎಂತ ಸಮಸ್ಯೆ? ಬರ್ದಿದ್ದೇ ತಪ್ಪು. ನಾನು ಯಾವ ಕಾರಣಕ್ಕೂ ತಪ್ಪಾಗಿ ಬರ್ದಿದ್ದನ್ನು ಓದುವ ಮಗನೇ ಅಲ್ಲ. ಅಲ್ಲಿ ಬರ್ದದ್ದು ಸರಿ ಉಂಟು. ಇಲ್ಲ, ನಿನಗೆ ಓದ್ಲಿಕ್ಕೆ ಆಗುದಿಲ್ಲ. ಯಾರು ಹೇಳಿದ್ದು? ನಿನಗೆ ಓದ್ಲಿಕ್ಕೆ ಬರುವುದೇ ಅಲ್ಲ. ಹೆಡ್ಡ ನೀನು ಜೋರಾಗಿ ಬೇಡ, ಇದನ್ನು ಮಾತಾಡ. ಜೋರ ಆಗುದಿಲ್ಲ. ಸಣ್ಣ ವಿಚಾರ, ನಾನು ಸುಧಾರಿಸ್ಕೊಳ್ಳೋ. ನೋಡು, ಕುದುರೆ ಬಂದಿದೆ, ವನ ಎಲ್ಲ ಹಾಳು ಮಾಡಿ. ಇದು ಯಾವ ಲೆಕ್ಕ? ಇದು ನನಗೆ ಯಾವ ಲೆಕ್ಕ? ಬಿಡು, ಹಾಗಾದ್ರೆ ಓದು. ಓದ್ಲಿಕ್ಕೆ ಇದು ಸರಿ ಇಲ್ಲ. ಹಾ. ಆದ್ರೆ ವಿಚಾರ ಹೇಳ್ತೇನೆ ಕೇಳು. ಏನು? ಇದನ್ನು ಓದುವುದಲ್ಲ. ಹಾ. ಹಿಂದೆ 8 ವರ್ಷದ ಹಿಂದೆ 8 ವರ್ಷದ ಹಿಂದೆ ನಮ್ಮ ಅಪ್ಪಯ್ಯನೊಟ್ಟಿಗೆ ನಾನು ರಾಜಸ್ಥಾನಕ್ಕೆ ಹೋಗಿದ್ದೆ, ಗೊತ್ತುಂಟಾ? ಮತ್ತೆ ಯಾಕೆ ಬಂದದ್ದು? ಎಲ್ಲ ಇರ್ಬೋದಿತ್ತ? ಅಲ್ಲ, ಹೋಗ್ಲಿಕ್ಕಾಗಿ ಬಂದದ್ದು ಬಿಟ್ರೆ ಮತ್ತೆಂತದ್ದು ಅಲ್ಲ. ರಾಜಸ್ಥಾನ ಅಂದ್ರೆ ಹೋದಲ್ಲ, ಮತ್ತೆ ರಾಜರ ಆಸ್ಥಾನಕ್ಕೆ ಹೋಗಿದ್ದೆ. ಸರಿ, ನಾನು ಅದೇ ಹೇಳಿದ್ದು. ಅಲ್ಲಿಗೆ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಅಪ್ಪನಿಗೆ ಒಂದು ಶ್ಲೋಕವನ್ನು ಬರೀಲಿ ಕೇಳಿದ್ದೆ. ರಾಜಸ್ಥಾನದಲ್ಲಿ ದೊಡ್ಡ ವಿದ್ವಾಂಸರು, ಗುರಿಗಳೆಲ್ಲ ಕೂತ್ಕೊಂಡಿದ್ರು. ಏನಪ್ಪ? ನಮ್ಮಪ್ಪ ಪಂಡಿತ್ರೆ. ನಾವು ಬ್ರಾಹ್ಮಣರ ಮಕ್ಕಳಾದ ಕಾರಣ ನಮ್ಮ ಅಪ್ಪ ಪಂಡಿತ್ರೆ, ಅದ್ರಲ್ಲಿ ಮತ್ತೆ ಅಂತದ್ದು ವಿಶೇಷತೆ ಇಲ್ಲ. ಆಯ್ತು. ಆದ್ರೆ ಆ ಸಂದರ್ಭದಲ್ಲಿ ನಮ್ಮ ಅಪ್ಪನಿಗೆ ಆ ಶ್ಲೋಕವನ್ನು ಪೂರ್ಣ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿರುವ ಸಭೆಯಲ್ಲಿರುವಂತಹ ಪಂಡಿತರ ನಮ್ಮ ಅಪ್ಪಯ್ಯನ ನೋಡಿ ನಗಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಅಪ್ಪಯ್ಯ, ನೀವು ಹೆದರಬೇಡಿ, ನಿಮ್ಮ ಮಗ ನಾನಿದ್ದೇನಂತ ಆ ಶ್ಲೋಕವನ್ನು ಅಷ್ಟು ಪಂಡಿತರ ಎದುರುಗಳಲ್ಲಿ ವಾಚಿಸಿ ರಾಜರಿಂದಲೇ ಬಿರುದನ್ನು ಪಡೆದುಕೊಂಡು ಬಂದವ ನಾನು. ಅದು ಗೊತ್ತುಂಟ ನಿಮಗೆ? ಮಾತಾಡ್ತಾ ಸಾಮಾನ್ಯಕ್ಕಿಲ್ಲ, ನಾವೇಡ್ಸಿಕೊಂಡ ಇದೆಲ್ಲ ಯಾವ ಲೆಕ್ಕ? ಮತ್ತೆ ಒಂದೊಂದು ಕಾಲದಲ್ಲಿ ಹಾಗಿರ್ತದೆ. ಮತ್ತೆ ಈಗ ಒಂದು ವಯಸ್ಸಿನಲ್ಲಿ ಎಲ್ಲವನ್ನು ತಿಳಿದುಕೊಳ್ಳಬಹುದು, ಮತ್ತೊಂದು ವಯಸ್ಸಿನಲ್ಲಿ ಎಲ್ಲ ನೆನಪೋದ್ರು ಹೋಗಿದೆ. ನೆನಪೋದ್ರೆ ಈಗ ನಮಗೆ ಹಾಗೆ ಆವತ್ತು ಅಂತ ಶ್ಲೋಕವನ್ನು ಹೇಳಿದ ಕಣ್ಣೀರು ಬರ್ತಿದ್ದು ಯಾವ ಲೆಕ್ಕ? ನಿನ್ನಂತ ಆತ್ಮೀಯನನ್ನ ಪಡೆದಿರುವಂತ ನಾನೇ ತಂಗಿಯನ್ನುವಾಗಿ ಭಾವಿಸಿಕೊಳ್ತೇನೆ. ಮತ್ತೆ ಆ ಶ್ಲೋಕವನ್ನ ನಾನೀಗ ಕೇಳಬೇಕೆನ್ನುವ ಹಾಗೆ ಅನಿಸ್ತಾ ಉಂಟು. ಈಗ ನಿಮ್ಗೆ ಅಷ್ಟು ಆಸೆ ಇದೆ, ಅದಕ್ಕೆ ನಾನು ಶ್ಲೋಕ ಹೇಳ್ತೇನೆ ಕೇಳಿ. ಈ ಮೈಯನ್ನ ಕಿವಿಯಾಗಿ ಕೇಳಿಸ್ತೇನೆ. ಹಾಗಾದ್ರೆ ಎಲ್ಲರೂ ಮೌನದಿಂದ ಕೇಳಿ, ಯಾರು ಗಡಿಬಿಡಿ ಮಾಡಬೇಡಿ. ಶ್ಲೋಕ ಹೇಳ್ತೇನೆ. 8 ವರ್ಷ ಹಿಂದಿದಲ್ವಾ, ನೆನಪು ಮಾಡಿಕೊಳ್ಬೇಕು. ಹೇಳ್ತಾನೆ ಸಮಯ ಕಾಯುವ. ಆಯ್ತು, ಉತ್ತಮ. ಎಂತದಾಗ ನೀನು ಸೊಳ್ಳೆ ಹೊಡೆದಾಗ ಆಯ್ತಪ್ಪ. ಯಾರು ಹೇಳಿ? ಅದು ಮಾತ್ರ ಶಬ್ದ ಕೇಳಿ. ಯಾವುದು? ಸೊಳ್ಳೆ ಹೊಡೆದಾಗ ಆಯ್ತು. 8 ವರ್ಷದ ಹಿಂದೆ ನಾನು ಅಲ್ಲಿ ರಾಜರ ಆಸ್ಥಾನದಲ್ಲಿ ಹೇಳಿದ ಶ್ಲೋಕ ಈಗ ನೀವು ಇಲ್ಲಿ ಕೇಳ್ತದ ಪುಣ್ಯಾತ್ಮ. ಒಳ್ಳೆ ನೀನು ನೀನು ಓದಿಕ್ ಬರುದಿಲ್ಲ ಅಂತ ಹೇಳು. ಹಾಗೆ ನೀವು ನೀನು ಓದಾ? ನಾನು ಓದ್ಲಾ? ನಿನ್ನಿಂದಲೂ ಬುದ್ಧಿವಂತವ. ಅವನಿಗೆ ಹೇಗೆ ಹಿಡ್ಕೊಳ್ಳೋದಂತೆ ಗೊತ್ತಿಲ್ಲ ಅವನಿಗೆ. ನೋಡತ್ತಮ್ಮ, ಸತ್ಯ ವಿಚಾರ ಇಲ್ಲ, ನಮ್ಮಿಬ್ಬರಿಗೂ ಓದ್ಲಿಕ್ಕೆ ಬರುವುದಿಲ್ಲ. ಸುಮ್ಮನೆ ಇಬ್ಬರು ಹಾಕೊಂಡು ಸಮಯವನ್ನು ಹಾಳು ಮಾಡುವ ಬದಲು ಓದುವ ಕೈಲೇ ಕೊಟ್ಬಿಡುವ. ನಾನೇ ಓದ್ತೇನೆ. ತರಣಿ ವಂಶಜ ರಾಮ ಧರಣಿಯೊಳಿಸಿ ಮತುರಗ ಮೇಧವ ಮಾಡ್ಬನು. ಧರಣಿ ವಂಶಜ ರಾಮ ಧರಣಿಯೊಳಿಸಿ ಮತುರಗ ಮೇಧವ ಮಾಡ್ಬನು. ಪರಮ ವಿಕ್ರಮಿಗಳು ಕರಿಯನ್ನು ಬಂಧಿಸಿಯೇ, ಪರಮ ವಿಕ್ರಮಿಗಳು ಕರಿಯನ್ನು ಬಂಧಿಸಿ ಪುರವನ್ನು ಕೊಡಬಹುದು. ಸ್ವಸ್ತಿಶ್ರೀ ಎನ್ನುವ ಹಾಗೆ ಬರೆದಿದ್ದಾರೆ. ಎಷ್ಟು ಶ್ರೀ? ಸ್ವಸ್ತಿಶ್ರೀ ಶುಭದ ಸಂಕೇತ. ಧರಣಿ ವಂಶದ ರಾಮಚಂದ್ರನಂತೆ, ಅಂದ್ರೆ ಸೂರ್ಯ ವಂಶದಲ್ಲಿ ಆವಿರ್ಭಾವಕ್ಕೆ ಬಂದಿರುವಂತಹ ರಾಮಚಂದ್ರ ಮಾಡುವಂತಹ ಅಶ್ವಮೇಧದ ಯಾಗವಂತೆ. ಸರಿ. ಕಾರಣ ಏನು? ರಾವಣಾದಿ ರಕ್ಕಸರನ್ನ ಕೊಂದ ಕಾರಣ ನನ್ನ ಪಾಲಿಗೆ ಬ್ರಹ್ಮಹತ್ಯ ದೋಷ ಅಂಟಬಾರದು ಎನ್ನುವ ಉದ್ದೇಶದಿಂದಾಗಿ ಈ ಯಾಗವನ್ನ ಮಾಡ್ತಾ ಇದ್ದಾನಂತೆ. ಸರಿ. ಈ ಅಶ್ವ ಎನ್ನುವಂಥದ್ದು ಯಾವ ಪ್ರದೇಶಕ್ಕೆ ಹೋಗ್ತದೋ, ಯಾವ ರಾಜ್ಯಕ್ಕೆ ಹೋಗ್ತದೋ ಅಲ್ಲಿ ಫಲವಂತರಾದವರು, ಬಲ್ಪುಳ್ಳವರು. ನಿಂಗೆ ಎಷ್ಟು ಬೇಕು ಹೇಳು? ಎಷ್ಟು ಬಲ್ಪ್ ಬೇಕು ಹೇಳು? ಎಷ್ಟು ಉಂಟು ಹೇಳು. ಈಗ ಹೇಳಿದ್ರೆ ಅವಸ್ಥೆ ಮಾಡಿ
ಅಲ್ಲ ಎಷ್ಟು ಉಂಟು ಹೇಳಿ ಈಗ ಸದ್ಯಕ್ಕೆ ಇಲ್ಲಿರುವುದು 3 ಬಲ್ಬು. ಬಲ ಅದೇ 3 ಬಲ್ಬು. ಹಾ. ನಿನ್ನದು ಒಂದು ಅವನದ್ದು ಒಂದು ನನ್ನದು. ಬಲ ಇದ್ದವರು ಹೋರಾಟ ಮಾಡಬೇಕು. ಬಲಹೀನರಾದದ್ದೇ ಹೌದು ಅಂತಾದ್ರೆ ಕಪ್ಪ ಕಾಣಿಕೆಯನ್ನ ಕೊಟ್ಟು ಶರಣಾಗಬೇಕು. ಜೊತೆಗೆ ಸೇನೆಯನ್ನ ಹಿಂಬಾಲಿಸಬೇಕಾಗಿರುವ ಹಾಗೆ ಬರೆದಿದ್ದಾರೆ. ಹೌದಾ? ಬಿಡ್ಲಿಕ್ಕುಂಟು ಮಾರಿದೆ ಪುರುಷ ರಾಮಯ್ಯ ನಿನ್ನ ತನೆ ತನೆ ಮಾರಿದೆ ಪೌರುಷ ರಾಮಗೆ ಬಳಿಸಾರಿದ ಷಂಡನೆ ವೀರಗೆ ಬಳಿಸಾರಿದ ಷಂಡನೆ ವೀರಗೆ ಮೇಲೆ ತಪ್ಪಿದ ಮೊದ ಮದುವೆ ರಣಮಾರಿಗೆ ಹಬ್ಬ ಕರೆಯುವೆ ಪೌರುಷರಾಮಗೆ ಹೀಗೆ ಬರೀತಾರೆ ಅಂತಾದ್ರೆ ಪೌರುಷ ಎನ್ನುವಂಥದ್ದು ಕೇವಲ ವರ್ಗಕ್ಕೂ ಕೇವಲ ವ್ಯಕ್ತಿಗೆ ಮೀಸಲಾದದ್ದಲ್ವೇ ಅಲ್ಲ. ನಾವು ವಿದ್ಯಾಭ್ಯಾಸವನ್ನು ಕಲಿತಿದ್ದೇವೆ, ನಮ್ಮ ಪರಾಕ್ರಮವನ್ನು ತೋರಿಸ್ತೇವೆ, ಸುಮ್ಮನಿರುವುದಲ್ವೇ ಅಲ್ಲ. ಅವನಿಗೆ ಅಹಂಕಾರ ಉಂಟು. ರಾವಣಾದಿ ರಕ್ಕಸರನ್ನು ನಾನು ಮೆಟ್ಟಿಕೊಂಡಿದ್ದೇನೆ, ಇವರೇನು ಮಹಾ ಎನ್ನುವ ಹಾಗೆ ನನ್ನ ಪ್ರದರ್ಶನ ಏನು ಎನ್ನುವ ಹಾಗೆ ಅವರಿಗೆ ತೋರಿಸಿ ಕಲಿಸ್ತೇನೆ. ನಾವೊಂದು ವಿಚಾರ ಹೇಳ್ತೀನಿ, ತಪ್ಪಾಗಿ ತಿಳ್ಕೊಳ್ಬೇಡ. ಎಷ್ಟಾದ್ರೂ ನಾವು ಆಶ್ರಮದಲ್ಲಿ ಕಲಿತಿರುವಂತ ಒಟ್ಟುಗಳು ನಮ್ಗೆ ಈ ದೊಡ್ಡವ್ರ ಮನೆ ವಿಷಯ ನಮ್ಗೆ ಅಂತಕ್ಕೆ ನಮ್ಗೆ ಬೇಡ ಅಂದ್ರೆ ನಮ್ಗೆ ಗೊತ್ತುವಾ ನೋಡಿದ್ವಾ ಆಯ್ತು ನೇರವಾಗಿ ಆಶ್ರಮಕ್ಕೆ ನೀನು ಹೋಗುವ. ಎಲ್ಲಿ ಆತ್ಮೀಯ ಪುಣ್ಯಾತ್ಮ? ಯಾಕೆ? ನಿನಗೆ ಆಗುದಿಲ್ವಾ? ಹಂಗೆ ಹೇಳಿಕೆ ಆಗ್ತದೆ. ನಿನಗೆ ಧೈರ್ಯ ಇಲ್ವಾ? ಇಬ್ಬರಿಗೂ ಧೈರ್ಯ ಇಲ್ಲ. ನಾನಿರುವಾಗ ನಿನಗೆ ಧೈರ್ಯ ಇಲ್ಲ ಅಂತಾದ್ರೆ ಬೇಡ, ಹಾ. ಅಗತ್ಯವೇ ಇಲ್ಲ. ಹಾ. ಏಕಾಂಗಿ ಹೋರಾಟ ಹಾ. ನಾನು ಒಬ್ಬನೇ ಹಾ. ನಿಂತು ಹೋರಾಟ ಮಾಡ್ತೇನೆ. ದೂರದಲ್ಲಿ ನಿಂತ್ಕೊಂಡು ನೀ ಎಂತ ಮಾಡ್ತೇನೆ ನಾವು ನೋಡ್ತೇವೆ. ಚರರೆಂದ ಮಾತುಗಳ ನಾಲಿಗೆಯ ಶಿರವುಲಿದು ತರಳನೋರನು ತುರಗವ ಕಟ್ಟಿದನೇ ತರಳನೋರನು ತುರಗವ ಕಟ್ಟಿ ಕಾದಲುರವಣಿಸಿದನೆ ರಘು ಜಗಿದಿರಾಗಿ ಮಜ ಬಲರೆ ತರಗಿದು ವಿಚಿತ್ರವೇನು ಏನಿದು ಆಶ್ಚರ್ಯ! ಉಪವನದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಕಾಲಕ್ಕೆ ದುರ್ಗ ರಕ್ಷಕವನ್ನು ಆಡುತ್ತಾ ಇದ್ದಾರೆ. ನಮ್ಮವರಾದಂತಹ ದೂತವನ್ನು ಆಡುತ್ತಿರುವಂತಹ ಮಾತು ಆಶ್ರಮ ಪ್ರದೇಶದಲ್ಲಿ ಬ್ರಾಹ್ಮಣ ಬಾಲಕನೊಬ್ಬ ಯಾಗಾಶ್ವವನ್ನು ಬಂಧಿಸಿದ್ದಾರಂತೆ. ಅವನನ್ನು ಎದುರಿಸುವುದಕ್ಕೆ ನನ್ನಿಂದಲೇ ಅಪ್ಪಣೆಯನ್ನ ಪಡೆದು ಹೋದಂತಹ ಪುಷ್ಕಳ ಲಕ್ಷ್ಮೀ ರೀತಿ ಮೊದಲಾದಂತಹ ನಮ್ಮ ವೀರರೆಲ್ಲರನ್ನು ದರೆ ಕೂಡಿಸಿದ್ದಾರೆ ಅಂತಾದರೆ ಒಂದಮ್ಮ ಯಾರು ಅಂತ ನೋಡಲೇಬೇಕು. ಹಾಗಾಗಿ ನಾನೇ ನಡೆಯುತ್ತೇನೆ. ಬಾಲಕನೇ ಆರೆಲೋ ಯಾರೆಲೋ ಆರೆಲೋ ಬಾಲಕನೇ ನೀನಾರೆಲೋ ಆರೆಲೋ ಆರೆಲೋ ಬಾಲಕನೇ 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 ಮೆಚ್ಚಿದೆ ನಾನು ಭೂರಿ ಶೌರ್ಯಾನ್ವಿತನೇ ಮೆಚ್ಚಿದೆನೋ ಮೆಚ್ಚಿದೆನೋ ಮೆಚ್ಚಿದೆ ನಾನು ಭೂರಿ ಶೌರ್ಯಾನ್ವಿತನೇ ಮೆಚ್ಚಿದೆ ನಾನು ಭೂರಿ
ಯಾರ ಕಂಡನು ನೀನು ತೋರುವೆ ಒಟುವಂತೆ ಯಾರ ಕಂಡನು ನೀನು ಆರ ಕಂಡನು ನೀನು ಆರ ಕಂಡನು ನೀನು ತೋರುವೆ ಒಟುವಂತೆ ತೋರುವೆ ಒಟುವಂತೆ ಹೋರುವ ಹರಿಗಳೇನು ನೀ ಹೋರುವ 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 ಹರಿಗಳೇನು ಪರಿಗಳೇನು ಪರಿಗಳೇನು ಯಾರ ಕಂದನು ನೀನು ತೋರುವೆ ಒಡುವಂತೆ ಹೋರುವ ಬರಿಗಳೇನು ನೀ ಹೋರುವ ಪರಿಗಳೇನು 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 ಕಂದನು ನೀನು ತೋರುವೆ ಒಟುವಂತೆ ತೋರುವೆ ಒಟುವಂತೆ ತೋರುವೆ ಒಟುವಂತೆ ತೋರುವೆ ಒಟುವಂತೆ ಹೋರುವ 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 ಪರಿಗಳೇನು 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 ನೀ ಹೋರುವ ಪರಿಗಳೇನು ಆರೆಲು ಬಾಲಕನೇ 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 ಆ ಆ ಆ ಗಂಧನು ನೀನು ತೋರುವೆ ಒಡುವಂತೆ ಹೋರುವ ಪರಿಗಳೇನು ತೋರುವೆ ಒಡುವಂತೆ ಹೋರುವ ಪರಿಗಳೇನು 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 ಆರೆಲು ಬಾಲಕನೇ ಮೆಚ್ಚಿದೆ ನಾನು ಹೋರಿಯೋರ್ಯಾನ್ವಿದನೆ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ ಇಲ್ಲಿಯವರೆಗೆ ಅನೇಕ
ಪುರವನ್ನ ಸಂಚರಿಸಿದ ನಮ್ಮ ಯಾಗಾಶ್ವ. ಆದರೆ ಈ ಆಶ್ರಮ ಪ್ರದೇಶದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನ ಪಡೆಯಬೇಕು ಎಂಬುದಾಗಿ ಇಲ್ಲಿಯೇ ಇದ್ದವರು ನಾವು ದೂತನಾಡು ಓಡೋಡಿ ಬಂದು ಆಡಿದಂತಹ ಮಾತನ್ನ ಕೇಳಿ ಆಶ್ಚರ್ಯವಾಯಿತು. ಬಂದು ನೋಡಿದ್ರೆ ವಿಚಿತ್ರ ಅನ್ನಿಸುತ್ತಾ ಉಂಟು. ಯಾಕೆ ಅನೇಕ ಧರಾಪಾಲಕರ ತುರಗವನ್ನ ಬಂಧಿಸಿದ್ದಾರೆ, ಆದರೆ ಇಲ್ಲಿ ಹಾಗಲ್ಲ. ಬಂಧಿಸಿದ್ದು ಒಬ್ಬ ಬಾಲಕ. ಎಲ್ಲರ ಹಾಗೆ ನಾನಲ್ಲ. ಬಹುಶಃ ನಿನ್ನ ಜೊತೆಯಲ್ಲಿ ಕಾಳಗ ಕೊಡಲು ಬಂದವರೆಲ್ಲರೂ ನಿನ್ನನ್ನ ಮಾತಾಡಿಸುವಂತಹ ಕಣಕ್ಕಿಳಿಲಿಲ್ಲ ಇರಬೇಕು. ಆದರೆ ಈ ತಂಡದ ನೇತಾರ ಶತ್ರುಘ್ನ ನಾನಿದ್ದೇನೆ. ನಿನ್ನನ್ನು ವಿಚಾರಿಸುವುದಕ್ಕೂ ಮುಂದಾಗುತ್ತಾ ಇದ್ದೇನೆ. ಆರಲೋ ಬಾಲಕನೇ, ಮಗು, ನಿನ್ನ ಕಣ್ಣಿನಲ್ಲಿ ಹೊರಹೊಮ್ಮುತ್ತಾ ಇರುವುದು ಕ್ಷಾತ್ರಿಯ ತೇಜಸ್ಸು, ಕೈಯಲ್ಲಿ ಪಿಡಿಗಿರುವುದು ಧನುರ್ಬಾಣ. ವೀರೋಚಿತವಾದಂತಹ ನುಡಿಗಳನ್ನು ಆಡುವುದಕ್ಕೆ ಮುಂದಾಗುತ್ತಾ ಇದ್ದೀಯ, ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಆದರೆ ಆಶ್ಚರ್ಯ ಆದದ್ದು ಯಾವುದು ಗೊತ್ತಾ? ನೀನು ತೊಟ್ಟಿರುವುದು ಬ್ರಾಹ್ಮಣರು ಧರಿಸಬೇಕಾದಂತಹ ವಸನವನ್ನ, ಪಾಣಿಯ ಪಂಚೆಯನ್ನ ಹುಟ್ಟಿದ್ದೀಯ, ವಿಭೂತಿಯನ್ನ ಧರಿಸಿದ್ದೀಯ, ಯಜ್ಞೋಪವೀತ. ಹಾಗಾದರೆ ನೀನು ಮಾಡುವಂತಹ ಕಾರ್ಯಕ್ಕೂ ನಿನ್ನ ರೂಪಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಆದ್ದರಿಂದ ಕೇಳುವುದಕ್ಕೆ ಮುಂದಾಗುತ್ತಾ ಇದ್ದೇನೆ. ಯಾರು ಮಗು ನೀನು? ನಿನ್ನಂತಹ ವೀರ ಬಾಲಕರನ್ನ ಹೊತ್ತು ಹೆತ್ತಂತಹ ಮಾತಾ ಪಿತರುಗಳು ಯಾರು? ನಿಜವಾಗಿ ಅವರು ಧನ್ಯರೇ ಹೌದು. ಆದರೆ ಇಂತಹ ಶರಚಮತ್ಕೃತಿಯೋ ಅಲ್ಲ, ಇಂತಹ ಸಾಮರ್ಥ್ಯದ ಪ್ರದರ್ಶನವನ್ನ ಮಾಡಬೇಕು ಅಂತಾದರೆ ಇಂತಹ ಉಪದೇಶವನ್ನ ಮಾಡಿದಂತಹ ಗುರುಗಳು ಯಾರು? ಅಷ್ಟೇ ಮಾತ್ರವಲ್ಲ, ಉನ್ನತವಾದಂತಹ ಕುಲದಿಂದಲೇ ನೀನು ಬಂದವ ಎನ್ನುವುದರಿಂದ ನೋಡುವಾಗ ಸ್ಪಷ್ಟವಾಗುತ್ತದೆ. ಆದ್ದರಿಂದ ಯಾವ ಕುಲದವ ನೀನು ಮಗು ಹೇಳ್ತೀಯೋ? ಅರಿಯನು ಕುಲವನನು ಕರೆವರುಲವನೆಂದು ಎನ್ನ ಕರೆವರುಲವನೆಂದು ಕರೆವರುಲವನೆಂದು ಧುರದೊಳು ರಾಮನ ಧುರದೊಳು ರಾಮನ ಗರುವವ ನಿಲ್ಲಿಸಲೆಂದು ರಾಮನ ಗರುವವ ನಿಲ್ಲಿಸಲೆಂದು ಬಂದಿಯೇ ನಿಂದು ಬಂದಿಯೇ ನಿಂದು ಬಂದಿಯೇ ನಿಂದು ಕರೆವರುಲವನೆಂದು ಧುರದೋಳ ರಾಮನ ಗರುವವ ನಿಲ್ಲಿಸಲೆಂದು ಬಂದಿಯೇ ನಿಂದು ರಾಮನ ಗರುವವ ನಿಲ್ಲಿಸಲೆಂದು ರಾಮನ ಗರುವವ ನಿಲ್ಲಿಸಲೆಂದು
ಬಂಧಿಸಿದ್ದೀಯ. ನಿಜವಾಗಿ ಯಾರು ಮೆಚ್ಚಲೇಬೇಕು ನಿನ್ನ ಸಾಹಸವನ್ನ. ಇಂತಹ ಸಾಹಸವಂತ ಮಗನನ್ನ ಪಡೆದಂತಹ ನಿನ್ನ ಮಾತಾಪಿತರೇ ಭಾಗ್ಯಶಾಲಿಗಳು. ಅಂತಹ ಮಾತಾಪಿತರು ಯಾರು? ನಿನಗೆ ವಿದ್ಯೆಯನ್ನ ಉಪದೇಶಿಸಿದಂತಹ ಮಹಾನ್ ಗುರುಗಳು ಯಾರು? ನಿನ್ನ ಕುಲ ಯಾವುದು? ಇದೆಲ್ಲವೂ ಬೇಕು. ಜೊತೆಯಲ್ಲಿ ಮುಖ್ಯವಾದ ವಿಷಯ ಯಾವುದು? ತುರಗವನ್ನ ಬಂಧಿಸುವರೆ ಕಾರಣ ಏನು? ಇದನ್ನಿಷ್ಟು ಬೇಗ ಹೇಳಬೇಕು. ಹೌದಾ? ಖಂಡಿತವಾಗಿ ಹೇಳ್ತೇನೆ. ಹುಟ್ಟಿದ ಆರೋಗ್ಯ ಇಲ್ಲಿಯ ತನಕ ವಂಚನೆಯನ್ನ ಮಾಡಿದವಾಗಲೇ ಅಲ್ಲ. ಏನು ಗೊತ್ತುಂಟು ಅದನ್ನ ಹೇಳಿದವನು ನಾನು. ಸಂತೋಷ ಆಯ್ತು ಮಗು. ಎಲ್ಲರಲ್ಲಿಯೂ ಈ ಮನೋಭಾವ ಇರುವುದಿಲ್ಲ. ಕೆಲವರಿಗೆ ಏನು ಗೊತ್ತಿಲ್ಲದೆ ಹೋದರು ಎಲ್ಲ ಗೊತ್ತಿದ್ದವರಂತ ನಟಿಸುತ್ತಾರೆ. ಆದ್ರೆ ನೀನು ಹಾಗಲ್ಲ, ಪ್ರಾಮಾಣಿಕವಾಗಿ ಒಪ್ಪಿಕೊಂಡವ. ನಿನಗೆ ಎಷ್ಟು ಗೊತ್ತುಂಟೋ ಅಷ್ಟನ್ನು ಹೇಳಿದ್ರೆ ಖಂಡಿತವಾಗಿ ಹೇಳ್ತೇನೆ. ಅರಿಯೇನು ಕುಲವ ನಾನು. ಹಾಗಾದ್ರೆ ಕುಲ ಯಾವುದು ಅಂತ ನಿನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಬಿಡು. ಇನ್ನು ತಂದೆ ಇದ್ದಾರೆ, ಎಲ್ಲಿದ್ದಾರೆ, ಹೇಗಿದ್ದಾರೆ ಎನ್ನುವ ಹಾಗೆ ಗೊತ್ತಿಲ್ಲ. ತಾಯಿ ಕಾಣುವುದಕ್ಕಿದ್ದಾಳೆ. ಹೌದು. ಹೆಸರು ಹೆಸರನ್ನು ಕೇಳುವುದಕ್ಕೆ ಹೋಗಬೇಡಿ. ಅಮ್ಮ ಎನ್ನುವ ಹಾಗೆ ನಾವೆಲ್ಲ ಕರೆಯುವಂಥದ್ದು. ಹೆಸರನ್ನು ಕೇಳುವಂತ ಪ್ರಮೇಯ ಇದುವರೆಗೆ ಒದಗಿ ಬರಲಿಲ್ಲ. ಮಗು, ಪ್ರಪಂಚದಲ್ಲಿ ಇರುವವರೆಲ್ಲರೂ ಅಮ್ಮನಿಗೆ ಅಮ್ಮ ಅಂತಲೇ ಕರೆಯುವುದು. ಹೌದೌದು. ಹಾಗಂತ ನಿನ್ನ ಅಮ್ಮನ ನಾನಮ್ಮ ಅಂತ ಕರೆಯುವುದಕ್ಕೆ ಆಗುತ್ತದ? ಒಂದು ಪಕ್ಷದಲ್ಲಿ ಆಗುತ್ತದೆ. ಹೆಣ್ಣು ಮಕ್ಕಳನ್ನು ತಾಯಿ ಅಂತ ಸಂಬೋಧಿಸುತ್ತೇವೆ. ಆದರೆ ಎಲ್ಲರಿಗೂ ಅದಾಗುತ್ತದ? ಸಂಬಂಧದಲ್ಲಿ ಹಾಗಾಗುವುದಕ್ಕೆ ಸಾಧ್ಯ ಇಲ್ಲ. ಅಮ್ಮನಿಗೆ ಹೆಸರು ಗೊತ್ತ ಬೇಡವೇ? ಇಷ್ಟೆಲ್ಲ ನಡೆಯುವುದಕ್ಕೆ ಕಾರಣ ನಿಮ್ಗೆ ಗೊತ್ತಿಲ್ಲ ಅಂತ ಆಯ್ತು. ಮೂಲ ನಮ್ಮ ಗುರುಗಳಿದ್ದಾರೆ. ಗುರುಗಳಿದ್ದಾರ? ಹೌದೌದು. ಯಾರ ಭಾಗ್ಯಶಾಲಿಗಳು? ವಾಲ್ಮೀಕಿ ಮಹರ್ಷಿಗಳೆನ್ನುವ ಹಾಗೆ ಅವರ ಕನಕಮಲ ಸಂಜಾತನು ನಾನಿದ್ದೇನೆ. ನಿನ್ನ ಹೆಸರು ಲವಕುಮಾರ ಎನ್ನುವ ಹಾಗೆ. ಆಗಲಿ ಸಂತೋಷ ಮಗು. ಆದರೆ ಈ ದುರ್ಗ ಬಂಧಿಸುವಂತಹ ದುಸ್ಸಾಹಸಕ್ಕೆ ಯಾಕೆ ಮನ ಮಾಡಿದಿ ಅಂತ ಗೊತ್ತಾಗಲಿಲ್ಲ. ಕಾರಣ ಉಂಟು. ಏನು? ರಾಮ ಏನು ಎಷ್ಟು ಎನ್ನುವ ಹಾಗೆ ತಿಳಿದು ಅವನ ಬಿಂಕವನ್ನ ಮೆಟ್ಟಿ ನಿಲ್ಲುವುದಕ್ಕೆ ಬೇಕಾಗಿ ಮಗು ದೊರಳಗೆ ರಾಮನನು ಗೆಲ್ಲುವೇನೆಂಬ ಪರಮ ವಿಕ್ರಮೀಯ ನಾನು. ಗೆಲ್ಲುವೇನೆಂಬ ಪರಮ ವಿಕ್ರಮಿಯ ನಾನು. ಸುರನರ ಧನುಜರೋಳ್ ಅರಿದಿಲ್ಲ ಪೂರ್ವದಿ. ಸುರನರ ಧನುಜರೋಳ್ ಅರಿದಿಲ್ಲ ಪೂರ್ವದಿ. ತೆರೆದಿರು ಪ್ರಾಣವನು ಸಣ್ಣವನು ನೀ. ತೆರೆದಿರು ಪ್ರಾಣವನು ಸಣ್ಣವನು. ಸುರನರ ಧನುಜರೊಳರಿಗಿಲ್ಲ ಪೂರ್ವದಿ. ತೆರೆದಿರು ಪ್ರಾಣವನು ಸಣ್ಣವನು. ತೆರೆದಿರು ಪ್ರಾಣವನು ಸಣ್ಣವನು. ನಿನ್ನ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಆದರೆ ಇದು ಕೇವಲ ಬಾಲಿಶತರದ ಮಾತಾದೀತು. ಯಾಕೆ ಹೇಳಿದೆ ಕೇಳು. ರಾಮನ ಬಿಂಕವನ್ನ ಮುರಿಯುತ್ತೇನೆ, ಆದ್ದರಿಂದ ಯಾಗಾಶ್ವವನ್ನ ಬಂಧಿಸಿದ್ದವ ಎಂಬುದಾಗಿ ಹೇಳುವುದಕ್ಕೆ ಮುಂದಾಗುತ್ತಾ ಇದ್ದಿ. ಬಹುಶಃ ರಾಮನ ಹಿರಿಮೆಯೇನು ಮಹಿಮೆಯೇನು ಎನ್ನುವುದನ್ನ ಅರಿಯದೆ ಕಟ್ಟಿದವನಿರಬೇಕು. ಈಗ ಸಂಕ್ಷಿಪ್ತವಾಗಿ ಹೇಳುವುದಕ್ಕೆ ಮುಂದಾಗುತ್ತಾ ಇದ್ದೇನೆ. ದಶರಥ ಚಕ್ರವರ್ತಿಗಳಿಗೆ ಹಲವು ಕಾಲ ಮಕ್ಕಳಿರಲಿಲ್ಲವಂತೆ. ಪುತ್ರ ಕಾಮೇಷ್ಟಿ ಯಾಗ ಮಾಡುವುದರ ಮುಖೇನ ದೊರೆತವ ರಾಮ, ಪ್ರಥಮವಾಗಿ ಹುಟ್ಟಿದವ ರಾಮ, ತದನಂತರದಲ್ಲಿ ಭಾಗ್ಯೋದಯ ಬೆಳಗಿದ ಹಾಗೆ ಹುಟ್ಟಿಕೊಂಡವರು ಲಕ್ಷ್ಮಣ ಭರತ ಶತ್ರುಘ್ನರು. ಇನ್ನು ಬಾಲ್ಯದಲ್ಲಿಯೇ ರಾಮನನ್ನ ಯಾಗ ರಕ್ಷಣೆಗಾಗಿ ಮುನಿಪೋತ್ತಮರೇ ಕರೆದೊಯ್ದಿದ್ದಾರಂತೆ. ಆ ಎಳೆಯ ವಯಸ್ಸಿನಲ್ಲಿಯೇ ಶ್ರೀರಾಮ ಅನೇಕ ದಾನವರನ್ನ ಸಂಹರಿಸಿ ಯಜ್ಞ ಸಂರಕ್ಷಕನಾಗಿದ್ದಾನಂತೆ. ಹೆಚ್ಚೇನು ಮಾರೀಚನನ್ನ ಶತಯೋಜನ ಪರ್ಯಂತ, ಅದೆಷ್ಟೋ ಸಂಖ್ಯೆ ಯೋಜನ ಪರ್ಯಂತ ಹಾರಿಸಿದವ ರಾಮನಿದ್ದಾನೆ. ಇನ್ನು ಸೀತೆಯನ್ನ ವರಿಸಲೋಸುಗ ಶಿವಧನುಸ್ಸನ್ನ
ಧನುಸ್ಸನ್ನೇ ಎತ್ತಿದವ ರಾಮನಿದ್ದಾನೆ, ಭಾರ್ಗವರಿಗೆ ಎದಿರಾದವ ರಾಮನಿದ್ದಾನೆ, ಭಾರ್ಗವರೇ ಸೂಚಿಸಿದ್ದಾರಂತೆ. ಇನ್ನು ಈ ಯುಗದಲ್ಲಿ ಒಬ್ಬ ರಾಮ ಸಾಕು ಎನ್ನುವುದಾಗಿ ತನ್ನಲ್ಲಿರುವಂತಹ ವೈಷ್ಣವ ಧನುಸ್ಸನ್ನೇ ರಾಮನಿಗೆ ಕೊಟ್ಟು ಹಿಂದಕ್ಕೆ ಸರಿದವರು ಭಾರ್ಗವ ರಾಮರು. ಇನ್ನು ರಾವಣಾದಿ ಕುಂಭಕರ್ಣರನ್ನ ವಧಿಸಿದಂತಹ ರಾಮ ಬ್ರಹ್ಮಹತ್ಯಾ ದೋಷ ತನಗೆ ಬಂತು ಎಂಬುದಾಗಿ ಚಿಂತಾಕ್ರಾಂತನಾದ. ಕೇವಲ ಬ್ರಹ್ಮಹತ್ಯಾ ದೋಷ ನಿವಾರಣೆ ಅಲ್ಲ, ಇನ್ನು ಶಂಕಾ ನಿವಾರಣೆಯೂ ಹೌದು. ರಾಮನೇನೆನ್ನುವುದನ್ನು ಪ್ರಪಂಚಕ್ಕೆ ಕಾಣಿಸಲೇಬೇಕು. ಈ ನಿಟ್ಟಿನಲ್ಲಿ ಅಶ್ವಮೇಧ ಯಾಗವನ್ನ ಮಾಡುವುದಕ್ಕೆ ಮುಂದಾದವ. ಈ ಅಶ್ವಮೇಧಕ್ಕೆ ಸಾಕ್ಷಾತ್ ಹರನೇ ಅನುಗ್ರಹವನ್ನ ಇದ್ದಿದ್ದಾರಂತೆ. ನಾವೆಲ್ಲರೂ ದೇವತೆಗಳನ್ನ ಪೂಜಿಸುತ್ತೇವೆ, ಆದರೆ ಆ ದೇವತೆಗಳೇ ರಾಮನನ್ನ ದೇವರೆಂಬುದಾಗಿ ಒಪ್ಪಿದ್ದಾರೆ. ಅಂತಹ ರಾಮನ ಬಿಕ್ಕವನ್ನು ಬರೆಯುವುದಕ್ಕೆ ಮುಂದಾದ ದೀಕ್ಷಾಬದ್ಧನಾಗಿ ಕುಳಿತಿರುವಂತ ರಾಮಚಂದ್ರನನ್ನ ಎಬ್ಬಿಸಿ ಯುದ್ಧಕ್ಕೆ ಕಳುಹಿಸಿ ಅವ ಏನು ಎಷ್ಟು ಹಾಗೆ ನಾನು ನೋಡಿಕೊಳ್ತೇನೆ. ಅವ ಬರುವ ಮೊದಲು ನಾನು ಯಾರನ್ನು ತೋರಿಸ್ತೇನೆ. ನೋಡಿದನು ಶತ್ರುಘ್ನ ಬಾಲಗನ ರೂಪವನು, ನೋಡಿದನು ಶತ್ರುಘ್ನು ಬಾಲಗನ ರೂಪವನು, ಮಾಡಿದನು ಮನದೊಳಗೆ ಬಹುಬರಿಯ ಯೋಜನೆಯ, ಮಾಡಿದನು ಮನದೊಳಗೆ ಬಹುಬರಿಯ ಯೋಜನೆಯ, ರೂಢಿ ಬನ ಸಾದೃಶ ಅಂಗಾಂಗಗಳಲ್ಲಿ ಒಡಮೂಡಿಹುದು ಅಚ್ಚರಿಯೇ, ಸಾದೃಶ ಅಂಗಾಂಗಗಳಲ್ಲಿ ಅಂಗಾಂಗಗಳಲ್ಲಿ ಒಡಮೂಡಿರುವ ಅಚ್ಚರಿ ಅಚ್ಚರಿಯೇ, ಆಡಿ ಫಲವೇ ನಿನ್ನು ಪಡವಿಜಯ ಸುಧನಿವನು, ಫಲವೇ ನಿನ್ನು ಪಡವಿಜಯ ಸುಧನಿವನು, ಕಾಡಿನೊಳ ತಾಪಸರ ಬಳಿವಿಡಿದು ಬದುಕಿಯನು, ಕಾಡಿನೊಳ ತಾಪಸರ ಬಳಿವಿಡಿದು ಬದುಕಿಯನು, ಕೂಡಿಕೊಂಡಿವನ ನಾನೈವೆ ರಥದೊಳು, ಕೂಡಿಕೊಂಡಿವನ ನಾನೈವೆ ರಥದೊಳು, ಅಣ್ಣ ಪಾಡರಿಯಲೆಂದೆನುದ ಇವನ ಪಾಡಣ್ಣ ಅರಿಯಲೆನುದ, ಮನದೊಳಾಲೋಚನೆಯ ಮಾಡಿದನು, ನೋಡಿದನು ಶತ್ರುಘ್ನು ಬಾಲಕನ ರೂಪವನು,
ಇದೆ. ನಾನು ಗ್ರಹಿಸಿದ್ದು ಹೇಗೆ? ಅಲ್ಪ ಅಗಸದ ಮಾತಿಗೋಸ್ಕರ ಸೀತಾಮಾತೆಯನ್ನ ತ್ಯಜಿಸಿದವ ಶ್ರೀರಾಮಚಂದ್ರ. ತ್ಯಜಿಸುವಂತಹ ಸಂದರ್ಭದಲ್ಲಿ ತುಂಬು ಗರ್ಭಿಣಿಯಾದವಳು ಸೀತಾಮಾತೆ. ಒಂದು ವೇಳೆ ಸೀತಾಮಾತೆ ಮಕ್ಕಳನ್ನ ಹಡೆದಿದ್ದರೆ ಆ ಮಗು ಹೀಗೆ ಇದ್ದೀತೋ ಏನೋ. ಯಾಕೆ ರೂಢಿಪನ ಅಂದಾಗ ಸಾದೃಶ್ಯ ಒಡ ಮೂಡಿಹುದು. ಏನೇ ಇರಲಿ, ಎಲ್ಲಿಯ ನಮ್ಮಣ್ಣ, ಎಲ್ಲಿಯ ಈ ಆಶ್ರಮದ ಬಾಲಕ, ನೇರವಾಗಿ ಇವನನ್ನ ಎಳೆದೊಯ್ಯುತ್ತೇನೆ ರಥದ. ಮುನಿಜರು ಗಂಡಿದ ಬಯದೆವು ಜನಗಜಾದೆ ಗರುವಲೆನು. ನಮ್ಮನ್ನು ಕೇಳದೆ ಒಮ್ಮೆಗೆ ಬಂದಿದೆ ಹಮ್ಮಿನ ಬಡರ ಹೆಮ್ಮೆಯನೆಲ್ಲವ ಅಮ್ಮ ಲಾಲಿಸು ಮಾತನೊಂದ. ಮಕ್ಕಳೇ, ನಿಮ್ಮನ್ನ ಕಾಣುವಾಗ ನನ್ನ ಮಗನೊಂದಿಗೆ ಆಟ ಪಾಠದಲ್ಲಿ ಬೆರೆತವರು ನೀವು. ಹೌದಮ್ಮ. ಮಗನಾದಂತಹ ಲವಕುಮಾರ ನಿಮ್ಮೊಂದಿಗೆ ಬಂದ. ಹೌದಮ್ಮ. ಇಂದು ಕಾಣುತ್ತಲ್ಲ, ಏನಾಯ್ತು? ಕುಶ ಸಮಿತಿಯನ್ನು ತರಬೇಕೆಂದು ನಾವು ಬಾಲಕರೆಲ್ಲ ಒಟ್ಟಾಗಿ ಕಾಡಿಗೆ ಹೋದದ್ದು ಸತ್ಯ. ಅಮ್ಮ, ಕಾಡಿನಲ್ಲಿ ನಾವು ಕುಶ ಸಮಿತಿಯನ್ನು ಸಂಗ್ರಹಿಸುವಂತ ವೇಳೆಯಲ್ಲಿ ನಮ್ಮ ಕಣ್ಣಿಗೊಂದು ಪ್ರಾಣಿ ಗೋಚರಿಸಿತು. ಆ ಪ್ರಾಣಿ ಯಾವುದೆಂದು ನಮ್ಮಲ್ಲೇ ತರ್ಕ ಮಾಡುವಾಗ ಲವಕುಮಾರನನ್ನ ಕರೆದು ಕೇಳಿದೆವು ಆ ಪ್ರಾಣಿ ಯಾವುದೆನ್ನುವುದಾಗಿ. ಅದು ಕುದುರೆ ಎನ್ನುವುದು ನಮಗೆ ಗೊತ್ತಾಯಿತು. ಬೇಡ ಬೇಡವೆಂದರು. ಲವಕುಮಾರ ಹೋಗಿ ಆ ಕುದುರೆಯನ್ನ ಕಟ್ಟಿದ. ಪರಿಣಾಮವಾಗಿ ಆ ಕುದುರೆಯ ಬೆಂಗಾವಲಿಗಾಗಿ ಬಂದಂತ ಸೇನೆಯೊಂದಿಗೆ ಲವಕುಮಾರನಿಗೂ ಘನಘೋರವಾದಂತಹ ಯುದ್ಧವಾಯ್ತಮ್ಮ. ಯುದ್ಧದ ಪರಿಣಾಮವಾಗಿ ನಿಮ್ಮ ಲವಕುಮಾರನನ್ನ ಆ ಸೇನೆ ಕಟ್ಟಿ ಎಳ್ಕೊಂಡು ಬಾಲರೆಂದುದ ಲಾಲಿದುದ ಶೂಲ ಗೊಗ್ಗಂದಾಗಲು ದರದಿಯೇ ತಾಳಲಾರದೆ ಧರೆಯೊಳರಗುದ ಬಾಲೆಯ ಕ್ಷಣದಿ ಬಾಲನಿಗೆ ತಗೋ ಬಂದಿತು ಕಾಳಗ ಗಿಳಿಯುವ ಮನ. ಬಾಲನಿಗೆ ತಗೋ ಬಂದಿತು ಕಾಳಗ ಗಿಳಿಯುವ ಮನ. ಜಗಬಾಲನಿಗೆ ಕೊಯ್ದನು ಸೆರೆಯಾಳಾಗಿಯನಲ್ಲ ಸೆರೆಯಾಳಾಗಿಯನಲ್ಲ. ಕಂದನಗೆ ಮೊಗ ಕಾಣುದ ಹಿಂದಿನದೆಲ್ಲವ ಮರೆಯುವೆ. ಕಂದನಗೆ ಮೊಗ ಕಾಣುದ ಹಿಂದಿನದೆಲ್ಲವ ಮರೆಯುವೆ. ಎಲ್ದೆಡಿದುದ ಬಾಳಿರಲಿಲ್ದೀದೆರಲಾಯ್ತು ಬಾಳು ಈದೆರಲಾಯ್ತು. ಬಾಲನಿಗೆ ತಗೋ ಬಂದಿತು ಕಾಳಗ ಗಿಳಿಯುವ ಮನ. ಅಯ್ಯೋ ನನ್ನ ದುರ್ವಿಧಿಯೇ, ಯಾಕೆ ಈ ರೀತಿಯಲ್ಲಿ ನನ್ನ ಜೀವನದಲ್ಲಿ ಆಟವನ್ನು ಆಡ್ತಾ ಇದ್ದೆ? ಅತ್ತ ಕಡೆಯಲ್ಲಿ ನನ್ನವರನ್ನು ನಾನು ಅಗಲಿ ಇವರಿಗಾಗಿ ಬಂದೆ. ಮಕ್ಕಳನ್ನ ಹೆತ್ತು ಎರಡು ಕಣ್ಣುಗಳ ಹಾಗೆ ಕಂಡವಳು ನಾನು. ಮಕ್ಕಳ ಆಟ ಪಾಠವನ್ನು ಅವರ ಬೆಳೆಯುವ ರೀತಿಯನ್ನ ಕಂಡು ನನ್ನ ಹಳೆಯ ನೆನಪುಗಳೆಲ್ಲ ಮರೆಯಬೇಕು ಎನ್ನುವುದಾಗಿ ನಿರ್ದೇಶಿಸಿದಳು. ಇನ್ನು ಈ ಕಾಲದಲ್ಲಿ ಮಗನಾದಂತಹ ಲವಕುಮಾರನನ್ನ ಕಟ್ಟಿ ಎಳೆದೊಯ್ತಾ ಇದ್ದಾರೆ ಅಂತಾದ್ರೆ ಎರಡು ಮಕ್ಕಳನ್ನ ಸೂರ್ಯ ಚಂದ್ರರಂತೆ ಕಂಡವಳು. ಇಂತಹ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರದು. ಇದ್ದ ಕಡೆಯಲ್ಲಿ ಗಂಡನ ಆಶ್ರಯವೂ ಇಲ್ಲ, ಇದ್ದ ಕಡೆಯಲ್ಲಿ ಸಾಕಿದಂತಹ ಮಗ ಈ ರೀತಿ ಆಗಿದ್ದಾನೆ ಅಂತಾದ್ರೆ ಏನು ಬೇಳುವೆನಾರಿಗೆ ಬಂದಿಯ ಗೋಳನು ಮುನಿ ಬಾಲಗ ಬಾದಾಳಗೆ ಬೋಗೆಯ. ಬೇಳುವೆನಾರಿಗೆ ಬಂದಿಯ ಗೋಳನು ಮುನಿ ಬಾಲಗ ಬಾದಾಳಗೆ ಬೋಗಿಯ. ವನದಲ್ಲಿ ಕೇಳುವರ್ಯಾರಿಲ್ಲ, ವನದಲ್ಲಿ ಎಲ್ಲ ಕೇಳುವರ್ಯಾರಿಲ್ಲೋ.
ನೋವಾಯ್ತಂದು ಸಹಿಸುವ ಶಕ್ತಿ ನನ್ನಲ್ಲಿಲ್ಲ. ಯಾರಲ್ಲಿ ಈ ವಿಚಾರವನ್ನು ಹೇಳುವುದು? ಛೇ, ನನ್ನ ವಿಧಿಯ ಈ ರೀತಿಯಾದಂತಹ ಹಣೆ ಬರಹ ಯಾವ ಹೆಣ್ಣಿಗೂ ಬರಬಾರದು. ಇತ್ತ ಕಡೆಯಲ್ಲಿ ಮಕ್ಕಳನ್ನು ಸಾಕಿ ಸಲಹಿ ಇಷ್ಟು ದೊಡ್ಡದಾಗಿ ಮಾಡಿದ್ದಕ್ಕಾಗಿ ಇಂತಹ ಪರಿಸ್ಥಿತಿ ನನ್ನ ಒದಗಿ ಬಂದಿದೆ. ಯಾರಲ್ಲಿ ಹೇಳುವುದು? ಯಾರಿದ್ದಾರೆ ಈ ಕಾಲದಲ್ಲಿ? ಯಾರಲ್ಲಿ ವಿಚಾರವನ್ನು ಹೇಳಿ? ಛೇ, ಇಂತಹ ಸ್ಥಿತಿ ಯಾವ ಹೆಣ್ಣಿಗೂ ಬರಬಾರದು. ಅಯ್ಯೋ ಏ ಕೊಂದನನು ನೆನೆಯುತ್ತ ಜನಗಜನಂದು ಗೊಳಗಿರುವಾಗ ಸಮಿತಿಯ ತಂದು ಕುಜುಕುಮಾರನು ಅನಿದರು ಐದನ್ನ ತೈ 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 ತೈಮ ಕಂದಗೇಳುಲವನು ವನಗೆ ಬಂದ ಹಯವನೊಂದ ಕಂಡು ಕಂದ ಕೇಳುಲವನು ವನಗೆ ಬಂದ ಹಯವನೊಂದ ಕಂಡು ಕಟ್ಟಲು ಸುದ್ದಿ ಮುಟ್ಟಲು ಬಂದು ಜನ ಮಧುರದಿ ಗೆಲಿದು ಬಂಧಿಸುತ್ತಲವನ ರಥದಿ ಬಂದು ಜನ ಮಧುರದಿ ಗೆಲಿದು ಬಂಧಿಸುತ್ತಲವನ ರಥದಿ ಒಯ್ದನು ಗೊರಳ ಕೊಯ್ದನು. ಮಗನೇ, ಅಮ್ಮ ಬಂದಂತ ದುರ್ಗತಿಯನ್ನು ಏನೆಂದು ಹೇಳಿ? ದುರ್ಗತಿ ಏನು? ಲವಕುಮಾರನು ತನ್ನ ಆಪ್ತರನ್ನು ಕೂಡಿಕೊಂಡು ವನದತ್ತ ಹೋದಂತೆ. ಸರಿ, ಹೋದಂತ ಸಂದರ್ಭ ಯಾವುದೋ ಒಂದು ಸೇನೆ ಬಂದಿತ್ತಂತೆ. ಸೇನೆ? ಅಲ್ಲಿ ಬಂದಂತಹ ಸೇನೆಯೊಂದಿಗೆ ಹಯವನ್ನ ಕಂಡಂತಹ ನನ್ನ ಮಗ ಆ ಹಯವನ್ನ ಕಟ್ಟಿ ಬಂಧಿಸಿದ್ದಂತೆ. ನನ್ನ ತಮ್ಮ ಕಟ್ಟಲೇಬೇಕು. ನಿನ್ನ ತಮ್ಮ ಕಟ್ಟಿದ್ದೇನು ಸತ್ಯ ಮಗನೇ. ಆದ್ರೆ ಅಲ್ಲಿರುವ ಲೇಖನೆಯಲ್ಲಿ ಇತ್ತಂತೆ ಬಂಧಿಸಿದವರು ಒಂದೇ ಕಾದಾಟವನ್ನು ಮಾಡಬೇಕು, ಇಲ್ಲ ಕಪ್ಪವನ್ನು ಕೊಡಬೇಕು ಅಂತ. ಮುಂದೆ ಬಂದಂತಹ ಸೇನಾಧಿಕಾರಿ ಬಂದು ನಿನ್ನ ತಮ್ಮನಲ್ಲಿ ದುರವನ್ನೇ ಸಿಗಿದಂತೆ. ನಿನ್ನ ತಮ್ಮನನ್ನ ಕಟ್ಟಿ ಎಳೆದಂತೆ ಮಗನೇ, ಕಟ್ಟಿ ಎಳೆದಂತಾಯ್ತು. ಮಾತೆಯ ಮನಗಳ ಜಾತಗೆ ಶೋಗ ಜಾತನು ನಾನೇನು ಮಾತೆನಗಿದ್ದರೆ ಘಾತಿದೆ ಭೂವನ ಪ್ರೀತನ ಕರೆದವೇನೋ. ಈ ಕುರಿತು ತಾವು ಚಿಂತಿಸ್ತಾ ಇದ್ದೀರಾ? ಚಿಂತಿಸುವಂತ ಅಗತ್ಯವಿಲ್ಲ. ನಿಮ್ಮ ಜಾತನ ನಾನೇನಮ್ಮ ಸಂದೇಹವೇ? ತಡೆಯದೆ ಬೇಗದ ಕೊಡು ನೀನಪ್ಪಣೆ ಬಿಡಿಬಿಡು ಸಂಶಯವೋ. ಹರಿಹರ ಬ್ರಹ್ಮರ ಎದುರಾಗಿ ಬಂದ್ರು ಅವರನ್ನ ಲೆಕ್ಕಿಸದೆ ನನ್ನ ತಮ್ಮನನ್ನು ಬಿಡಿಸಿಕೊಂಡು ಬರ್ತೇನೆ. ಕೊಡಿ ಅಪ್ಪಣೆ. ಅಪ್ಪಣೆ ಕೊಟ್ಟದ್ದಾದಲ್ಲಿ ಅವರನ್ನ ಬಿಡಿಸಿಕೊಂಡು ಬರ್ತೇನೆ. ಮಗನೇ, ವಿಚಾರ ಅಲ್ಲ. ಮತ್ತೆ ಕಟ್ಟಿದವರು ಸಾಮಾನ್ಯರಾಗಿರುವುದಿಲ್ಲ. ಹೋಗಿ ಬಿಡಿಸಿ ಬರ್ತಿ ಅಂತ ಹೇಳ್ತಾ ಇದ್ದಿ. ಹೌದಮ್ಮ. ಆದ್ರೆ ನನಗೆ ನಂಬಿಕೆ ಉಂಟು. ಅದು ಒಂದು ಕಿವಿ ಮಾತ್ರ ಇಲ್ಲ. ಏನಮ್ಮ? ಹೋದಂತಹ ಸಂದರ್ಭದಲ್ಲಿ ದುರವನ್ನು ಎಸಗಿದಂತಹ ನೀನು ಅಲ್ಲಿ ಅವರನ್ನು ಕೇಳಬಹುದು ಪರಿಚಯವನ್ನ ಯಾರು ಏನು ಎಂಬುದಾಗಿ
ಸರಿ. ಯಾಕೆ ನಮ್ಮ ಗುಟ್ಟನ್ನು ಅವರು ಸೆಳೆದು ನಮ್ಮನ್ನೇ ಹಿಂಬಾಲಿಸಿಕೊಂಡು ಬಂದ. ಸರಿ, ಅದಕ್ಕಾಗಿ ಗುಟ್ಟನ್ನು ಬಿಡಬೇಡ, ಯಾರು ಎಂಬುದಾಗಿ ಹೇಳಬೇಡ, ಶ್ರೇಯಸ್ಸಾಗಿ ಶತ್ರುಘ್ನೇನು ನೀನು ಹೋಗಿಲ್ಲ. ಶತ್ರುಘ್ನೇನು ನೀನು ರಾಘವೇಂದ್ರಪ್ಪನ ಸತ್ರದ ರಕ್ಷಕನು, ರಾಘವೇಂದ್ರಪ್ಪನ ಸತ್ರದ ರಕ್ಷಕನು. ಸೂರ್ಯವಂಶದವರು ನೀನು ಕಟ್ಟಿರುವಂತ ಕುದುರೆಯನ್ನ ಬಿಟ್ಟು ಮಿತ್ರನಾಗ್ತೀಯ ಅಥವಾ ಹೋರಾಡುವುದರ ಮೂಲಕ ಶತ್ರು ಆಗ್ತೀಯಳು. ಅವನೀಶರೆಲ್ಲರನ್ನು ಎದ್ದಿರುವಂತ ಲವಣಾರಿಯನು ನಾನು, ಎದ್ದಿರುವಂತ ಲವಣಾರಿಯ ಹನುಮಾನು. ನೀನು ಕೇಳುವಂತಹ ಶತ್ರುಘ್ನೇ ನಾನು. ನೀನು ತಿಳಿದ ಹಾಗೆ ಸಾಮಾನ್ಯ ಶತ್ರುಘ್ನನಲ್ಲ. ಈ ಹಿಂದೆ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದವ ದುಷ್ಟನಾದಂತಹ ಲವಣಾಸುರ ಮಧುವನವನ್ನೇ ತನ್ನ ಪುರವನ್ನಾಗಿಸಿ ಅನೇಕ ಋಷಿ ಮುನಿಗಳಿಗೆ ಪೀಡಾಕಾರಕನಾಗಿದ್ದವ ಲವಣಾಸುರ ಒಂದೊಮ್ಮೆಗೆ ಅಣ್ಣನಿಗೆ ಆಹ್ವಾನವನ್ನ ಮಾಡಿದಂತೆ ಯುದ್ಧಕ್ಕೆ ಆ ಕ್ಷಣ ಅಣ್ಣನೇ ಹರಸಿ ಕಳುಹಿದವ ಶತ್ರುಘ್ನ ದುಷ್ಟ ಲವಣನನ್ನ ಕೊಂದು ಬರಬೇಕು ಎಂಬುದಾಗಿ ಆ ಕ್ಷಣ ಹೋಗಿ ದುಷ್ಟನಾದಂತಹ ಲವಣಾಸುರನ್ನ ಕೊಂದು ಲವಣಾರಿ ಎನ್ನುವಂತಹ ವಿರುದಿಗೆ ಪಾತ್ರನಾದವ ಮಧುವನ ಅಂತ ಇದ್ದಂತಹ ಪುರವನ್ನ ಮುಂದೆ ಮಧುರೆಯನ್ನಾಗಿಸಿ ಮಧುರ ವಲ್ಲಭರೆನಿಸಿಕೊಂಡವ ಈ ಶತ್ರುಘ್ನ. ಹೆಚ್ಚೇನು ದರೆಯ ದರ ಪಾಲಕರನ್ನ ಗೆದ್ದು ಸಾರ್ವಭೌಮತ್ವವನ್ನ ಸ್ಥಾಪಿಸಿದವ. ಇದು ನೀನು ಯಾವ ಲೆಕ್ಕ ನಮಗೆ? ನಿನ್ನ ಬಗ್ಗೆ ನನ್ನ ಗೊತ್ತಿರಗಿರಿಸಿದ್ಯಾ? ಏನು ಗೊತ್ತಿಲ್ಲ. ನೀನು ಗೆದ್ದದ್ಯಾರು? ಬಣಗು ಪ್ರಬಾಲರನು ಬಣಗು
ಕೊಪ್ಪಿನಿಂದ 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 ನೆನೆಗೊಪ್ಪಿನಿಂದ ನೀನು ಜಯಿಸಿದೆನೆಂಬ ಜಯಿಸಿದೆ ಜಯಿಸಿದೆನೆಂಬ ನೆನೆಗೊಪ್ಪಿನಿಂದ ಗೊಪ್ಪಿನಿಂದ ಗೊಪ್ಪಿನಿಂದ ನೆನೆಗೊಪ್ಪಿನಿಂದ ನೀನು ಮಣಿಯದೆ ಘೋಷನೋಳು ಸೆಣಸಲಿ ಭೂಮಿಯ ಮಣಿಯದೆ ಘೋಷನೋಳು ಮಣಿಯದೆ 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 ಕುಶನೊಳು ಮಣಿಯದೆ 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 ಕುಶನೊಳು ಸೆಣಗಲು 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 ಸೆಣಗಲಿ ಭೂಮಿಯ ಋಣ ತೀರಿದ್ದೇವೆ ನಾನು ಮಣಿಯದೆ ಕುಶನೊಳು ಮಣಿಯದೆ 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 ಘೋಷನೋಳು ಸೆಣಗಲು 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 ಸೆಣಗಲಿ ಭೂಮಿಯ ಋಣ ತೀರಿತೆಂಬೆ ನಾನು ಭೂಮಿಯ ಋಣ ತೀರಿತೆಂಬೆ ನಾನು ಮಣಿಯದೆ ಕುಶನೊಳು ಸೆಣಸಲಿ ಭೂಮಿಯ ಋಣ ತೀರಿತೆಂಬೆ ನಾನು ಭೂಮಿಯ ಋಣ ತೀರಿತೆಂಬೆ ನಾನು ಮಣಿಯದೆ ಕುಶನೊಳು ಮಣಿಯದೆ 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 ಕುಶನೊಳು ಸೆಣಸಲಿ ಭೂಮಿಯೇ ಸೆಣಸಲಿ ಭೂಮಿಯ ಋಣ ತೀರಿತೆಂಬೆ ನಾನು ಭೂಮಿಯ ಋಣ ತೀರಿತೆಂಬೆ ನಾನು ಓ
ಕುಶನುಳು ಮಣಿಯದೆ ಮಣಿಯದೆ ಕುಶನುಳು ಸೆಣಸಲು ಸೆಣದಲು ಸೆಣದಲು ಸೆಣದಲಿ ಭೂಮಿಯ ಋಣತೀರಿದೆಂಬೆ ನಾನು ಭೂಮಿಯ ಋಣತೀರಿದೆಂಬೆ ನಾನು ತಡೆಯುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ತಡೆದು ಕೇಳಿದೆಯಲ್ಲ ಒಂದು ಮಾತನ್ನ, ಶತ್ರುಘ್ನನೇನೋ ನೀನು, ಪ್ರಶ್ನೆ ನನ್ನದು. ನಾನೇ ಹೌದು ಅಂತ ಹೇಳಿದ್ದೇನೆ. ಕೊನೆಯಲ್ಲಿ ಕೇಳಿದೆ, ಮಿತ್ರಜ ಕುಲಕೀರ್ತಿ ನೇತ್ರ ನೀನಪ್ಪೇ ಅಲ್ಲ ಮಿತ್ರನಾಗುತ್ತೀಯೋ? ಆಯ್ಕೆ ನೀನು ಕೊಟ್ಟಿದ್ದೇನೆ. ಮಿತ್ರಜ ಕುಲಕೀರ್ತಿ ನೇತ್ರ ನಾವು ಆಗಿದೆ ರಾಮನ ಕರುಣೆಯಿಂದ. ಇನ್ನು ಎರಡನೇ ಪ್ರಶ್ನೆ ಕೇಳಿದೆಯಲ್ಲ, ಮಿತ್ರನಾಗುತ್ತೀಯೋ ಎಂಬುದಾಗಿ. ಬಿಟ್ಟು ಹೋಗ್ತೀಯ ಅಂತ ಅದು. ಅದು
ಸಾಧ್ಯ ಇಲ್ಲ ಮಗು. ಯಾಕೆ? ಬಿಡುವುದಕ್ಕೆ ತಂದಂತಹ ಯಾಗಾಶ್ವ ಅಲ್ಲ ಅದು. ಹಾ. ಆದ್ದರಿಂದ ನೀನು ಶರಣಾಗತಿಯನ್ನ ಹೊಂದಿದರೆ ಹಾ. ಅಲ್ಲ, ನೇರವಾಗಿ ತಪ್ಪಾಯಿತು ಎಂಬುದಾಗಿ ಹಿಂದಕ್ಕೆ ಸರಿದರೆ ಹಾ. ನಿನ್ನನ್ನು ರಕ್ಷಿಸುವಂತಹ ಶತ್ರುನ ನಾನಾಗುತ್ತೇನೆ. ರಕ್ಷಿಸುವ- ಅಲ್ಲ ಅಂತಾದ್ರೆ ನಿನ್ನ ಪಾಲಿಗೆ ಶತ್ರು ಆಗುತ್ತೇನೆ. ಶತ್ರು ಆಗುವುದಕ್ಕೆ ನೀನು ಏನ್ ಸಾಧನೆ ಮಾಡಿದೆ ಅಂತ ಬೇಕಲ್ಲ. ಅರಸರನ್ನ ಗೆದ್ದಿದ್ದೆ ಎನ್ನುವುದಾಗಿ ಹೇಳ್ತಾ ಇದ್ದೆ. ಅನೇಕ ಧರಾಪಾಲಕರನ್ನ ಗೆದ್ದು ಕಪ್ಪ ಕಾಣಿಕೆಗಳನ್ನ ಸಂಗ್ರಹಿಸಿದವ ನಾನಿದ್ದೇನೆ. ಹಾ. ನನ್ನೆದುರು ಹಾ. ಓರ್ವ ವ್ಯಕ್ತಿ ಬರ್ತಾನಂತಾದ್ರೆ ಅವನ ಸಂಪೂರ್ಣ ವಿವರಗಳನ್ನ ತಿಳಿದುಕೊಂಡೇ ನಾನು ಅವನಿಗೆ ಎದುರಾಗುತ್ತೇನೆ. ಹಾ 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 ಹೌದಪ್ಪ, ಹೇಳಿದೆಯಲ್ಲ, ಧರಣಿ ಪಾಲಕರನ್ನು ಗೆದ್ದಿದ್ದೇನೆ. ಹಾ. ನನ್ನ ಪ್ರಕಾರ ಅವರೆಲ್ಲ ಬಡಗುಂಡ್ರ ಪಾಲ, ಹಾ. ಬಡನೆ ಪಾಲ. ಬಡನ ಪಾಲ. ಹೌದಪ್ಪ, ನಿನ್ನ ಲೆಕ್ಕದಲ್ಲಿ. ನನ್ನ ಲೆಕ್ಕದಲ್ಲಿ ಲೆಕ್ಕಕ್ಕೆ ಇಲ್ಲದವರು. ಹಾ ಹಾ ನೀನು ಕೊಂದೆ ಎನ್ನುವ ಕಾರಣಕ್ಕಾಗಿ ಅಹಂ ವ್ಯಕ್ತಪಡಿಸುವಂತ ಅಗತ್ಯವಿಲ್ಲ. ಯಾಕೆ? ಪಾಪಿ ಪಾಪೇನ ಹನ್ಯತಿ. ಹಾ ಹಾ ಯಾಕೆ ಈ ಮಾತು ಅಂತ ಗೊತ್ತಾಗ್ಲಿಲ್ಲ. ಪಾಪಿಗಳು ಮಾಡಿದಂತ ಪಾಪ ಹೆಚ್ಚಾದಾಗ ಅವರು ತಿಳಿಯದ ಸಾಯ್ತಾರಂತೆ. ಹಾ ಹಾ ಅವನ ಪಾಲಿಗೆ ಆದ್ದು ಹಾಗೆ. ಲವಣಾರಿ ಎನ್ನುವುದಾಗಿ ಹೇಳಿದೆಯಲ್ಲ ಎಂಬ ಬಿರುದು ನನಗುಂಟು. ಅಲ್ವಾ? ಅಂತ ಸಾಧನೆ ಮಾಡಿದ್ದೇನೆ ನಾನು. ಅಂದ್ರೆ ಲವಣಾಸುರನ್ನು ಕೊಂದ ಕಾರಣಕ್ಕಾಗಿ ನೀನು ಲವಣಾರಿ. ಒಂದು ನಾಮಫಲಕ್ಕಾಗಿ ತಿರುಗಾಟ ಮಾಡ, ಉಪಯೋಗ ಆಗ್ತದೆ. ಅದು ಯಾಕೆ? ಯಾಕಂದ್ರೆ ನೀನು ಹೇಳಿದೆಯಲ್ಲ, ಆ ಲವಣಾಸುರನ ಬಗ್ಗೆ ನಾನು ಸಂಪೂರ್ಣ ವಿವರವನ್ನ ತಿಳಿದೇ ಬಂದವ. ಏನು ಅದು? ಹೇಳಿದೆಯಲ್ಲ, ಲವಣಾಸುರನನ್ನು ಕೊಂದಿದ್ದೀ ಎನ್ನುವುದಾಗಿ. ಕೊಲ್ಲುವುದಕ್ಕೆ ಹಿನ್ನೆಲೆ ಏನು? ನೀನು ಕಾರಣ ಅಷ್ಟೇ. ಏನು ಅಂತ ನೀನು ಒಂದು ನೆಪ ಮಾತ್ರ. ಕಾರಣ ಉಂಟು. ಅವನ ತಂದೆ ಮಧುದಾನವ ಎನ್ನುವುದಾಗಿ ಹಾ. ಮಧುವನವನ್ನು ರಕ್ಷಿಸಿಕೊಂಡು ಬಂದವ. ಅವ ಶಿವಭಕ್ತ. ಶಿವನನ್ನು ಅನವರತ ಕುಡಿ ತಪಸ್ಸನ್ನ ಮಾಡಿದವ. ಹಾ. ಒಲಿದಂತ ಶಿವ ವರವೇನು ಬೇಕು ಎಂದು ಕೇಳಿದಾಗ ನಿನ್ನ ತ್ರಿಶೂಲಕ್ಕೆ ಎದುರಾಗಿ ಒಂದು ತ್ರಿಶೂಲವನ್ನು ಆಯುಧವನ್ನು ನನ್ನ ಪಾಲಿಗೆ ನೀಡು ಎಂದ. ಹಾ ಶಿವ ನೀಡಿದ. ಎಲ್ಲಿವರೆಗೂ ಸಾಧು ಸಜ್ಜನರನ್ನು ನೀನು ಹಿಂಸಿಸುವುದಿಲ್ಲವೋ ಅಲ್ಲಿವರೆಗೂ ಇದು ನಿನ್ನ ಪಾಲಿಗೆ ವರದಾನವಾಗಿರ್ತದೆ. ನೀನು ಸಾಧು ಸಜ್ಜನರು ಹಿಂಸಿದೆ ಅಂತ ಆದ್ರೆ ಅದುವೇ ನಿನ್ನ ಪಾಲಿಗೆ ಶಾಪವಾಗ್ತದೆ, ನಿನ್ನ ಸಾವಿಗೆ ಕಾರಣಕರ್ತದಾಗ್ತದೆ ಎನ್ನುವುದಾಗಿ ಲವಣಾಸುರನ ಅಪ್ಪನಲ್ಲಿ ವಿಷಯವನ್ನ ತಿಳಿಸಿದ. ಹಾಗಾಗಿ ಲವಣಾಸುರನ ಅಪ್ಪ ಅನವರದ ಶಿವಪೂಜೆಯನ್ನ ಮಾಡಿದ. ಶಿವನ ಕೃಪಾಕಟಾಕ್ಷಕ್ಕೆ ಒಳಗಾದ. ಆದ್ರೆ ಅದನ್ನು ಕೆಲವರು ಸಹಿಸಲಿಲ್ಲ. ಕಾಲಕ್ರಮೇಣ ಅವ ಶಿವ ಸಾನ್ನಿಧ್ಯವನ್ನ ಸೇರಿಕೊಂಡ. ತದನಂತರ ಆಳ್ವಿಕೆ ಬಂದವ ಆ ಮಧುದಾನವನ ಮಗ ಲವಣಾಸುರ ಎನ್ನುವುದಾಗಿ ಅಲ್ವಾ? ತನ್ನ ತಂದೆ ಮಾಡಿದ ಹಾಗೆ ಕಾರ್ಯವನ್ನ ಮಾಡಿಕೊಂಡು ಹೋಗ್ಬೇಕಿತ್ತು. ಆದ್ರೆ ಅವನಿದ್ದು ತಾಮಸ ಸ್ವಭಾವದಲ್ಲಿ. ಆ ಕಾರಣಕ್ಕೋಸ್ಕರವಾಗಿ ಸಾಧು ಸಜ್ಜನರನ್ನ ಹಿಂಸಿಸುವುದಕ್ಕೆ ಮುಂದಾದ. ಆ ವಿಷಯ ಮುನಿಗಳಿಗೆ ತಿಳಿಯಿತು. ಆ ಶ್ರೀರಾಮಚಂದ್ರನ ವಿಷಯ ಹೋಯಿತು. ಮುನಿಗಳಿಗೆ ಕಷ್ಟ ಬಂದಾಗ ಮೊದಲು ಹೋಗುವುದು ಅಲ್ಲಿಗಲ್ವಾ? ಲವಣಾಸುರನ ಕೊಂದೇನೆ ಎನ್ನುವುದಾಗಿ ನೀನು ಬಂದೆಯಂತೆ. ನಿನಗೆ ಯಾರೋ ಮುನಿಗಳು ಸಿಕ್ಕಿದ್ರಂತೆ, ಅವರ ಸಲಹೆಯನ್ನು ನೀಡಿದ್ರಂತೆ. ಲವಣಾಸುರನ್ನು ಕೊಲ್ಲುವುದು ನಿನ್ನಿಂದ ಅಸಾಧ್ಯ, ಆದ್ರೂ ಒಂದು ಮಾರ್ಗ ಸೂಚಿಸ್ತೇನೆ. ಅವ ಭೇಟೆಗೆ ಹೋದಂತ ಸಂದರ್ಭದಲ್ಲಿ ಆಯುಧವನ್ನ ದೇವರ ಕೋಣೆಯಲ್ಲಿ ಇಡ್ತಾನೆ, ಪೂಜಿಸಿಟ್ಟು ಹೋಗ್ತಾನೆ. ಬೇಟೆಗೆ ಹೋದ ಸಂದರ್ಭದಲ್ಲಿ ಆಯುಧವನ್ನು ಹಿಡಿದುಕೊಂಡು ಹೋಗುವುದಿಲ್ಲ. ಅವ ಹೊರಗಡೆ ಹೋದಾಗ ಅವನ ಕೋಟೆಯನ್ನು ನೀನು ಮುತ್ತಿಗೆ ಮಾಡು ಎನ್ನುವುದಾಗಿ ಮುನಿಗಳೇ ನಿನಗೆ ಹೇಳಿದ್ರಂತೆ. ಆ ನಿಮಿತ್ತ ಅವ ಬೇಟೆಗೆ ಹೋದಾಗ ನೀನು ಕೋಟೆಯನ್ನು ಪ್ರವೇಶ ಮಾಡಿದೆ ಅಲ್ವಾ? ಆನಂತರ ಅವ ಬರುವಾಗ ಕೋಟೆಯ ಸುತ್ತಲೂ ನಿನ್ನ ಸೇರಿದವು. ಅವನಿಗೆ ಬರುವುದಕ್ಕಾಗಲಿಲ್ಲ. ಬೇಕಾದ ಆಯುಧವೂ ಅವನ ಪಾಲಿಗೆ ಸಿಗಲಿಲ್ಲ. ಅಪಾಯವನ್ನರಿತಂತ ಅವನ ಮಡದಿ ಶೂಲ ಎನ್ನುವಳು ಶೂಲವನ್ನ ಮಹಡಿಯ ಮೇಲೆ ಹಿಡಿದುಕೊಂಡು ಹೋಗಿ ಕೆಳಕ್ಕೆ ಹಾಕಿ. ಆ ಸಂದರ್ಭದಲ್ಲಿ ನೀನೊಂದು ಬಾಣ ಪ್ರಯೋಗವನ್ನು ಮಾಡಿದೆ. ರಾಮ ಕೊಟ್ಟಂತ ಅಸ್ತ್ರವನ್ನ ಪ್ರಯೋಗ ಮಾಡಿದೆ ಅಂತ. ಆ ಶೂಲವೆನ್ನುವುದು ಎರಡು ತುಂಡಾಯ್ತು. ಒಂದು ಹೋಗಿ ಲವಣಾಸುರನ ತಾಗಿ ಸತ್ತ. ಹೀಗಿರುವಾಗ ಯಾರೋ ಕೊಲ್ಲುವುದಕ್ಕೆ ಕಾರಣವಾಗಿ ನೀನೊಬ್ಬ ನಿಮಿತ್ತ ಎನ್ನುವುದರಲ್ಲಿ ಸಂದೇಹಿಲ್ಲ. ಹೀಗೆ ಯಾರ್ಯಾರೋ ಮಾಡಿಸಿಕೊಂಡು ನಾನೇ ಮಾಡಿದೆ ಎನ್ನುವಂತ ಅಹಂಭಾವ ನಿನ್ನ ಪಾಲಲ್ಲುಂಟು, ಅಹಂಕಾರ ಉಂಟು. ನೋಡು, ಹಿಂದೆ ಬಂದವರ ತರ ನಾನಲ್ಲ. ಕುಶಕುಮಾರ ಮಣಿಯದೇ ಕುಶ. ನೋಡು, ನನಗೆ ನೀ ಮಣಿಬೇಕಂತ ಹೇಳುವುದಿಲ್ಲ. ಯಾಕಂದ್ರೆ ವಯಸ್ಸಿನಲ್ಲಿ ನನಗಿಂತ ನೀನು ದೊಡ್ಡವನಿರಬಹುದು. ನಮ್ಮ ಗುರುಗಳಿದ್ದಾರೆ. ನೀನು ಗುರುಗಳಿಗೆ ಮಣಿದು ಕುದುರೆಯನ್ನ ಬಿಟ್ಟು ಹೋಗಿ ಅಂತ ಆದ್ರೆ ಬದುಕುವುದಕ್ಕೊಂದು ಅವಕಾಶ ಮಾಡಿಕೊಡ್ತೀನಿ. ಇಲ್ಲದಿದ್ರೆ ಯಮಲೋಕ ಮೊದಲರುವ ಧರಣವನ್ನ ಅಶ್ವತಟ್ಟಿ ಕದನದಿ ಬಿದ್ದನಿದ್ದು ಮದುವೆ ನಡುವಿನ ಎದುರಾಗಿ ಗಣದಿರಿಸುವ ನನಗೆ ನಡೆ ಮೊದಲು
ಕಥೆ ಸ್ವಾರಸ್ಯವಾಗಿ ಉಂಟು. ಒಮ್ಮೆ ತಗೊಳ್ಳಿ ಏನಾಯ್ತು ಅಂತ ನನಗೆ ಗೊತ್ತಾಗಿಲ್ಲ. ಆದ್ರೂ ಒಂದು ಕಥೆ ಚೆನ್ನಾಗುಂಟು. ಆದರೆ ದೇವರ ಸಂಕಲ್ಪ ಇಲ್ಲದ ಯಾವ ಕಾರ್ಯವು ನಡೆಯುವುದಕ್ಕಿಲ್ಲ. ಆ ಕಥೆ ಸೃಷ್ಟಿ ಮಾಡಿದವನೇ ನೀನಲ್ವಾ? ಹಾಗಂತ ಎಲ್ಲವನ್ನೂ ಮಾಡುವುದೇ ಹೌದು ಅಂತಾದ್ರೆ ಲವಣಾಸುರನ ವಧೆಯಲ್ಲೂ ಆಗುತ್ತಾ ಇತ್ತು. ನೀನು ನೆಪ ಮಾತ್ರ, ನೀನು ಹೋಗ್ಬೇಕಿತ್ತು ಅವ ಸಾಯ್ಬೇಕಿತ್ತು. ಹಾಗೆ ಕುಳಿತುಕೊಳ್ಳುವುದಕ್ಕೂ ಟೊಂಗೆ ಮುರಿದಕ್ಕೆ ಸಮ. ಆಗಲೇ ಸಂತೋಷ ಒಪ್ಪಿಕೊಳ್ಳುತ್ತೇನೆ. ಅವನ ಕೊಂದೆ ಕಥೆ ಇರಲಿ. ಇನ್ನು ಮೊದಲೊಬ್ಬ ಬಾಲಕ ಹೀಗೆ ಬಂದವನಿದ್ದಾನೆ, ಹೀಗೆ ಹಮ್ಮಿನಿಂದ ಮಾತಾಡಿದವನಿದ್ದಾನೆ. ಅವನನ್ನ ಈಗಾಗಲೇ ಸೆರೆ ಕಟ್ಟಿ ನಮ್ಮ ರಥದಲ್ಲಿ ಇರಿಸಿದವ. ಅವನ ಹೆಸರು ಲವಕುಮಾರ್ ಅಂತೆ. ನನ್ನ ತಮ್ಮ. ಓ, ನೀವಿಬ್ರು ಅಣ್ಣ ತಮ್ಮಂದಿರೋ? ಸಂದೇಹ ಉಂಟಾ? ಕೈ ನೋಡಬೇಕಾಗ್ತದೆ. ಯಾಕೆ? ಮಗು, ಈ ಮಕ್ಕಳಾಟಿಕೆ ಬೇರೆ, ಹುಡುಗಾಟಿಕೆ ಬೇರೆ. ಈ ಮಕ್ಕಳಾಟಿಕೆ ಅಂದ್ರೆ ಹೇಗೆ? ಪ್ರಾತಃ ಕಾಲದಲ್ಲಿ ಒಂದು ಸಸಿ ನಡುವುದು, ಅದು ಬೇರು ಬಂತು ಅಂತ ತೆಗೆದು ನೋಡುವುದು ಸಂಜೆ ಹೊತ್ತಿಗೆ, ಅದು ಮಕ್ಕಳಾಟಿಕೆ. ಇನ್ನು ನೀವು ಮಾಡಿದ್ದೇನಾಯ್ತು? ನೀವು ಮಾಡಿದ್ದು ಹುಡುಗಾಟಿಕೆ ಆಗಿ ಹೋಯಿತು. ಹುಡುಗಾಟಿಕೆ ಇಂಥವ ಬಲು ಪರಾಕ್ರಮಿ ಎನ್ನುವುದನ್ನು ಅರಿತು ಒಮ್ಮೆ ತಾಗಿ ನೋಡುವ. ತಾಗಿದ್ರೆ ಏನಾಗುತ್ತದೆ, ಪರಿಣಾಮ ಏನಾಗುತ್ತದೆ, ಪೆಟ್ಟು ಬೀಳ್ತದಂತ ಚೆನ್ನಾಗಿ ಗೊತ್ತುಂಟು. ಆತ ಮಾಡಿದ್ದು ಹಾಗೆ. ನೀನು ಅದೇ ದಾರಿಯಲ್ಲಿ ಮುಂದುವರಿಯುತ್ತಾ ಇದ್ದೀಯ. ಮಗು, ನಾನು ಇಲ್ಲಿವರೆಗೆ ಸುಮ್ಮನಿದ್ದೆ. ಯಾಕೆ? ಮಕ್ಕಳು ಇರ್ಲಿ ಬಿಡ್ಲಿ ಅಂತ. ಆದರೆ ಇಂತಹ ಉದ್ದಟತನ ಮಾಡ್ತೀಯ ಅಂತಾದ್ರೆ ನಿನ್ನ ತಮ್ಮನ ಜೊತೆ ಸೇರಿಸಿಕೊಂಡು ನಿನ್ನನ್ನ ಸೆರೆ ಕಟ್ಟಿ ರಥದಲ್ಲಿ ಎಳೆದೊಯ್ತೇನೆ. ನೀನೊಬ್ಬ ಮಾತುಗಾರ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ತಮ್ಮನನ್ನ ಸೋಲಿಸಿ ಎನ್ನುವ ಕಾರಣಕ್ಕಾಗಿ ಹಮ್ಮಿನಿಂದ ಬೀಗಬೇಡ. ಬಂದವ ಅಣ್ಣ, ಅಣ್ಣನ ಬಾಣದ ಪೆಟ್ಟಿನ ರುಚಿ ತೋರಿಸ್ತೇನೆ. ಯೋಚನೆ ಮಾಡಬೇಡ, ಶತ್ರುಘ್ನ ಧರಾಶಾಯಾಗಿ ಬಿದ್ದಿದ್ದಾನೆ. ನೋಡಿದೀಯಾ? ಈ ವಿಷಯವನ್ನ ಕೇಳಿ ಲಕ್ಷ್ಮಣ ಬಂದ, ಭರತನು ಬಂದ, ಆ ಕಡೆಯಲ್ಲಿ ಬಿದ್ದಿದ್ದಾರೆ. ರಾಮನ ಸೇನೆ ಕೆಲವು ಬಿದ್ದಿದೆ, ಕೆಲವು ಬೀಳುವಂತ ಲಕ್ಷಣಗಳುಂಟು. ಆದ್ರೆ ನಮಗೆ ಬೇಕಾಗಿರುವುದು ಯಾರು ಹೇಳು? ಆ ರಾಮ. ಹೌದು, ಮಣಿಮೆಯ ರಥವನೇರಿ ಬರ್ಲಿ, ಅವನ ನಿರೀಕ್ಷೆ ದೇಹಕ್ಕೆ ನೆರಳು ಸಹಜವಾಗಿ ಬೆಳಕಿನಲ್ಲಿ
ಕಾಣುತ್ತದೆ ಅತ್ತೆ. ಆ ನೆರಳು ಕಾಣದೇ ಇರುವುದು ಯಾವಾಗ? ಕತ್ತಲಲ್ಲಿ ಮಾತ್ರ. ಹಾಗಾದ್ರೆ ಈ ರಾಮನ ಬದುಕಿನಲ್ಲಿ ಘೋರವಾದಂತ ಕತ್ತಲು ಆವರಿಸಿದೆ. ರಾಮನ ಭವಿಷ್ಯ ಎನ್ನುವುದು ಕತ್ತಲಿನಲ್ಲಿಯೇ ಕಾಲ ಕಳೆಯುವ ಹಾಗಾಯಿತೆ. ಲಕ್ಷ್ಮಣ, ಲಕ್ಷ್ಮಣ, ಅಂದು ನಾನು ವನವಾಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನೀನೇ ಹೇಳಿದ್ದಲ್ವೇ, ಅಣ್ಣ ನಿನ್ನೊಂದಿಗೆ ನಾನು ಬರ್ತೇನೆ ಅಣ್ಣ. ಬೇಡ ತಮ್ಮ ಅಂತ ಹೇಳಿದಾಗ ರಾಮನೆಲ್ಲಿಯೋ ಲಕ್ಷ್ಮಣನು ಅಲ್ಲೇ ಇರುತ್ತಾನೆ ಎನ್ನುವ ಮಾತನ್ನ ಹೇಳಿದವ ನೀನಾಗಿದ್ದೀಯ. ಅಂದಿನಿಂದ 14 ವರ್ಷದವರೆಗೆ ನನ್ನೊಂದಿಗೆ ವನವಾಸ ಮಾಡಿದವ ನೀನು. ಯಾರಿದು? ಭರತ, ಭರತ ತಮ್ಮ, ಅಂದು ಭರತ ಸಾಮ್ರಾಜ್ಯ ಬೇಡ ಅಣ್ಣ, ರಾಮ ಸಾಮ್ರಾಜ್ಯವೇ ಆಗಬೇಕು ಎನ್ನುವ ಹೇಳಿ ನನ್ನ ಪಾದುಕೆಯನ್ನು ನಿನ್ನ ತಲೆಯ ಮೇಲೆ ಹೊತ್ತುಕೊಂಡು ಹೋಗಿ ನಂದಿ ಗ್ರಾಮದಲ್ಲಿ ಇಟ್ಟು ಅದನ್ನ ಪೂಜೆ ಮಾಡಿದವನು ನೀನಲ್ವೇ ತಮ್ಮ. ಇಂದು ಈ ಅಣ್ಣನನ್ನ ಬಿಟ್ಟು ಹೋದೆಯ. ಈ ಕಡೆಯಲ್ಲಿ ಹೊರಗಿದ್ದ ಶತ್ರುಘ್ನ, ತಮ್ಮ ಶತ್ರುಘ್ನ, ಅಂದು ನೀನೇ ಆಡಿದಂತ ಮಾತು ತಮ್ಮ. ಅಣ್ಣ, ನಿನ್ನ ಸೇವೆ ಮಾಡುವಂತ ಭಾಗ್ಯ ಲಕ್ಷ್ಮಣನಿಗೂ ಭರತನಿಗೂ ದೊರೆತಿದೆ. ನನಗೆ ನಿನ್ನ ಸೇವೆ ಮಾಡುವ ಭಾಗ್ಯ ದೊರಕಲಿಲ್ಲ ಅಣ್ಣ ಎನ್ನುವ ಮಾತನ್ನ ಆಡಿದವ ನೀನು. ಯಾಗವನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ಕುದುರೆಯ ಬೆಂಗಾವಲಿಗೆ ಯಾರೆಂದು ಯೋಚನೆ ಮಾಡಿದಾಗ ಅದಕ್ಕೆ ನೀನೇ ಸರಿಯಾದ ವ್ಯಕ್ತಿ ಎಂಬ ನೆಲೆಯಲ್ಲಿ ಆ ಸೇನೆಯ ಸೇನಾಧಿಪತ್ಯವನ್ನ ವಹಿಸಿಕೊಟ್ಟವನಿದ್ದೇನೆ. ಅಂತ ನೀನು ಇಂದು ತರೆಯಲ್ಲಿ ಹೊರಗಿದ್ದೀಯ ತಮ್ಮ. ಇಲ್ಲ ಇಲ್ಲ, ಈ ರಾಮನ ಬದುಕಿನಲ್ಲಿ ಯಾರೂ ಇಲ್ಲ. ಒಳಿದರೆ ರಘುವಂಶ ತಿಲಕರಿಂದಿನ ರಣದಿ ರಘುವಂಶ ತಿಲಕರಿಂದಿನ ರಣದಿ ಕಳೆಯಿದೆ ಮನುವಂಶ ಪುಣ್ಯದೇಳಿಗೆಯ ಸಿರಿ. ರಘುವಂಶ ಪುಣ್ಯದೇಳಿಗೆಯ ಸಿರಿ ಉಳಿದದೆ ದೌರ್ಭಾಗ್ಯವು ಕಾಣಲೆಂದಾನು. ಉಳಿದನೆ ದೌರ್ಭಾಗ್ಯವು ಕಾಳಲೆಂದಾನು. ಸೆಳೆಯದೆ ವಿಧಿಯಲ್ಲನು ಸೆಳೆಯನೆ ವಿಧಿಯಲ್ಲನು. ಅಳಿದರೆ ರಘುವಂಶ ತಿಲಕರಿಂದಿನ ರಣದಿ ರಘುವಂಶ ತಿಲಕರಿಂದಿನ ರಣದಿ ಯಾರಿದ್ದಾರೆ? ಈ ರಾಮನ ಪಾಲಿಗೆ ಯಾರಿದ್ದಾರೆ? ಈ ದಾರುಣ ದುಃಖವನ್ನ ಹೇಳಿಕೊಳ್ಳುವಂತ ಜನ ಯಾರಿದ್ದಾರೆ? ಮೊದಲೇ ಈ ಪೂರ್ವದಲ್ಲೇ ನನ್ನಾಕೆಯನ್ನ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಗಾಡಿಗಟ್ಟಿದವ ನಾನಿದ್ದೇನೆ. ಆ ಪಾಪದ ಫಲವು ಇಲ್ಲ ನೊಂದ ಹೆಣ್ಣಿನ ಘೋರ ನಿಟ್ಟುಸಿರು ಇಂಥ ಘೋರವಾದ ದುರಂತಕ್ಕೆ ಕಾರಣ. ನನ್ನನ್ನು ಸಂತೈಸುವುದಕ್ಕೆ ನನ್ನ ಸಂತಾನದ ಸೌಭಾಗ್ಯ, ಗರ್ಭವತಿಯಾದಂತಹ ನನ್ನಾಕೆಯನ್ನ ಕಟ್ಟಿದ ಮೇಲೆ ಇನ್ನು ಸಂತಾನ
ಸಂತಾನದ ಸೌಭಾಗ್ಯ ಎಲ್ಲಿ ಸ್ವಾಮಿ? ಒಬ್ಬೊಬ್ಬರು ಕುಲಕ್ಕೆ ತಿಲಕರಂತ ಇದ್ದವರು, ಆದ್ರೆ ಇಂದು ಎಲ್ಲರೂ ಅಳಿದು ಹೋದರು. ಈ ಸೂರ್ಯ ವಂಶದ ಪುಣ್ಯದ ಜಲ ಇವಾಗ ಬತ್ತಿ ಹೋಯಿತೆ. ನಾನು ಒಬ್ಬ ಬದುಕಿ ಉಳಿದಿದ್ದೇನೆ. ಯಾಕೆ? ಈ ದುರಂತವನ್ನ ನೋಡಬೇಕು ಎನ್ನುವ ನತದೃಷ್ಟ ನಾನು. ಆ ವಿಧಿಯ ಇಚ್ಛೆ ಅದೇ ಇರಬೇಕು. ಹಾಗಾಗಿ ನನ್ನವರನ್ನೆಲ್ಲ ಅವನತ್ತ ಸೆಳೆದುಕೊಂಡ. ಆದ್ರೆ ಆ ವಿಧಿಗೆ ಮಾತ್ರ ನಾನು ಬೇಡವಾಗಿ ಹೋದೇನೆ. ಏನು ಮಾಡ್ಲಿ? ಅಳಲಿ ಬಲವೇ ನಿನ್ನ ವೀರ ಕ್ಷತ್ರಿಯನಾಗಿಯೇ ಬಳಿಗೆ ವರ ಮಡುಗಿರ್ದಗಳರು ಹೆಡ ತಲೆ ನರಿ ಉಳಿವೆ ನಿಂದಾಕ್ಷರದಿಯೇ ಸತ್ತವರಿಗಾಗಿ ಅತ್ತರೆ ಎಂದಾದರೂ ಸತ್ತವರು ಮತ್ತೆ ಎದ್ದು ಬರುತ್ತಾರೆ. ಹೌದು, ಸ್ವಲ್ಪ ಹೊತ್ತು ಭಾವಪರವಶನಾಗಿ ನಾನು ಆಗ್ದದ್ದು ಹೌದು. ಅವರಿಗಾಗಿ ಕಣ್ಣೀರನ್ನ ಇಟ್ಟೆ. ಆದ್ರೆ ಅಳಲಿ ಬಲವೇನು? ನನ್ನವರು ಸತ್ತಿದ್ದಾರೆ. ಹೇಗೆ ಆ ಎರಡು ಪುಂಡ ಹುಡುಗರು ಅವರ ಎಡತಲೆಯನ್ನು ಮೆಟ್ಟಿ ರುಂಡವನ್ನ ಚೆಂಡಾಡಿ ನಮ್ಮವರ ಪಾಲಿಗೆ ರಕ್ತ ದರ್ಪಣ ಮಾಡಿದೆ. ಹೋದಾದ್ರೆ ನಾನು ಕ್ಷತ್ರಿಯನೇ ಹೌದು. ಧರಿಸಿದ್ದೇನೆ ಕೋದಂಡವನ್ನ. ಎಲ್ಲಿದ್ದಾರೆ? ನಡೀತಾರೆ. ಮುಂದೆ ಗೈದರಲು ರಣಮಂಡಲದಿ ಮೆರೆವ ನಿಜ ಗಂಧರನು ಕಾಣುದ. ಮುಂದೆ ಕೈದರಲು ರಣಮಂಡಲದಿ ಮೆರೆವ ನಿಜ ಗಂಧರನು ಕಾಣುದ. ಮೋಗಗೊಂಡು ಕಾಣುದ ಮೋಹಗೊಂಡು ಚೆಲುವರನು ನೋಡಿದರೆ ಚೆಲುವರನು ನೋಡಿದರೆ ಚೆಲುವರನು ನೋಡಿದರೆ ಚೆಲುವರನು ನೋಡಿ
ಎನ್ನಯ ಹೃದಯ ನಲಿವು ಎನ್ನಯ ಹೃದಯ ಕಲಿತನವು 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 ಕರಗುತ್ತಿದೆ 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 ಏಕೋ ನ ಕಾಣೆ ಕಲಿತನವು ಕಲಿತನವು ಕರಗುತ್ತಿದೆ 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 ಏಕೋ ನ ಕಾಣೆ ಚೆಲುವರನು ನೋಡಿದರೆ ನಲಿವುದೆನ್ನಯ ಹೃದಯ ಕಲಿತನವು ಕರಗುತ್ತಿದೆ ಏಕೋ ನ ಕಾಣೆ ಕಲಿತನವು ಕರಗುತ್ತಿದೆ ಏಕೋ ನ ಕಾಣೆ ಕಲಿತನವು ಕರಗುತ್ತಿದೆ ಏಕೋ ನ ಕಾಣೆ ಕೊಲ್ಲುವ ಕಾರ್ಯಕ್ಕೆ ಬಂದೆ ಛಲವು ಸರಿಯಿತು ಹಿಂದೆ ಕೊಲ್ಲುವ ಕಾರ್ಯಕ್ಕೆ ಬಂದೆ ಕೊಲ್ಲುವ ಕಾರ್ಯಕ್ಕೆ ಬಂದೆ ಛಲವು ಸರಿಯಿತು ಹಿಂದೆ ಛಲವು ಸರಿಯಿತು ಹಿಂದೆ ಒಲವು 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 ಮೂಡುದಲಿಗುದು ಏಕೋ ನ ಕಾಣೆ ಒಲವು ಒಲವು ಮೂಡುತ್ತಲಿಗುದು ಏಕೋ ನ ಕಾಣೆ ಕೊಲ್ಲುವ ಕಾರ್ಯಕ್ಕೆ ಬಂದೆ ಛಲವು ಸರಿಯಿತು ಇಲ್ಲದೆ ಒಲವು ತಲೆದೋರುತ್ತಿದೆ ಕಾಣೆ ಒಲವು ತಲೆದೋರುತ್ತಿದೆ ತಿಳಿಯದಾಯ್ತು ಅಪ್ಪ, ಈ ಪುಂಡ ಹುಡುಗರನ್ನ ರುಂಡ ಮುಂಡವನ್ನ ಚೆಂಡಾಡಬೇಕೆನ್ನುವ ಆವೇಶದಿಂದ ರೋಷದಿಂದ ಬಂದದ್ದು ನಾನು ಹೌದು. ಏನ್ ನೋಡ್ತಾ ಇದ್ದೇನೆ? ರೋಷದಿಂದ ಮುಂದಕ್ಕೆ ಬಂದಂತ ನಾನು ನೇರವಾಗಿ ಈ ರಣರಂಗವನ್ನ ಪ್ರವೇಶ ಮಾಡಿದೆ ನಾನು. ಆ? ಏನಿದೆ ಆಶ್ಚರ್ಯ? ಬೆಂಕಿಯ ಚೆಂಡಿನಂತೆ ಮಿರಿಮಿರಿ ಮಿಂಚುತ್ತಾ ಇದ್ದಾರೆ. ಆಜ್ಞಾವಂತಿಯಿಂದ ಜಾಜಲ್ಯಮಾನವಾಗಿ ಪ್ರಕಾಶಿಸುವಂತ ಯಜ್ಞೇಶ್ವರನಂತೆ ಕಾಣ್ತಾ ಇದ್ದಾರೆ. ಯಾರಿವರು? ಪ್ರಯೋಜನ ಇಲ್ಲ ಸ್ವಾಮಿ. ಊಹೆ ಸತ್ಯ ಆದ್ರೂ ಕೂಡ ವಾಸ್ತವ ಬೇರೆ ಅಲ್ಲವೇ? ನನ್ನ ಆಕೆಯನ್ನ ನಾನು ಕಾಡಿಗೆ ಅಡ್ಡದೇ ಇದ್ರೆ, ಅವಳಿ ಮಕ್ಕಳಿಗೆ ಜನ್ಮವನ್ನ ನೀಡಿದ್ರೆ ಇನ್ನು ಇಷ್ಟೆತ್ತರಕ್ಕೆ ಬೆಳೆದು ವಿಜೃಂಭಿಸಿರಬಹುದೇ? ನನಗೆಲ್ಲಿದೆ ಆ ಭಾಗ್ಯ? ಆದ್ರೆ ಇವರನ್ನ ನೋಡ್ತಾ ಇದ್ರೆ ಏನು ಚಂದ, ಏನು ಅಂದ. ಆಹಾ ಆಹಾ, ಚೆಲುವರು ಅಂತಂದ್ರೆ ಹೀಗೆ ಇರಬೇಕು, ಕಾಣುವುದಕ್ಕೆ ಚೆಲುವಾಗಿರಬೇಕು, ಮನಸ್ಸಿನಲ್ಲಿ ಆ ಸೌಂದರ್ಯ ಹಾಗೆ ಅಚ್ಚುಳಿಯಬೇಕು. ಹಾಗೆ ಕಾಣ್ತಾ ಇದ್ದಾರೆ. ಸೌಂದರ್ಯ ಅಂತಂದ್ರೆ ಹೇಗೆ?
ಕೇವಲ ಕಣ್ಣಿಗೆ ಕಾಣುವಂಥದ್ದಲ್ಲ, ಹ. ಮನಸ್ಸು ಕೂಡ ಆನಂದಿಸಬೇಕು. ಹ್ಮ್ ಅದು ನಿಜವಾದ ಚೆಲುವು. ಅಂತ ಚೆಲುವು ಇವರಲ್ಲಿ ಕಾಣ್ತಾ ಇದ್ದೇನೆ. ಇವರನ್ನ ನೋಡ್ತಾ ಇದ್ರೆ ಬಿಟ್ಟ ಕಣ್ಣನ್ನ ಮುಚ್ಚದೆ ನೋಡಬೇಕು, ಮುಚ್ಚಿದ ಕಣ್ಣನ್ನ ತೆರೆಯದೆ ನೋಡಬೇಕು. ಕಣ್ಣು ಬಿಟ್ಟಿದ್ರೂ ಚಂದ, ಹ್ಮ್ ಕಣ್ಣು ಮುಚ್ಚಿದ್ರೂ ಚಂದ. ಹ್ಮ್ ಅಂತ ತೇಜಸ್ಸು ಓಜಸ್ಸು ಹ್ಮ್ ಇವರಲ್ಲಿ ಕಾಣ್ತಾ ಇದ್ದೇನೆ. ಹ್ಮ್ ಯಾರಿವರು? ಹ್ಮ್ ಅಶ್ವಿನಿ ದೇವತೆಗಳ ಮಕ್ಕಳ ಉಪಾಧಿಯಲ್ಲಿ ಈ ಭೂಮಿಗೆ ಬಂದಿರಬಹುದೇ? ಹ್ಮ್ ಇಲ್ಲ ಆ ರವಿ ಶಶಿ ಶಿಶುಗಳ ಹಾಗೆ ಈ ಭೂಮಿಯಲ್ಲಿ ಬಂದಿರಬಹುದೇ? ಹ್ಮ್ ಅಲ್ಲ. ಹ್ಮ್ ಒಂದೇ ಮುಖದ ಎರಡು ಕಣ್ಣುಗಳಿದ್ದಂತೆ, ಹ್ಮ್ ಒಂದೇ ದೇಹದ ಎರಡು ಬಾಹುಗಳಿದ್ದಂತೆ ಹ್ಮ್ ಇವರನ್ನ ನೋಡ್ತಾ ಇದ್ದೇನೆ. ಹ. ಏನು ಚಂದ, ಹ್ಮ್ ಏನು ಅಂದ. ಹ್ಮ್ ಇವರನ್ನ ನೋಡಿದ್ರೆ ಹ್ಮ್ ನನಗೆ ರೋಷ ಉಕ್ಕಿ ಹರಿತಾ ಇದೆ. ಹ್ಮ್ ಹೋರಾಟದ ಮುಖೇನ ಹ್ಮ್ ಇವರನ್ನ ತಣಿಸಬೇಕು ಎಂದು ಹ. ಮುಂದುವರಿದು ಬಂದವನು ನಾನು. ಹ್ಮ್ ಆದ್ರೆ ಹೊಟ್ಟೆಗೆ ಬಂದ ಸಿಟ್ಟು ರಟ್ಟೆಗೆ ಬರಲಿಲ್ಲ. ಹ್ಮ್ ಛಲ ಬಲ ಎನ್ನುವುದು ಹಿಂದಕ್ಕೆ ಸರಿತಾ ಇದೆ. ಹ. ಒಲವು ಅದನ್ನು ಆಕ್ರಮಿಸಿಕೊಳ್ತಾ ಇದೆ. ಯಾಕೆ? ಹ್ಮ್ ಇವರೇನು ನನ್ನ ಕರುಳಿನ ಸಂಬಂಧಿಕರ? ಹ್ಮ್ ಕಣ್ಣರಿಯದೇ ಇದ್ದರೂ ಕರುಳರಿಯುತ್ತದೆ ಅಂತ ಬಲ್ಲವರು ಆಡಿದಂತಹ ಮಾತು. ಹ್ಮ್ ಹಾಗಂದು ತಿಳಿದುಕೊಳ್ಳೋಣವೇ? ಹ್ಮ್ ಆಹಾ, ಹ್ಮ್ ಹಾಗೆ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಹ್ಮ್ ಏನು ಮಾಡ್ಲಿ? ಹ್ಮ್ ಯಾಕೋ ಒಲವು ಆಕ್ರಮಿಸ್ತಾ ಇದೆಯಲ್ಲ. ಹ. ನೋಡೋಣ, ಹ್ಮ್ ಸ್ವಲ್ಪ ಹೊತ್ತು ಕೂತುಕೊಂಡು ಆಮೇಲೆ ನೋಡ್ತೇನಂತೆ. ಲವನೆ ಬಾಬಾ ನೋಡು ಬರುದಿಹ ಲವನೆ ಬಾಬಾ ಲವನೆ ಬಾಬಾ ಲವನೆ ಬಾಬಾ ಲವನೆ ಬಾಬಾ ಲವನೆ ಬಾಬಾ ಲವನೆ ಬಾಬಾ ನೋಡು ಬಾಬಾ ನೋಡು ನೋಡು ಬಾಬಾ ನೋಡು ಲವನೆ ಬಾಬಾ ಲವನೆ ಬಾಬಾ ಲವನೆ ಬಾಬಾ ನೋಡು ಬಾಬಾ ನೋಡು ಬಾಬಾ ನೋಡು ಬರುದಿಯೇ ಅವನಿ ಬಾಲಗ ರಾಮಚಂದ್ರನು ಬರುದಿಯಗವನಿ ಬಾಲಗ ರಾಮಚಂದ್ರನು ಬರುದಿಯ ಅವನಿ ಬಾಲಗ ರಾಮಚಂದ್ರನು ಬರುದಿಯ ಅವನಿ ಬಾಲಗ ಅವನಿ ಬಾಲಗ ರಾಮಚಂದ್ರನು ಅವನಿ ಬಾಲಗ ರಾಮಚಂದ್ರನು ಭುವಿಯ ಭಾರವ ಕಳೆವ ಮಹಿಮನು ಭುವಿಯ ಭಾರವ ಭುವಿಯ ಭಾರವ ಕಳೆವ ಭಾರವ ಕಳೆವ ಮಹಿಮನು ಭುವಿಯ ಭಾರವ ಕಳೆವ ಮಹಿಮನು ಭುವಿಯ ಭಾರವ ಕಳೆವ ಮಹಿಮನು ಮಹಿಮನು ಭಾರವ ಕಳೆವ ಮಹಿಮನು ಭವರ ಕೊಡುವನು ಭವರ ಕೊಡುವನು ಭವರ ಕೊಡುವನು ಭವರ ಕೊಡುವನು ಭವರ ಕೊಡುವನು ಭವರ ಕೊಡುವನು ನಮ್ಮೊಳು ಮಹಿಮನು ಭವರ ಕೊಡುವನು ಭವರ ಕೊಡುವನು ಭವರ ಕೊಡುವನು ನಮ್ಮೊಳು ಭುವಿಯ ಭಾರವ ಕಳೆವ ಮಹಿಮನು ಭುವಿಯ ಭಾರವ ಕಳೆವ ಮಹಿಮನು ಕಳೆವ ಮಹಿಮನು ಮಹಿಮನು
ನನ್ನನ್ನು ಕಾಣಲು ಕಣ್ಣ ಪಾಪವು ಕಳೆದು ಹೋದುದು. ಅಣ್ಣ ಕೇಳಿವನನ್ನು ಕಾಣಲು, ಅಣ್ಣ ಕೇಳಿವನನ್ನು ಕಾಣಲು, ಅಣ್ಣ ಕೇಳಿವನನ್ನು ಕಾಣಲು ಕಣ್ಣ ಪಾಪವು ಕಳೆದು ಹೋದುದು, ಕಣ್ಣ ಪಾಪವು ಕಳೆದು ಹೋದುದು. ಲವನೇ ಬಾಬಾ ನೋಡು, ಲವನೇ ಬಾಬಾ, ಲವನೇ ಬಾಬಾ ನೋಡು, ಬಾ ನೋಡು ಬರುತ್ತಿಗ, ಬಾಬಾ ನೋಡು ಬರುತ್ತಿಯ. ಅಣ್ಣ ಕೇಳಿವನನ್ನು ಕಾಣಲು ಕಣ್ಣ ಬಾಬವು ಕಳೆದು ಹೋದುದು, ಕಣ್ಣ ಬಾಬವು ಕಳೆದು ಹೋದುದು. ದುರದ ಬಯಗೆ ತಣ್ಣಗಾಯಿತು, ತಣ್ಣಗಾಯಿತು, ದುರದ ಬಯಗೆ ತಣ್ಣಗಾಯಿತು, ದುರದ ಬಯಗೆ. ಪುಣ್ಯ ಪುರುಷನೇ ದಿಟವಿದು, ಪುಣ್ಯ ಪುರುಷನು ದಿಟನಿವ, ತಣ್ಣಗಾಯಿತು ದುರದ ಬಯಗೆಯು. ಪುಣ್ಯ ಪುರುಷನು, ಪುಣ್ಯ ಪುರುಷನು, ಪುಣ್ಯ ಪುರುಷನು, ಪುಣ್ಯ ಪುರುಷನು ದಿಟವಿದು, ಪುಣ್ಯ ಪುರುಷನು ದಿಟನಿವ. ಪುಣ್ಯ ಪುರುಷನು, ಪುಣ್ಯ ಪುರುಷನು ದಿಟನಿವ, ಪುಣ್ಯ ಪುರುಷನೇ, ಪುಣ್ಯ ಪುರುಷನೇ ದಿಟವಿದೋ.
ತಣ್ಣಗಾಯಿತು ದುರದ ಬಯಕೆಯು ತಣ್ಣಗಾಯಿತು ತಣ್ಣಗಾಯಿತು ದುರದ ಬಯಕೆಯು ಪುಣ್ಯ ಪುರುಷನೇ ದಿಡವಿದು ಭುವಿಯ ಭಾರವ ಗಳೆವ ಮಗಿಮನುಭವರ ಕೊಡುವನು ನಮ್ಮೋಳು ಭವರ ಕೊಡುವನು ನಮ್ಮೋಳು ಭವರ ಕೊಡುವನು ನಮ್ಮೋಳು ಯಾರನ್ನಾಗಿ ಭಾವಿಸಿಕೊಂಡೆ ಮಣಿಮೆಯ ರಥವನ್ನೇರಿ ಕೋದಂಡಪಾಣಿಯಾಗಿ ಬಂದವ ಅವನೀ ಶ್ರೀರಾಮಚಂದ್ರ ನಮ್ಮ ನಿರೀಕ್ಷೆಯ ವ್ಯಕ್ತಿ. ಅವ ಬಂದಂತ ಸಂದರ್ಭದಲ್ಲಿ ಸೂರ್ಯನ ಪ್ರಕಾಶಕ್ಕೆ ತಾವರೆ ಹೇಗೆ ಹೇಳುತ್ತದು ನೋಡಿದೆಯಾ? ಆ ರಾಮನ ಪ್ರಕಾಶಕ್ಕೆ ಬಿದ್ದಿರುವಂತ ರಾಮನ ಸೇನೆಯವರೆಲ್ಲ ಎದ್ದಿದ್ದಾರೆ, ಹೊಸ ಹುಮ್ಮಸ್ಸಿನಿಂದ ಇದ್ದಾರೆ. ನೋಡಿದೆಯಾ? ಬಂದವ ಶ್ರೀರಾಮಚಂದ್ರ ನಮ್ಮಲ್ಲಿಗೆ ದುರವನ್ನ ಮಾಡುವುದಕ್ಕೆ ಬಂದವ. ನಾರಾಯಣನೇ ನರನಾಗಿ ಹುಟ್ಟಿ ನರಲೋಕದಲ್ಲಿ ನಾರಾಯಣ ಪದವಿಯನ್ನು ಹೇಗೆ ಪಡೆಯಬೇಕು ಎಂದು ತಿಳಿಸಿದಂತ ಪಾತ್ರ ಅದು ಶ್ರೀರಾಮನ ಪಾತ್ರವಂತೆ. ಅಂತ ಶ್ರೀರಾಮಚಂದ್ರನೇ ರಥವನ್ನೇರಿ ನಮ್ಮೊಂದಿಗೆ ದುರಕ್ಕಾಗಿ ಬರ್ತಾ ಇದ್ದಾನೆ. ಭೂಮಿಯ ಭಾರವನ್ನು ಇಳಿಸುವುದಕ್ಕಾಗಿ ಬಂದಂತ ಮಹಾವ್ಯಕ್ತಿ ನಮ್ಮೊಂದಿಗೆ ದುರವನ್ನ ಮಾಡುವುದಕ್ಕೆ ಬರ್ತಾ ಇದ್ದಾನೆ. ಹೇಳಿಲ್ವ ಇವನ ಬಗ್ಗೆ? ಶ್ರೀರಾಮಚಂದ್ರ ಆಹ್ಲಾದ ರೂಪಿ, ಅತ್ಯಂತ ಶಾಂತಿಯ ಕಣಿ, ನಿರಸೂಯ ಸರ್ವ ಅನುರಾಗವಾದನು, ಸಹಜ ಕವಿ, ಮತ್ಸರ ವಿದೂರ. ತನ್ನ ಕಣ್ಣೋಟದಿಂದಲೇ ಶತ್ರುಗಳನ್ನ ಸೋಲಿಸುವಂತಹ ಸಾಮರ್ಥ್ಯವುಳ್ಳಂತ ಶ್ರೀರಾಮಚಂದ್ರ ನಮ್ಮೊಂದಿಗೆ ದೂರಕ್ಕಾಗಿ ಬರ್ತಾ ಇದ್ದಾನೆ. ಇವನನ್ನ ನೋಡಿದಾಗ ನನ್ನ ಮನದಲ್ಲಿ ಅನೇಕ ಭಾವನೆಗಳು ಉಂಟಾಗ್ತಾ ಇದೆ. ನಿನಗೆ ಏನು ಅನಿಸುವುದಿಲ್ವೇನು? ಖಂಡಿತವಾಗಿ ನನಗೂ ಸಹ ಅನಿಸ್ತಾ ಉಂಟು. ಅಣ್ಣಕ್ಕೆ ಇವನನ್ನ ಕಾಣ್ತಾ ಇರುವಂತಹ ಸಂದರ್ಭ ನಾವು ಇದುವರೆಗೆ ಪಾಪವನ್ನು ಮಾಡಿದವರಲ್ವೇ ಅಲ್ಲ. ಎಲ್ಲಿಯಾದ್ರೂ ನಾವು ಪಾಪ ಮಾಡುತ್ತಾ ಇರುವುದನ್ನು ಕಂಡತೆ ಹೌದು ಅಂತ ಆದ್ರೆ ಅದು ಕಣ್ಣ ಪಾಪ ಎನ್ನುವ ಹಾಗೆ ಅನ್ನಿಸಿಕೊಳ್ತದೆ. ಬೇರೆಯವರು ಮಾಡಿದ ಪಾಪವನ್ನು ಕಂಡದ್ದು ಕಣ್ಣ ಪಾಪ ಎಂದೆನಿಸಿಕೊಳ್ತದೆ. ಆ ಪಾಪದ ಪರಿಹಾರ ಆಗಬೇಕು ಅಂತಾದ್ರೆ ಈ ಪುಣ್ಯ ಪುರುಷನನ್ನ ಕಂಡತೆ ಹೌದು ಅಂತಾದ್ರೆ ತಕ್ಷಣವೇ ಆ ಪಾಪ ಪರಿಹಾರ ಆಗುವುದಕ್ಕೆ ಸಾಧ್ಯತೆಗಳು ಉಂಟು. ದುರಕ್ಕಾಗಿ ಬಂದವರು ನಾವಿದ್ದೇವೆ, ದುರ ಮಾಡುವ ಮನಸ್ಸು ನನಗಿಲ್ಲವೇ ಇಲ್ಲ. ಧನುಷರವನ್ನ ಕೆಳಗಿಟ್ಟಿದ್ದೇನೆ, ಒಣ್ಣ ಮನೆಗೆ ಹೋಗುವ. ಅನುಜ ಕೇಳ ಇದನ್ನು ಬಿಡಿದು ಅವನಿಗೆ ಶರಣಾಗಬೇಕು ಎನ್ನುವುದಾಗಿ ಹೇಳ್ತಾ ಇದ್ಯಾ? ಇದು ಸರಿಯೇ ತಮ್ಮ? ಗುರುಗಳೇ ಹೇಳಿಲ್ವಾ ಕಾಯಕವೇ ಕೈಲಾಸ ಎನ್ನುವುದಾಗಿ? ಹೌದು. ದುರುಳರನ್ನ ಕೊಲ್ಲುವುದಕ್ಕಾಗಿಯೇ ಬಂದವನಂತೆ ಈತ. ನಾವು ದುರುಳರ? ಖಂಡಿತ ದುರುಳರಲ್ಲ. ನಮ್ಮ ಕರ್ತವ್ಯ ನಾವು ಅಡಿಯನ್ನ ಮುಂದಿಟ್ಟಿದ್ದೇವೆ, ಹಿಂದಿನ ಪ್ರಶ್ನೆ ಉಂಟು. ಮೆಚ್ಚಿದೆ ಮಾಲರೆ ನಿಮಗೆ
ಬೆಚ್ಚಿದ್ದು ಹೌದು. ಯಾಕೆ ಬೆಚ್ಚಿದೆ? ಯಾಕೆ ಯಾಕೆ ಬೆಚ್ಚಿದ್ದು? ಯಾಕೆ ಬೆಚ್ಚಿದೆ? ಬೆಚ್ಚಿದ್ದಲ್ಲ, ಬೆಚ್ಚುವುದಕ್ಕೆ ಕಾರಣ ಇದೆ. ಮೆಚ್ಚಿದ್ದರಿಂದಲೇ ಬೆಚ್ಚಿದ್ದು ನಾನು. ಅದೇ ಮೆಚ್ಚಿದ್ದು ಯಾಕೆ, ಹಾ. ಬೆಚ್ಚಿದ್ದು ಯಾಕೆ? ಈಗ ಇನ್ನೊಬ್ಬರು ಹೇಳುವುದನ್ನ ಕೇಳುವುದು ಒಂದು, ಸಾಕ್ಷಾತ್ತಾಗಿ ನಾವೇ ಒಂದು ನೋಡಿ ತಿಳಿಯುವುದು ಇನ್ನೊಂದು, ಹೌದೌದು. ಅಲ್ವೇ? ಹಾ. ಈ ಹಿಂದೆ ನಿಮ್ಮಿಬ್ಬರ ಬಗ್ಗೆ ನಾನು ತಿಳಿದುಕೊಂಡವನಿದ್ದೇನೆ. ನಮಗೆ ತಿಳಿದೇ ಬಂದವನು. ಆ ಸರಿ. ನಿಮ್ಮ ಆ ಸಾಹಸ ಸಿರಿಗೆ ನಾನು ಬೆಚ್ಚಿ ಬೆರಗಾದದ್ದು ಈಗ ಕಣ್ಣಾರೆ ನೋಡ್ತಾ ಇದ್ದೇನೆ. ನಿಮ್ಮಿಬ್ಬರ ಆ ಕರದ ಕೌಶಲ್ಯತೆ, ಓಜಸ್ಸು, ತೇಜಸ್ಸು ಅಷ್ಟೇ ಅಲ್ಲ, ನಮ್ಮಲ್ಲಿರುವವರೆಲ್ಲರನ್ನ ನೀವು ಈರುವರೆ ಖಂಡಿಸಿದ್ದೀರಿ, ಮಂಡಿಸಿದ್ದೀರಿ ಅಂತಾದ್ರೆ ನಿಮ್ಮ ಸಾಹಸ ಸಿರಿಗೆ ನಾನು ಮನಪೂರ್ವಕವಾಗಿ ಮೆಚ್ಚಿದ್ದೇನೆ. ನನಗೆ ಆಶ್ಚರ್ಯ ಆಗಿದ್ದು ಮತ್ತೇನಲ್ಲ, ಕೇಳಿದ್ದೇನೆ ಹುಟ್ಟಿ ಬೆಳೆದದ್ದು ಕಾಡಿನಲ್ಲಿ ಅಂತೆ. ಅದು ಹೌದು ಅಂತ ಆದ್ರೆ ಇನ್ನೂ ಆಶ್ಚರ್ಯ ನನಗೆ. ಯಾಕೆ? ಸಾಧನೆಯಿಂದ ಸಾಧಿಸುವುದು ಸಿದ್ಧಿ ಅಂತ ಹೇಳ್ತಾರೆ, ಹೌದಪ್ಪ. ಹುಟ್ಟಿನಿಂದ ಬರುವುದಕ್ಕೆ ಪ್ರಭಾವ ಅಂತ ಹೇಳ್ತಾರೆ. ನಿಮಗೆ ಸಾಧನೆಯಿಂದ ಸಿದ್ಧಿ ಆಯಿತು ಹಾಗೆ ಆಲೋಚನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಬೇಕಾದ ಅವಕಾಶಗಳು, ಹಾಗೆ ಅವಕಾಶಕ್ಕೆ ಬೇಕಾದ ಸಾಮಗ್ರಿಗಳು ಅಥವಾ ಜನರು ಬೇಕಾಗ್ತದೆ. ಹುಟ್ಟಿನಲ್ಲಿಯೇ ಕಾಡಿನಲ್ಲಿ ಹುಟ್ಟಿ ಬೆಳೆದವರು ನೀವು, ಆದ್ದರಿಂದ ಅದಕ್ಕೆ ಅವಕಾಶ ಕಡಿಮೆ ಎನ್ನುವುದು ನನ್ನ ತರ್ಕ. ಇನ್ನು ಪ್ರತಿಭೆ ಅದು ಜನ್ಮಜಾತವಾಗಿ, ದೈವದತ್ತವಾಗಿ, ಆನುವಂಶಿಕವಾಗಿ ಬರುವಂತದ್ದು. ಅದಕ್ಕೆ ಪ್ರತಿಭೆ ಅಂತ ಹೆಸರು. ನಿಮಗೆ ಪ್ರತಿಭೆ ಇದೆಯೇ ಹಾಗಂತ ನಾನು ತಿಳಿದುಕೊಂಡ್ರೆ ಅದಕ್ಕೆ ಕಾರಣ ನೀವಿರುವರಲ್ಲ. ಯಾಕೆ? ಆನುವಂಶಿಕದಿಂದ ಬಂದಿರುವುದು ಅದು. ನಿಮ್ಮ ಪೂರ್ವಜರಿಂದ ಉನ್ನತಿ ತ್ರಯಗಳು ಅಂತ ಇದೆ, ದೇಹೋನ್ನತಿ, ಆತ್ಮೋನ್ನತಿ, ವಿದ್ಯೋನ್ನತಿ ಎನ್ನುವುದಾಗಿ. ದೇಹೋನ್ನತಿ ಅಂದ್ರೆ ಹುಟ್ಟಿಗೆ ಕಾರಣರಾದವರು, ಹುಟ್ಟಿ ನೀವಿಷ್ಟು ಬೆಳೆದು ನಿಂತಿದ್ದೀರಲ್ಲ, ನಿಮಗೆ ಹುಟ್ಟಿಗೆ ಕಾರಣ ಅಂತ ಅಪ್ಪ ಅಮ್ಮ, ತಂದೆ ತಾಯಿಗಳು ದೇಹೋನ್ನತಿಗೆ ಕಾರಣರಾಗ್ತಾರೆ. ಆತ್ಮೋನ್ನತಿ ಅದು ಯಾರಿಗೆ? ಅದು ಅವರವರ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಆತ್ಮವನ್ನ ಯಾರಿಗೂ ಹೇಳಲಿಕ್ಕಾಗುವುದಿಲ್ಲ, ಅದನ್ನ ನಾವೇ ಸೃಷ್ಟಿಸಿಕೊಳ್ಬೇಕು. ನಿಜ. ಇನ್ನು ವಿದ್ಯೋನ್ನತಿ ಅದು ಹೇಗೆ? ಗುರುಗಳಿಂದ ಬರುವಂತದ್ದು. ಕರಗತ ಮಾಡಿಕೊಳ್ಬೇಕು ಇನ್ನೊಬ್ಬರು. ನಿಮಗೆ ವಿದ್ಯಾಭ್ಯಾಸ ಕೊಟ್ಟಂತ ಗುರುಗಳು, ನೀವು ಇದನ್ನು ಹೇಳಿದ್ದೀರಿ ಅಂತ ಆದ್ರೆ ನಿಮಗೆ ಬಂದದ್ದು ಸಿದ್ಧಿಯೋ ಅಥವಾ ಪ್ರಭಾವೋ ಅಂತ ನಾನು ತಿಳಿದುಕೊಳ್ಳಬಹುದು. ನಿಮಗೆ ನಿಮ್ಮ ಹುಟ್ಟಿಸಿದಂತ ತಂದೆ ತಾಯಿ ಯಾರಂತ ಹೇಳ್ತೀರಾ? ಸಂತೋಷವಾಯ್ತು. ಬಂದವರೆಲ್ಲ ಇದೇ ಪ್ರಶ್ನೆಯನ್ನ ಕೇಳಿದವರಿಗೆ ಸರಿಯಾಗಿ ನಾವು ಉತ್ತರ ಕೊಡ್ಲಿಲ್ಲ. ಯಾಕೆ? ಕೇಳಿದ ರೀತಿ ಸರಿ ಇರ್ಲಿಲ್ಲ, ದರ್ಪದಿಂದ ಕೇಳಿದ್ವಿ. ಆದ್ರೆ ಹಿಂದೆ ಬಂದವರ ತೆರದಿ ನೀನಲ್ಲ, ನಿನ್ನ ಗುಣಲಕ್ಷಣವೇ ಬೇರೆ ಎನ್ನುವುದಾಗಿ ಅರ್ಥೈಸಿಕೊಂಡಿದ್ದೇನೆ. ನೀನಾಗಿಯೇ ಕೇಳುವಾಗ ಹೇಳುವ ಮನಸ್ಸು ನಮಗುಟ್ಟು, ಆದ್ರೆ ಎಲ್ಲ ಹೇಳ್ತೀವಂತಲ್ಲ, ನಮಗೆ ಗೊತ್ತಿದ್ದನ್ನ ನಾವು ಹೇಳ್ತೇವೆ. ಒಂದು ಮಾತುಂಟು, ಪ್ರಶ್ನೆ ಬಹಳಷ್ಟಿರಬಹುದು, ಎಲ್ಲದಕ್ಕೂ ಉತ್ತರ ಬೇಕು ಅಂತಿಲ್ಲ. ಉತ್ತರ ಸರಳ, ಪ್ರಶ್ನೆ ಅಂತರ, ಉತ್ತರ ಶಾಂತಿ. ಆಲಿಸ್ಬೇಕಯ್ಯ. ರಾಮಾಯಣ ಕವಿ ವಾಲ್ಮೀಕಿ ರಾಮಾಯಣ ಕವಿ ವಾಲ್ಮೀಕಿ, ರಾಮಾಯಣ ಕವಿ ವಾಲ್ಮೀಕಿ ನಮ್ಮ ಪ್ರೇಮದಿ ಬರೆದನು, ನಮ್ಮ ಪ್ರೇಮದಿ ಬರೆದನು ವನದಿ ವಿವೇಕಿ, ನಮ್ಮ ಪ್ರೇಮದಿ ಬರೆದನು ವನದಿ ವಿವೇಕಿ, ವನದಿ ವಿವೇಕಿ. ನಾಮವದೇನುಂಟು ಪಿತಗೆ, ನಾಮವದೇನುಂಟು ಪಿತಗೆ, ನಾಮವದೇನುಂಟು ಪಿತಗೆ. ಬಿಡು 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 ಸಾಮರ್ಥ್ಯದೈಶ್ವರ್ಯ ಸಾಕಯ್ಯ ನಮಗೆ. ಬಿಡು ಬಿಡು ಸಾಮರ್ಥ್ಯದೈಶ್ವರ್ಯ
ಹಾಗಯ್ಯ ನಮಗೆ ರಾಮಾಯಣ ಕವಿ ವಾಲ್ಮೀಕಿ ನಮ್ಮ ಪ್ರೇಮದಿ ಬರೆದನು ವನದಿ ವಿವೇಕಿ ರಾಮಾಯಣ ಕವಿ ವಾಲ್ಮೀಕಿ ನಮ್ಮ ಪ್ರೇಮದಿ ಬರೆದನು ವನದಿ ವಿವೇಕಿ ಮಕ್ಕಳೇ, ಹೇಳ್ತೇವೆ ಕೇಳು. ನಿಮ್ಮನ್ನ ನೋಡಿದಾಗ ಬಹಳ ಸಂತೋಷ ಆಯ್ತು. ಕೆಲವರು ಇದ್ದಾರೆ ಎಲ್ಲವೂ ನಮಗೆ ಗೊತ್ತುಂಟು ಎನ್ನುವುದಾಗಿ ಹೇಳ್ತಾರೆ, ಆದ್ರೆ ಎಲ್ಲವೂ ಗೊತ್ತುಂಟು ಅಂತ ಹೇಳಬಾರ್ದಂತೆ. ಆದ್ರೆ ಹೇಳಿದಷ್ಟು ಸರಿಯಾಗಿ ಗೊತ್ತಿರ್ಬೇಕಂತೆ. ಸ್ಪಷ್ಟವಾಗಿ ಹಾ. ನೇರವಾಗಿ ನಮ್ಮ ವ್ಯವಹಾರ, ಯಾರನ್ನ ನಾವು ದ್ವೇಷಿಸುವುದಿಲ್ಲ. ಹಾಗೆ ನಮ್ಮನ್ನ ವಂಚನೆ ಮಾಡಿದ್ರೆ ನಾವು ಬಿಡುವುದಿಲ್ಲ. ಅಲ್ಲ, ನಿಮ್ಮನ್ನು ನೋಡಿದ್ರೆ ಹಾಗೆ ಅನಿಸ್ತದೆ. ನೀವು ಇರೋರು ಯಾವಾಗ್ಲೂ ಜೊತೆಯಲ್ಲೇ ಇರುವವರು. ನಾವು ಜೊತೆಯಲ್ಲೇ ತಿರುಗಾಟ ಮಾಡುವುದು. ಹೌದಯ್ಯ, ಹಾ. ಕೇಳಿದೆಯಲ್ಲ, ಕೇಳಿದವರೆಲ್ಲರಿಗೂ ಉತ್ತರ ಕೊಡ್ಲಿಲ್ಲ, ಹಾ. ನಿನಗೆ ಕೊಡ್ತೇವೆ. ಆದ್ರೆ ಹಾ. ಸ್ಪಷ್ಟವಾಗಿ ನೀನು ನೆನಪಿಟ್ಟುಕೊಳ್ಬೇಕು. ಏನು ವಿಷಯ ಉಂಟು. ಹಾ. ಕೇಳಿದೆಯಲ್ಲ, ಹಾ. ದೇವೋನ್ನತಿಗೆ ಕಾರಣಕರ್ತರು ಯಾರು ಎನ್ನುವುದಾಗಿ. ಯಾರು? ಅಪ್ಪ ಅಲ್ಲ ಕೇಳಿದ್ದೀನಿ. ಹೌದು, ನಿಮ್ಮಪ್ಪ ಯಾರು? ಅಮ್ಮನ ಗಂಡ. ಹೌದು, ಅಮ್ಮನ ಗಂಡ ಅಪ್ಪ. ಅಮ್ಮ ಯಾರು ಗೊತ್ತುಂಟ? ಯಾರು? ಅಪ್ಪನ ಹೆಂಡತಿ. ಬಹಳ ಒಳ್ಳೆದಾಯ್ತು. ಹಾ. ಏನು ಅಪ್ಪ ಯಾರು, ಅಮ್ಮನ ಅಮ್ಮನ ಗಂಡ. ಗಂಡ ಅಪ್ಪ, ಅಮ್ಮ ಯಾರು? ಅಪ್ಪನ ಹೆಂಡತಿ. ಇದು ಎಲ್ಲರೂ ಹೇಳುವುದು ಹೀಗೆ. ಹಾ. ಅಪ್ಪನ ಗಂಡ, ಅಪ್ಪನ ಹೆಂಡತಿ ಅಮ್ಮ, ಹಾ. ಅಮ್ಮನ ಗಂಡ ಅಪ್ಪ. ಹೌದು, ನಮ್ಮನ್ನ ಆಕ್ಷೇಪ ಮಾಡುವ ಹಾಗಿಲ್ಲ. ನಾವು ಮೊದಲೇ ಹೇಳ್ತೇವೆ, ಹಾ. ಹೇಳುವುದಿಲ್ಲ, ಪ್ರಾಮಾಣಿಕವಾಗಿ ಹೇಳ್ತೇವೆ. ನಿಮ್ಮ ಅಪ್ಪನಿಗೆ ಹೆಸರಂತ ಇಲ್ವಾ? ಹೆಸರು ಹಾ. ಅಪ್ಪನಿಗೆ ಹೆಸರು ಅಂತ ಏನಂತ ನಮಗೆ ಗೊತ್ತಿಲ್ಲ. ಹಾ. ಯಾಕಂದ್ರೆ ಅಪ್ಪ ನಮ್ಮ ಜೊತೆ ಇಲ್ಲ. ಎಲ್ಲಿವರೆಗೂ ಕೇಳಿ, ಹಾ. ನಮ್ಮಿಬ್ಬರ ಮಧ್ಯ ನಮ್ಮ ತಂದೆಯೇ ಬಂದು ನಿಂತುಕೊಂಡ್ರು, ಹಾ. ಇಂಥವನೇ ನಮ್ಮ ಅಪ್ಪ ಅಂತ ನಮಗೆ ಹೇಳುವುದಕ್ಕೆ ಆಗುದಿಲ್ಲ. ಕೇವಲ ಇದು ನಿಮ್ಮ ದುರವಸ್ಥೆ ಅಲ್ಲ. ಮತ್ತೆ ಒಂದು ವೇಳೆ ಹಾ. ನಿಮ್ಮ ಅಪ್ಪನೇ ಬಂದು ನಿಮ್ಮಿಬ್ಬರ ಮಧ್ಯೆ ನಿಂತರು, ಹಾ. ಇವನೇ ನಿಮ್ಮ ಅಪ್ಪ, ಇವರೇ ನನ್ನ ಮಕ್ಕಳು ಅಂತ ನಿಮ್ಮ ಅಪ್ಪನಿಗೂ ಅರ್ಥ ಆಗುವುದಿಲ್ಲ. ಇಲ್ಲಿ ತಪ್ಪು ಯಾರದು, ಅಪ್ಪನದು ಮಕ್ಕಳದು? ಇಲ್ಲಿ ತಪ್ಪು. ಹಾ. ಅಮ್ಮ ಇದ್ದಾರಾ? ಹಾ? ಅಮ್ಮ ಇದ್ದಾರಾ? ಅಮ್ಮ ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ. ಹಾಗಾದ್ರೆ ಅಮ್ಮ ಅಪ್ಪ ಯಾರು ಅಂತ ಹೇಳಿಲ್ವಾ? ಹೇಳುವಂತ ಅನಿವಾರ್ಯ ಪರಿಸ್ಥಿತಿ ಬರಲಿಲ್ಲ. ಹಾಗೆ ಸಾಕಿದ್ದಾರೆ ನಾವು ಕೇಳಲಿಲ್ಲ. ಹೌದಪ್ಪ, ಇನ್ನು ನೀವಿರೋರು ಅಮ್ಮನ ಮುದ್ದಿನ ಮಕ್ಕಳು. ಹೌದು, ನೀವು ಕೇಳಿ ಅಮ್ಮ ಅಪ್ಪ ಇವರೇ ಅಂತ ಹೇಳುವುದಲ್ಲ. ಅಮ್ಮನೇ ತೋರಿಸಿಕೊಡ್ಬೇಕು, ನೋಡಿ ಹಾ. ಮಕ್ಕಳೇ ನಿಮ್ಮ ಅಪ್ಪ ಅಂತ. ಅವರು ಅದನ್ನು ಮೊದಲು ಪಾಠ ಮಾಡಬೇಕು. ಹೌದೌದು, ಅದು ಮಾಡ್ಲಿಲ್ಲ. ಮಾಡ್ಲಿಲ್ಲ, ನಾವು ಕೇಳಲಿಲ್ಲ. ಅಧಿಕ ಪ್ರಸಂಗಿಗಳಲ್ಲ ನಾವು. ಬಿಡಿ. ಅಮ್ಮ ಅಮ್ಮನ ಹೆಸರು ಕೇಳುದು. ಏನು? ಅಮ್ಮನ ಹೆಸರು ಆ, ಅಮ್ಮ. ಅದು ಯಾರು? ಅಮ್ಮ ಯಾರು? ಅಮ್ಮ. ಅಮ್ಮನ ಹೆಸರಲ್ಲಿ ಕರೀತಾರೆ ಯಾರು? ಅಮ್ಮ ಅಂದ್ರೆ ಬಾಯಿ ತುಂಬಿ ಬರ್ತದೆ, ಇಡೀ ಜಗವೇ ತುಂಬಿ ಬರ್ತದೆ. ಹೀಗಿರುವಾಗ ಅಮ್ಮ ಅಂತ ನಾವು ಕರಿತೇವ? ನಾವಂತಲ್ಲ, ಆಶ್ರಮದ ನಿವಾಸಿಗಳೆಲ್ಲರೂ ನನ್ನ ಅಮ್ಮನನ್ನ ಅಮ್ಮ ಅಂತ ಕರೆಯುವುದು. ಹೌದಪ್ಪ, ಎಲ್ಲರೂ ಅಮ್ಮನನ್ನ ಅಮ್ಮ ಅಂತಾನೇ ಕರೀತಾರೆ. ಆ. ಆದ್ರೆ ಅಮ್ಮನ ಹೆಸರು ಮಕ್ಕಳಿಗೆ ಗೊತ್ತಾಗ್ತದೆ ಹೇಗೆ? ಹೇಗೆ? ಅಪ್ಪ ಹೇಳ್ಬೇಕು. ಒಂದು ವೇಳೆ ಅಪ್ಪ ಇದ್ದಂತಾದ್ರೆ ಅಮ್ಮನ ಹೆಸರೇಳಿ ಕರೆದಾಗ ಹಾ. ಆವಾಗ ಮಕ್ಕಳಿಗೆ ಅಮ್ಮನ ಹೆಸರು ಗೊತ್ತಾಗ್ತದೆ ಅಲ್ವಾ? ನಿಮಗ ಅಪ್ಪ ಇಲ್ಲ. ಇನ್ನು ಆ. ಕೇಳಿದೆಯಲ್ಲ, ಮೂರನೇದಾಗಿ ಆ. ವಿದ್ಯೋನ್ನತಿಗೆ ಕಾರಣಕರ್ತರಾದವರು ಯಾರು? ವಾಲ್ಮೀಕಿ ಮಹರ್ಷಿ. ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ಮಹರ್ಷಿಗಳು. ಅಷ್ಟು ಸಣ್ಣದಾಗಿ ನೀನು ಹೇಳ್ಬೇಡ. 10ರಲ್ಲಿ 11 ಅಲ್ಲ, ಮತ್ತೆ 11ರಲ್ಲಿ 1ನೇ ಸ್ಥಾನ ನಮ್ಮ ಗುರುಗಳಿಗುಂಟು. ಅಂತದೇನು ಮಹತ್ವ ಇದೆ ಅವರಲ್ಲಿ? ರಾಮಾಯಣ ಎನ್ನುವಂತ ಮಹಾಗ್ರಂಥವನ್ನೇ ಬರೆದಿದ್ದಾರೆ. ಏನು? ರಾಮಾಯಣ. ರಾಮಾಯಣವೇ? ತಾಮಸಗೊಳ್ಳದೀಗ ನೀವು ತಾಮಸಗೊಳ್ಳದೀಗ ನೀವು ಪೇಳಿ ರಾಮಾಯಣವೆಂದರೆ ಅರಿಯೆವು ನಾವು. ಪೇಳಿ ರಾಮಾಯಣ ಎಂದರೆ ಅರಿಯೆವು ನಾವು.
ನೂತನವಾಯ್ತು ಭೂಮಿನಿಗದಿ ನೂತನವಾಯ್ತು ಕೇಳಿ ಅವನಿ ವಿರಚಿತ ಕಾವ್ಯದ ಮಾತು ಕೇಳಿ ಅವನಿ ವಿರಚಿತ ಕಾವ್ಯದ ಮಾತು ಗೋಮಿನಿಗದಿ ನೂತನವಾಯ್ತು ಕೇಳಿ ಅವನಿ ವಿರಚಿತ ಕಾವ್ಯದ ಮಾತು. ಓ ಮಕ್ಕಳೇ, ಅಯ್ಯ ನಿಮ್ಮ ಒಂದೊಂದು ಮಾತನ್ನ ಕೇಳುವಾಗ ನನಗೆ ಆಶ್ಚರ್ಯ ಆಗ್ತಾ ಇದೆ. ಆಶ್ಚರ್ಯವಾ? ಏನು ಕಾವ್ಯ ಬರೆದ ಮಹರ್ಷಿ ಹೆಸರೇನು? ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಎನ್ನುವಂತ ಮಹಾಗ್ರಂಥವನ್ನೇ ಬರೆದಿದ್ದಾರೆ. ರಾಮಾಯಣ ಮಹಾಕಾವ್ಯ. ಹೌದಪ್ಪ. ರಾಮಾಯಣ ಅನ್ನೋದೊಂದು ಉಂಟೇನ? ಏ ಪುಣ್ಯಾತ್ಮ, ಏ, ನಿನಗೆ ರಾಮಾಯಣ ಅಂತ ಏನಂತಾನೆ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಸಹ ಗೊತ್ತು. ಉತ್ತರ ಕೊಡ್ತಾರೆ. ಆದ್ರೂ ಒಬ್ಬ ಪುಣ್ಯಾತ್ಮ ರಾಮಾಯಣ ಉಂಟ ಅಂತ ಕೇಳಿದೆ. ನಮ್ಮ ಪುಣ್ಯ ರಾಮಾಯಣವೇ ಇಲ್ಲ ಅಂತ ಹೇಳಿಲ್ವಲ್ಲ. ಅಲ್ಲ, ರಾಮಾಯಣ ನನಗೆ ತಿಳಿದಿಲ್ಲ ಅಂದ ತಕ್ಷಣವೇ ನೀವಿಬ್ಬರು ನನ್ನನ್ನು ಅಪಹಾಸ್ಯ ಮಾಡುವುದಕ್ಕೆ ಮುಂದಾಗಿ ಎಲ್ಲರಿಗೂ ಗೊತ್ತು, ನಿನಗೆ ಗೊತ್ತಿಲ್ವಾ ಅಂತ ಕೇಳುದು ನಾವು. ರಾಮಾಯಣ ತಿಳಿದಿಲ್ಲ ಅಂತ ಆದ್ರೆ ಏನೂ ಗೊತ್ತಿಲ್ಲ ಅಂತ ಹಾಗೆ ಹೇಳಬಾರ್ದು. ಸಾಮಾನ್ಯದವರಿಗೆ ಗೊತ್ತುಂಟು, ನಿನಗೆ ಗೊತ್ತಿಲ್ವಾ? ಎಲ್ಲವೂ ಎಲ್ಲರಿಗೂ ಎಲ್ಲ ಕಾಲಕ್ಕೂ ತಿಳಿದಿರಬೇಕು ಅಂತಿಲ್ಲ. ಎಲ್ಲರಿಗೂ ಅದು ತಿಳಿದಿರುವುದೂ ಇಲ್ಲ. ನಿಮ್ಮನ್ನ ನೋಡಿದಾಗ ಒಂದು ಕತೆ ಹೇಳಬೇಕು ಅಂತ ಕತೆ? ಇಷ್ಟೊತ್ತಿಗೆ ಅಲ್ಲ, ಬಂದಾಗ್ಲೇ ಹೇಳಬೇಕು ಅಂತ ಇದ್ದಿತ್ತು. ಆದ್ರೆ ಕಾಲ ಈಗ ಬಂತು. ಹೌದಾ? ಹಾ. ಹಾ, ಹಾ. ನಾನು ತಿಳಿದಂತ ಕತೆ ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅನ್ನಬಾರ್ದು ಎನ್ನುವುದಕ್ಕೆ ಹಾ. ಒಂದು ಕತೆ ಇದು. ಹೌದಾ? ಒಬ್ಬ ತರ್ಕ ಪಂಡಿತ ಇದ್ದ, ಹಾ. ಇನ್ನೊಬ್ಬ ವ್ಯಾಕರಣ ಪಂಡಿತ, ಹಾ. ಮತ್ತೊಬ್ಬ ಅಲಂಕಾರ ಪಂಡಿತ. ಹಾ, ಹಾ. ಈ ಮೂವರು ಸೇರಿ ನಾವೆಯನ್ನ ಏರಿ ಹಾ. ನದಿಯನ್ನ ದಾಟುತ್ತಿರುವಂತಹ ಸಂದರ್ಭದಲ್ಲಿ ವ್ಯಾಕರಣ ಪಂಡಿತ ಕೇಳಿದಂತೆ, ಹಾ, ಹಾ. ಯಾರಲ್ಲಿ? ಎಲ್ಲಿ? ದೋಣಿಯನ್ನ ಓಡಿಸುವಂತ ಅಂಬಿಗನಲ್ಲಿ. ಹಾ, ಹಾ. ಏನೋ ವ್ಯಾಕರಣ ಅಂದ್ರೆ ಗೊತ್ತೇನು ಅಂತ ಕೇಳಿದಂತೆ. ಹಾ. ಪಾಪ ಬಡಪಾಯಿ, ಹಾ, ಹಾ. ಅವನಿಗಿಲ್ಲ ಗೊತ್ತುಂಟು. ಸರಿ. ಅವನು ಹೇಳಿದಂತೆ, ಹಾ. ಸ್ವಾಮಿ ಹಾ. ವ್ಯಾಕರಣ ಅಂದ್ರೆ ಏನೋ ನನಗೆ ಗೊತ್ತಿಲ್ಲ, ಹಾ. ಅದು ಯಾರ ಕಿವಿಯಲ್ಲಿ ಇರ್ತದೆ ಅಂತ ಕೇಳಿದಂತೆ. ಗೊತ್ತಿದ್ರೆ ಅಂಬಿಗೆ ಆಗ್ತೀನಿ ನಾನು. ಹಾ. ಹಾ. ಆಗ ಅವ ಹೇಳಿದಂತೆ, ಹಾ. ನೀನು ಬದುಕಿದ್ದೇ ದಂಡ, ಹಾ, ಹಾ, ಹಾ. ನೀನು ಸಾಯುವುದೇ ಒಳ್ಳೇದು ಅಂತ ಹೇಳಿದಂತೆ. ಹಾ, ಹಾ. ಆಮೇಲೆ ಹಾ. ಅಲಂಕಾರ ಪಂಡಿತ ಕೇಳಿದ್ದಂತೆ, ಹಾ. ಏನಯ್ಯ ಅಲಂಕಾರ ಸಾಹಿತ್ಯ ಅಂತ ಗೊತ್ತುಂಟ ಅಂತ ಕೇಳಿದಂತೆ. ಹಾ. ಆಗ ಅವನು ಹೇಳಿದಂತೆ, ಹ್ಮ್. ಸ್ವಾಮಿ ನಿಮ್ಮಂತವರೇನು ಮಾಡ್ಕೊಂತಾರೆ ಅಲಂಕಾರ, ಹಾ. ಅದು ಮಾತ್ರ ನನಗೆ ತಿಳಿದಿದೆ, ಹಾ. ಅಲಂಕಾರ ಸಾಹಿತ್ಯ ಗೊತ್ತಿಲ್ಲ ಅಂತ ಹೇಳಿದಂತೆ. ಹಾ. ಅದಕ್ಕೆ ಅವ ಹೇಳಿದಂತೆ, ನೀನು ಬದುಕುವುದಕ್ಕಿಂತ ಸಾಯುವುದೇ ಒಳ್ಳೆದು ಹಾ. ಅಂತ ಹೇಳಿದಂತೆ. ಹಾ. ಆಮೇಲೆ ತರ್ಕ ಪಂಡಿತ ಕೇಳಿದಂತೆ, ಹಾ. ಏನಯ್ಯ ತರ್ಕ ಗೊತ್ತುಂಟ ಅಂತ ಕೇಳಿದಂತೆ. ಹಾ. ಆಗ ಅವನು ಹೇಳಿದಂತೆ, ಹಾ. ಸ್ವಾಮಿ ಹಾ. ತರ್ಕ ಅಂದ್ರೆ ಏನಂತ ನನಗೆ ಗೊತ್ತಿಲ್ಲ. ಹಾ. ಆಗ ಅವನು ಹೇಳಿದಂತೆ, ಹಾ. ನೀನು ಬದುಕಿ ಮಾಡಿದ್ದಾದ್ರೂ ಏನು, ಹಾ. ಬದುಕಿನಿಂದ ಸಾಯುವುದೇ ಒಳ್ಳೆಯದು. ಹಾ. ಅವನು ಹೇಳಿದಂತೆ, ಏನೋ ಸ್ವಾಮಿ ಹಾ. ಏನೋ ಜೀವನ ನಡೆಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನಂತೆ. ಹಾ. ಹೀಗೆ ದೋಣಿಯಲ್ಲಿ ಸಾಕ್ತಾ ಇರುವಂತಹ ಸಂದರ್ಭದಲ್ಲಿ ಹಾ. ದೊಡ್ಡದಾದಂತಹ ಬಿರುಗಾಳಿ ಬಂದಿದ್ದಂತೆ. ಆಗ ದೋಣಿ ಅಲ್ಲೋಲ ಕಲ್ಲೋಲ ಆಗುವುದಕ್ಕೆ ಪ್ರಾರಂಭವಾಯಿತು. ಹಾ. ಆಗ ಅಲ್ಲಿರುವ ಪಂಡಿತರು ಬಬ್ಬೆ ಹೊಡೆದ್ರಂತೆ, ಹಾ. ಅಯ್ಯೋ ನಮ್ಮ ಪ್ರಾಣ ಹೋಗ್ತಾ ಇದೆ, ಅಯ್ಯೋ ನಮ್ಮ ಪ್ರಾಣ ಹೋಗ್ತಾ ಇದೆ, ನಮ್ಮನ್ನ ಕಾಪಾಡು ಎನ್ನುವುದಾಗಿ. ಹಾ. ಆಗ ಅಂಬಿಗ ಕೇಳಿದಂತೆ, ಹಾ. ಏನು ಸ್ವಾಮಿ ಹಾ. ನೀವು ನೀರಿನಲ್ಲಿ ಬಿದ್ರೆ ಹಾ. ಈಜಾಡಿಕೊಂಡು ಬರುವುದಕ್ಕೆ ನಿಮಗೆ ಗೊತ್ತುಂಟಾ ಅಂತ ಕೇಳಿದಂತೆ. ಹಾ. ಅದು ನಮಗೆ ಗೊತ್ತಿಲ್ಲ. ಹಾ. ಆಗ ಅವ ಹೇಳಿದಂತೆ, ಹ್ಮ್. ನೀವು ಮೂವರು ಬದುಕುವುದಕ್ಕಿಂತ ಸಾಯುವುದೇ ಒಳ್ಳೆಯದು ಅಂತ ಹೇಳಿದಂತೆ. ಆಮೇಲೆ ಹಾ. ದೋಣಿ ಮುಗುಚಿತು. ಹಾ. ಆ ಅಂಬಿಗ ಈಜಾಡಿಕೊಂಡು ದಡ ಸೇರಿದ. ಹಾ. ಈ 3 ಜನ ಪಂಡಿತರು ಬಿದ್ದು ಸತ್ತೇ ಹೋದ್ರು. ಈ ಕತೆ ನಮಗೆ ಯಾಕೆ ಹೇಳಿದೆ? ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತ ಹೇಳಬಾರ್ದು ಯಾರು ನನ್ನ. ಹಾ. ಅದಕ್ಕಾಗಿ ಈ ಕಥೆಯನ್ನು ಹೇಳಿದ್ದು ನಿಮಗೆ. ಹೌದಾ? ಹಾ. ನಿನಗೆ ರಾಮಾಯಣ ಗೊತ್ತಿಲ್ಲ, ವಿಶೇಷ ಉಂಟು. ಏನಿದೆ ಅದರಲ್ಲಿ? ರಹಸ್ಯಂಚ ಪ್ರಕಾಶಂತ್ಯ. ಹಾ ಹಾ ಹಾ. ತಿಳಿದವರು ತಿಳಿಯಬೇಕಾದ, ಹಾ. ತಿಳಿಯದೇ ಇದ್ದವರು ತಿಳಿಯಬೇಕಾದ. ಹಾ. ಅಷ್ಟೇ ಅಲ್ಲ. ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ, ಹಾ. ನಾನೊಬ್ಬ ಹೆಡ್ಡ ಅಂತ ತಿಳಿದುಕೊಳ್ಳೋಣ. ಹಾ. ರಾಮಾಯಣ ಏನು ಅಂತಾನೆ ನನಗೆ ಗೊತ್ತಿಲ್ಲ. ರಾಮನ ಜೀವನ ಕಥೆಯೋ ರಾಮನ ಜೀವನ ಕಥೆಯೋ ರಾಮಾಯಣ, ರಾಮನ ಜೀವನ ಕಥೆಯೋ, ರಾಮನ ಜೀವನ ಕಥೆಯೋ.
ಅದ ರಾಮಣೀಯವಾಗಿ ಕಥಿಸಿದ ಮುನಿಯೋ ಅದ ರಾಮಣೀಯವಾಗಿ ಕಥಿಸಿದ ಮುನಿಯೋ ಏನಿದೆ ಅದರಲ್ಲಿ ತಿಳಿಯಬೇಕಾದ್ದು ಆ ಕವಿತೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಆ ಬ್ರಹ್ಮದೇವನ ದರಗಿಳಿದು ಬಂದು ಸೂರ್ಯ ಚಂದ್ರರಿರುವ ತನಕ ಈ ಕಥೆ ಎನ್ನುವುದು ಅಜರಾಮರವಾಗಿರಲಿ ಎನ್ನುವುದಾಗಿ ಹೇಳಿ ಹರಸಿ ಹೋಗಿದ್ದಾನೆ. ಇಷ್ಟೊಂದು ಮಹತ್ವ ಈ ಕಥೆಯಲ್ಲುಂಟು. ರಾಮನ ಸಂಪೂರ್ಣ ಚರಿತ್ರೆಯೇ ಈ ಕಥೆಯಲ್ಲಿ ತುಂಬಿಕೊಂಡಿದೆಯಾ? ರಾಮನ ಜೀವನ ಚರಿತೆ, ರಾಮ ನಡೆದು ಬಂದ ದಾರಿ, ಇದುವೇ ರಾಮಾಯಣ. ಮಕ್ಕಳೇ, ಸಂಕ್ಷಿಪ್ತವಾಗಿ ಅದನ್ನ ನನಗೆ ಹೇಳ್ತೀರಾ? ಹೇಳ್ತೇವೆ, ಆದ್ರೆ ಎರಡು ಬಗೆ ಉಂಟು. ಹೇಗೆ? ಒಂದು ಗದ್ಯ ರೂಪ ಮತ್ತೊಂದು ಪದ್ಯ ರೂಪ. ನಿಮಗೆ ಯಾವ್ದು ಸುಲಭ? ನಮಗೆ ಯಾವ್ದು ಕೇಳಬೇಕಾಗ್ತದೆ ಅದನ್ನ ನಾವು ಹೇಳ್ತೇವೆ. ಗದ್ಯ ಈಗ ಆಗ್ಲಿಕ್ಕಿಲ್ಲ, ಪದ್ಯದ ರೂಪದಲ್ಲಿ ಹೇಳಿ ಬೇಗ ಮುಗಿಸ್ತೇವೆ. ಆದ್ರೆ ಕೆಲವೊಂದು ಸಂಶಯ ಉಂಟು. ಸರಿಯಾಗಿ ನೀನು ಕಥೆ ಕೇಳಬೇಕು. ಕೆಲವೊಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನೀನು ಸಿದ್ಧಾಗಬೇಕು. ನಾನು ಸಿದ್ಧ ಇದ್ದೇನೆ. ಪೂರ್ವಂ ರಾಮದ ಭುವನಾದಿಗಮನೋ ಪೂರ್ವಂ ರಾಮ ತಪೋವನಾದಿಗಮನೋ ಋತ್ವಾಂ ಮೃಗಗಾಂಜನೋ ಋತ್ವಾಂ ಮೃಗ ಕಾಂಜನೋ ಋತ್ವಾಂ ಮೃಗ ಕಾಂಜನೋ ಋತ್ವಾಂ ಮೃಗ ಕಾಂಚನೋ ವೈದೇಹಿ ಹರಣೋ ವೈದೇಹಿ ಹರಣೋ ಜಟಾಯು ಜಟಾಯು ಮರಣೋ ಜಟಾಯು ಜಟಾಯು ಮರಣೋ ಸುಗ್ರೀವ ಸಂಭಾಷಣೋ ಸುಗ್ರೀವ ಸಂಭಾಷಣೋ ಸುಗ್ರೀವ ಸಂಭಾಷಣೋ ಸುಗ್ರೀವ ಸಂಭಾಷಣೋ ವಾಲಿ ನಿಗ್ರಹೋ ವಾಲಿ ನಿಗ್ರಹೋ ಸಮುದ್ರಧರಣೋ 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 ಲಂಕಾಪುರಿ ಗಗನೋ ಲಂಕಾಪುರಿ ಗಗನೋ ಪಶ್ಚಾತ್ ರಾವಣ ಕುಂಭಕರ್ಣಾದಿ ಹನನೋ ಪಶ್ಚಾತ್ ರಾವಣ ಕುಂಭಕರ್ಣ
ಏತದ್ದಿ ರಾಮಾಯಣವು ಏತದ್ದಿ ರಾಮಾಯಣವು ಕಂದರೆ ನಿಮ್ಮಯ ನುಡಿಗಳ ಕೇಳಿ ಹೊಂದಿ ಸಂದೇಶವನ್ನು ಮಾನಸದಲ್ಲಿ ಚಂದದಿ ಬೇಳಿರಿ ತಿಳಿದಿರ್ತೊಡಿಗೋ ನಂದನ ರಾಮಗೆ ಎಷ್ಟೆಂದು ಬೇಗ ಮಕ್ಕಳೇ ಬಹಳ ಸಂತೋಷ ಆಯಿತು. ಹೌದಾ? ಸಂಕ್ಷಿಪ್ತವಾಗಿ ರಾಮಾಯಣವನ್ನ ವಿವರಿಸಿದ್ದೀರಿ. ಎಲ್ಲವನ್ನು ತಿಳಿದುಕೊಂಡೆ ನೀನು. ರಾಮ ಸೀತೆಯನ್ನ ತಂದು ಹಾ. ಪಟ್ಟಬಂಧ ಮಹೋತ್ಸವನ್ನ ಮಾಡಿಕೊಂಡು ಹಾ. ಅಲ್ಲಿವರೆಗೆ ಕಥೆಯನ್ನ ಹೇಳಿದ್ದೀರಿ. ಮುಂದೆ ಹೇಳಬೇಕು. ಹಾ, ಹಾ. ಪ್ರಶ್ನೆ ಉಂಟೆನ್ನುವುದಾಗಿ ಮೊದಲೇ ಹೇಳಿದ್ದೇನೆ. ಹಾ. ಸರಿಯಾಗಿ ತಿಳಿದಿದ್ದೀಯಲ್ಲ. ನಿಜ. ನಾವು ಪ್ರಶ್ನೆಯನ್ನ ಕೇಳ್ತೇವೆ, ಹ್ಮ್. ಜಾಸ್ತಿ ಕೇಳುವುದಿಲ್ಲ. ಹಾ. ಮೂರೇ ಮೂರು ಪ್ರಶ್ನೆ. ಹಾ. ಹೌದಾ? ಮೂರೇ ಪ್ರಶ್ನೆ. ಮೊದಲನೇ ಪ್ರಶ್ನೆ. ಈಗ ಹಾ, ಹಾ. ರಾಮಾಯಣವನ್ನ ಕೇಳಿದಂತ ನಾನು ಹಾ. ಆ ರಾಮಾಯಣದ ಮಹತ್ವದಿಂದ ಹಾ. ಈ ಪ್ರಶ್ನೆಗೆ ಉತ್ತರಿಸಬಲ್ಲೆ. ಹಾ, ಬಲ್ಲಿ. ಹಾಗಂತ ಹಾ. ಮೂರನೇ ವ್ಯಕ್ತಿಯಾಗಿ ಅಲ್ಲ, ಮತ್ತೆ ನೀವು ಹೇಳಿದ ಕಥೆಯನ್ನ ಕೇಳಿ ತರ್ಕಿಸುವವನಾಗಿ ಅಲ್ಲ, ಹಾ. ಸ್ವತಃ ರಾಮನಾಗಿಯೇ ನಾನು ಉತ್ತರಿಸುತ್ತೇನೆ. ನೀನು ರಾಮ ಆಗುವುದೇ. ನೀವು ಹೇಳಿದ ಕಥೆಯನ್ನ ಕೇಳಿ ಆ ರಾಮನಾಗಿ ನಾನು ಉತ್ತರ ಕೊಡ್ತೇನೆ, ಈ ರಾಮನಾಗಿ ನಾನು ಉತ್ತರ ಕೊಡ್ತೇನೆ, ನಾನೇ ರಾಮ ಅಂತ ಹೇಳಿ. ಹಾಗಲ್ಲ, ಹಾ. ರಾಮಾಯಣವನ್ನ ಕೇಳಿದಂತ ಯಾವುದೇ ವ್ಯಕ್ತಿಯಾದರೂ ಕೂಡ ಹಾ. ರಾಮನಾಗಬಲ್ಲ ಎನ್ನುವಂತ ಒಂದು ವಿಷಯದಿಂದ ಹೇಳಿದ್ದು ನಾನು. ಆ ರೀತಿ ರಾಮನಾಗಿ ಉತ್ತರಿಸುತ್ತೇನೆ ಅಂತ ಹೇಳಿದ್ದೇನೆ ವಿತ ಹಾ. ಸ್ವತಃ ನಾನೇ ರಾಮ ಅಂತ ನಾನು ಹೇಳಲಿಕ್ಕೆ ಹೋಗ್ಲಿಲ್ಲ. ಮೂರು ಪ್ರಶ್ನೆ. ಹಾ. ಮೊದಲನೇ ಪ್ರಶ್ನೆ, ಹ್ಮ್. ಹೆಣ್ಣು ಶಿಕ್ಷಾರ್ಹಳೆ ವಿನಃ ಹ್ಮ್. ವಧಾರಳಲ್ಲ. ಹಾ. ಹೀಗಿರುವಾಗ ಶ್ರೀರಾಮಚಂದ್ರ ಹಾ. ತಾಟಕಿ ಎನ್ನುವಂತ ರಕ್ಕಸಿಯನ್ನ ಕೊಲ್ತಾನೆ. ಹ್ಮ್. ಅವಳು ರಕ್ಕಸಿ ಆಗಿರ್ಬೋದು, ಹಾ. ಆದ್ರೆ ಅವಳು ಹೆಣ್ಣಲ್ವೇ? ಹ್ಮ್. ಶಿಕ್ಷೆ ಕೊಟ್ಟದ ರಾಮ ತಪ್ಪಲ್ವೇ? ಹಾ. ಸ್ತ್ರೀ ಹತ್ಯೆ ಮಹಾಪಾಪ ಅಲ್ವೇ? ಅಲ್ವೇ? ಹೌದು. ಹಾ. ಹೆಣ್ಣಾದರೆ ಆಕೆಯನ್ನ ಕೊಂದ ಅಂತ ಆದ್ರೆ ಹಾ. ಅದು ಮಹಾಪಾಪ. ಹಾ. ಹೆಣ್ಣು ಶಿಕ್ಷಾರ್ಹಳೆ ಹೊರತು ಹಾ. ಅವಳನ್ನ ಕೊಲ್ಲಬಾರದು ಅವ್ರು ಹೇಳಲ್ಲ. ಅಂತ ಹೇಳುವ ಮಾತು. ಹೌದು. ಆದ್ರೆ ಆಕೆ ಹೆಣ್ಣೆ ಹೌದಾದರೂ ಕೂಡ ಹಾ. ಹೆಣ್ಣು ರೂಪದ ಮಾರಿ ಆಕೆ. ಮಾರಿ ಅವಳು. ಹಾ. ಹಾ, ಹಾ. ಅವಳು ರಾಕ್ಷಸಿ ಆದ ಕಾರಣ ಅವಳನ್ನ ಕೊಂದಂತ ರಾಮ ಹಾ. ಸರಿಯಾದ ಕೆಲಸವನ್ನೇ ಮಾಡಿದ್ದಾನೆ. ಅವಳೊಳಗೆ ಹೆಣ್ಣುತನ ಇಲ್ಲ ಅಂತ ಹೇಳು. ಹಾ. ಸರಿ, ಎರಡನೇ ಪ್ರಶ್ನೆ. ಎರಡನೆಯ ಪ್ರಶ್ನೆ, ಅಡಿಯ ಮುಂದಿನ ಸ್ವರ್ಗ, ಅಡಿಯ ಹಿಂದಿನ ನರಕ, ಅಡಿ ಗಡಿಗೆ ಅಶ್ವಮೇಧದ ಫಲ ಎನ್ನುವ ಹಾಗೆ ಕ್ಷತ್ರಿಯರು ಅನುಸರಿಸ್ತಾರೆ. ನಿಜ. ಅಂತಿರುವಾಗ 3 ಮಂದಿ ರಕ್ಕಸರು ನರ, ದೂಷಣ, ತ್ರಿಶರಾದಿಗಳನ್ನ ಕೊಲ್ಲುವಂತ ಸಂದರ್ಭದಲ್ಲಿ 3 ಹೆಜ್ಜೆ ಹಿಂದಿಟ್ಟಿದ್ದಾನೆ ರಾಮ ಎನ್ನುವ ಹಾಗೆ ನಾವು ಕೇಳಿ ತಿಳಿಯಪಟ್ಟಿದ್ದೇವೆ. 3 ಹೆಜ್ಜೆ ಹಿಂದೆ ಇಟ್ಟ ಅಂತಾದ್ರೆ ಅವನಿಗೆ 3 ಬಾರಿ ಪ್ರಾಪ್ತಿಯಾಗುವುದಿಲ್ಲ. ಆಗ್ತದಾ? ಹಾ, ಹಾ, ಹಾ. ಪಾಪ. ಯಾರು? ನೀವು. ನಾವು ಪಾಪ. ಹೌದಪ್ಪ. ಯಾಕೋ? ಆ ರಾಮ 14,000 ರಕ್ಕಸರನ್ನ ಒಬ್ಬನೇ ಕೊಂದ. ಹಾ, ಹಾ. ಆ ಸಂದರ್ಭದಲ್ಲಿ 3 ಅಡಿ ಮುಂದೆ, ಹಾ. 3 ಅಡಿ ಹಿಂದೆ, ಹಾ. 3 ಅಡಿ ಆಚೆ, ಹಾ. 3 ಅಡಿ ಈಚೆ ಹಾ. ಎಷ್ಟು ಯುದ್ಧ ಮಾಡಿದ್ರು ಅದು ತಪ್ಪಲ್ಲ. ರಾಮ ಬೆನ್ನು ಹಾಕಿ ಹೋಗ್ಲಿಲ್ಲ. ಹಾ, ಹಾ. ಹಾಗೆ ಆಚೆ ಈಚೆ ಮಾಡಿ ಅವರನ್ನ ಕೊಂದ ಹೊರತು ಹಾ. ಯುದ್ಧಕ್ಕೆ ಬೆನ್ನು ಹಾಕಿ ಹೋಗ್ಲಿಲ್ಲ. ಹೌದಾ? ಇದು ತಪ್ಪಲ್ಲ. ಸರಿ, ಹಾ. ಮೂರನೇ ಪ್ರಶ್ನೆ. ಹ್ಮ್. ಅರಸನಾದವನು ಮೃಗಬೇಟೆಯನ್ನ ಆಡಬಹುದು. ಹ್ಮ್. ಇಂಥದೇ ಪ್ರಾಣಿನ ಕೊಲ್ಲಬೇಕೆನ್ನುವುದಾಗಿ ಉಂಟು. ಹಾ. ಸಾಧು ಪ್ರಾಣಿಗಳನ್ನ ಕೊಲ್ಲುವುದು ಸರಿಯಲ್ಲ. ಹಾ. ಹೀಗಿರುವಾಗ ಶ್ರೀರಾಮ ಹಾ. ವಾಲಿ ಹಾ. ವಾಲಿಯನ್ನು ಮರೆಯಿಂದ ಕೊಂದಿದ್ದಾನೆ. ಹಾ. ಮರೆಯಿಂದ ಕೊಂದಿದ್ದಾನೆ ಅಂತ ಆದ್ರೆ ಹಾ. ಮರೆಯಿಂದ ಬಾಣವನ್ನು ಬಿಡುವನು ಯಾರು? ಯಾರು? ಆ ಮಾರ. ಹ್ಮ್. ಆ ರಾಮನಿಗೂ ಮಾರನಿಗೂ ವ್ಯತ್ಯಾಸವಾದ್ರೆ ಏನು? ವಾಲಿ ಪಡೆದಂತ ವರವೇ ಹಾಗೆ. ಹಾ. ಅವನ ಎದುರಲ್ಲಿ ನಿಂತು ಯಾರೇ ಯುದ್ಧ ಮಾಡಿದರೂ ಕೂಡ ಅವರ ಅರ್ಧಶಕ್ತಿ ಅವನಿಗೆ ಪ್ರಾಪ್ತಿಯಾಗ್ತದೆ. ಹಾ, ಹಾ. ಹಾಗೆ ರಾಮ ಮರೆಯಲ್ಲಿ ಬಿಟ್ಟಂತೆ ಯಾರು ಹೇಳಿದ್ರು? ಹಾ. ರಾಮ ಬಾಣ ಪ್ರಯೋಗ ಮಾಡಿದ ನಂತರ ವಾಲಿಯಲ್ಲಿ ಹೋಗಿ ಕೇಳ್ತಾನೆ, ಹಾ. ನೀನು ಮಾಡಿದ್ದು ತಪ್ಪು ಅಂತ ಹೇಳು, ನಿನಗೆ ನೋವಾಗದ ಹಾಗೆ ಬಾಣವನ್ನು ನಾನು ತೆಗೆಯುತ್ತೇನೆ ಎನ್ನುವುದಾಗಿ. ಹಾ. ಆಗ ವಾಲಿಯೇ ಹೇಳಿದ್ದಾನೆ, ಸ್ವಾಮಿ, ಹಾ. ನಾನು ಮಾಡಿದಂತ ಪಾಪಕ್ಕೆ ಇದೇ ಪ್ರಾಯಶ್ಚಿತ, ಹಾ. ನನ್ನನ್ನ ಕ್ಷಮಿಸಿ ಬಿಡಿ ಅಂತ ಅವನೇ ಹೇಳಿದ್ದಾನೆ. ಆ ಮಹಾಶರವನ್ನ ಹಾ. ರಾಮಸ್ತತಿ ಪಿಡಿದು. ಹ್ಮ್. ಸರಿ ಸರಿ, ಹ್ಮ್. 3 ಪ್ರಶ್ನೆಗಳ ಉತ್ತರ ದೊರೆಯಿತು. ಹಾ. ನಮ್ಮದೆಲ್ಲ ಮುಗಿಯಿತು. ಹಾ. ನಿನ್ನದೇನಾದ್ರೂ ಉಂಟಾ? ನನ್ನದೊಂದು ಪ್ರಶ್ನೆ ಇದೆ. ಹಾ. ಕಾಡಿನಿಂದ ಬಂದಂತ ರಾಮ ಸೀತೆಯರು ಹಾ. ಅವರ ದಾಂಪತ್ಯದ ಜೀವನದ ಪ್ರತೀಕವಾಗಿ ಹಾ. ಅವರಿಗೆ ಮಕ್ಕಳಾಗ್ಲಿಲ್ವೇ? ಏ ಪುಣ್ಯಾತ್ಮ, ಹೆಂಡತಿಯನ್ನು ಬಿಟ್ಟವರಿಗೆ ಮಕ್ಕಳಾಗ್ತದ? ಹೆಂಡತಿಯನ್ನ ಬಿಡುವುದೇ ಹೌದು ಅಂತ ಆದ್ರೆ ಮತ್ತೆ ಮದುವೆ ಆಗುವುದು ಯಾಕೆ? ಆ ಮುಂದಿನ ಕಥೆ ಎಲ್ಲಿದೆ? ಅದು ಆಶ್ರಮದಲ್ಲಿ ನಮಗೆ ಗೊತ್ತಿಲ್ಲ. ನಡಿ ಹೋಗುವ. ಕಲಜವಾಗಿ ಬರಿ ನಡೆಯ ಭೂಮದೆ ಯಾದಗಿ ಬರಿ ನಡೆಯ ಭೂಮದೆ
ಕುದುರೆಯನ್ನ ಬಿಡಿಸಿಕೊಂಡು ಹೋಗುವುದು. ನೀನಲ್ಲ, ನಿನ್ನ ಅಪ್ಪ ದಶರಥ ಬಂದು ಕೂಡಬೇಕು. ಧರಣಿ ಬರಗುವರನೇ, ಧರಣಿ ಬರಗುವರನೇ, ಒರಿಸಿಯ ಗುರುದರ ಗೋಪವನೇ, ಧರಿಸಿಯ ಗುರುದರ ಗೋಪವನೇ, ದುರದಳು ದುರುಳರ ಗೊರಳರಿ ಯುವಶರ ದರದೊಳು ಧರಿಸಿಯ ಧರಣರ ಧರಿಯಲು. ಶ್ರೀರಾಮಚಂದ್ರ ಮಾಡ್ತಾ ಇದ್ದೆ ಸ್ವಾಮಿ, ಯಾರು ನಾವು? ನಾನು ಯಾರು ಎನ್ನುವುದು ಪರಿಚಯ ನಿನಗಾಗಲೇ ಇಲ್ವ? ನೀನ್ ಯಾರು ಎನ್ನುವುದು ಸರಿಯಾಗಿ ನನಗೆ ತಿಳಿದಿದೆ. ಶ್ರೀರಾಮಚಂದ್ರ ಅದಲ್ಲ, ತರಳರ ಮೇಲೆ ಬಾಣ ಪ್ರಯೋಗವನ್ನು ಮಾಡುತ್ತಾ ಇದ್ದೀಯ. ಇದು ಸರಿಯೇ ಅಂತ ಕೇಳುವುದು ನಾನು. ಸ್ವಾಮಿ, ಯಾಕೆ ದುರುಳರ ಶಿರವನ್ನ ಅರಿಯಬೇಕಾದಂತಹ ನಿನ್ನ ಬಾಣ ತರಳರ ಶಿರವನ್ನ ಅರಿಯಲಿಕ್ಕೆ ಪ್ರಾರಂಭ ಮಾಡಿದೆ ಎನ್ನುವಾಗ ಇದು ಸರಿಯಾದಂತಹ ಕೆಲಸವೇ ಎನ್ನುವ ಹಾಗೆ ಕೇಳುವುದು. ಸ್ವಾಮಿ, ನಮ್ಮವರನ್ನೆಲ್ಲ ಈ ಇಬ್ಬರು ಹುಡುಗರು ಅವರನ್ನ ಮಣಿಸಿದ್ದಾರೆ. ಆ ನೆಲೆಯಲ್ಲಿ ನನ್ನ ಧನುಶರವನ್ನು ಎತ್ತಬೇಕಾಯ್ತು ಸ್ವಾಮಿ. ಹೌದಾ? ಇಂಥ ಪರಿಸ್ಥಿತಿಯಲ್ಲಿ ನಾನು ಕೆಳಗಿಳಿಸ್ಲಿಕ್ಕೆ ಆಗ್ತದ ಸ್ವಾಮಿ? ಕೆಳಗಿಳಿಸಲಿಕ್ಕೆ ಆಗುವುದಿಲ್ಲ. ಆದ್ರೆ ಇವರು ಯಾರು ಎನ್ನುವ ಕುವರರ ದಣಿಸಲಿಗೆ, ಕುವರರ ದಣಿಸಲಿಗೆ ಸಾಗದು ಭವದ ದೊಳಿ ಭವಗೆ, ಸಾಗದು ಭವದ ದೊಳಿ ಭವಗೆ. ಅವರಿವರೆನ್ನುದ ಕವಣಿದ ದಿಳಿ, ಅವನಿಜದನುಭವರಿವರೆಂಬುದ ತಿಳಿ. ಶ್ರೀರಾಮಚಂದ್ರ ಸ್ವಾಮಿ, ಈ ತರಳರು ನಿನ್ನ ಸೇನೆಯನ್ನೆಲ್ಲ ಸಿದ್ಧಪಡಿಸಿದ್ದಾರೆ ಎನ್ನುವಂತಹ ಕಾರಣಕ್ಕೋಸ್ಕರ ನೀನೇ ನೇರವಾಗಿ ಬಂದು ಯುದ್ಧವನ್ನು ಮಾಡುತ್ತಾ ಇದ್ದೀಯ. ಸರಿಯಾದಂತಹ ವಿಚಾರ. ಆದ್ರೆ ಯುದ್ಧ ಕ್ಷೇತ್ರದಲ್ಲಿ ಇವರನ್ನ ಮಣಿಸಬೇಕು ಎನ್ನುವಂತಹ ನಿನ್ನ ಪ್ರಯತ್ನ ಇಲ್ಲಿಯವರೆಗೆ ನಿಷ್ಫಲವಾಗಿದೆ ಎನ್ನುವ ಹಾಗೆ ನಾನು ಮನಗಂಡವನಿದ್ದೇನೆ. ಹೇಗೆ? ಆದ್ರೆ ಈ ತರಳರು ಯಾರು ಎನ್ನುವುದನ್ನ ಅರಿಯದೇ ನೀನು ಯುದ್ಧವನ್ನ ಪ್ರಾರಂಭ ಮಾಡಿದ್ದೀಯ. ಆದ್ರೆ ಈ ತರಳರು ಯಾರು ಎನ್ನುವಂತಹ ನಿಜವನ್ನ ನಾನು ನಿನಗೆ ಇವಾಗ ಹೇಳ್ತೇನೆ. ಯಾರು ಸ್ವಾಮಿ? ಇವರ್ಯಾರು? ಒಂದು ಕಾಲದಲ್ಲಿ ಈ ವನಪ್ರಾಂಶದಲ್ಲಿ ನಾನು ಬರುತ್ತಿರುವಂತಹ ಸಂದರ್ಭ ಓರ್ವ ತರುಣಿಯ ಅಳುವನ್ನ ನಾನು ಕೇಳಿದೆ. ಆಮೇಲೆ ಅಲ್ಲಿಗೆ ಹೋಗಿ ನೋಡುವಾಗ ಆ ತರುಣಿ ತುಂಬು ಗರ್ಭಿಣಿ. ಆದ್ದರಿಂದ ಆಕೆ ಅಲ್ಲಿಯೇ ಇರಬಾರದು ಎನ್ನುವಂತಹ ದೃಷ್ಟಿಯಿಂದ ಆಕೆಯನ್ನು ನೇರವಾಗಿ ನನ್ನ ಆಶ್ರಮದವರೆಗಾಗಿ ಕರೆತಂದೆ. ಆಮೇಲೆ ನವ ಮಾಸಗಳು ಕಳೆದಾದ ಮೇಲೆ ಈರುವರು ಮಕ್ಕಳಿಗೆ ಜನ್ಮವನ್ನ ನೀಡಿದಳು. ಆ ಈರುವರು ಮಕ್ಕಳೇ ಇವರು, ಲವ ಹಾಗೂ ಕುಶ ಎನ್ನುವ ಹಾಗೆ ನಾನೇ ನಾಮಕರಣವನ್ನ ಮಾಡಿದ್ದೇನೆ. ಮತ್ತೆ ಆ ತರುಣಿ ಬೇರೆ ಯಾರೂ ಅಲ್ಲ, ನಿನಗೆ ಸಮೀಪಳೆ. ನನಗೆ ಸಮೀಪ? ಹೌದು. ಯಾರು ಸ್ವಾಮಿ? ಆಕೆ ಹೆಸರು ಹೇಗೆ? ಸೀತಾಮಾತೆ. ಅಂದ್ರೆ ಸೀತೆಯ ಮಕ್ಕಳು ಕುಶಲವರು ಬೇರೆ ಯಾರು ಅಲ್ಲ, ನಿನ್ನ ಮಕ್ಕಳೇ. ಸ್ವಾಮಿ, ನಿಮ್ಮ ಮಾತನ್ನ ಕೇಳುವಾಗ ನನಗೆ ಆಶ್ಚರ್ಯ ಆಗ್ತದೆ, ಹಾಗೆ ಸಂತೋಷ ಆಗ್ತದೆ. ಸರಿ, ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ. ಈ ಹಿಂದೆ ನನ್ನ ಹೆಂಡತಿ ಸೀತೆ ಗರ್ಭವತಿಯಾದಂತಹ ಸಂದರ್ಭದಲ್ಲಿ ನನ್ನ ತೊಡೆಯ ಮೇಲೆ ಅವಳ ತಲೆಯನ್ನು ಇಟ್ಟು ಮಲಗಿಸಿಕೊಂಡಂತಹ ಸಂದರ್ಭದಲ್ಲಿ ವಿಜೃಂಭಕಾಸ್ತ್ರವನ್ನ ಪ್ರಯೋಗ ಮಾಡುವುದು ಹೇಗೆ ಅನ್ನೋದನ್ನು ನಾನು ಹೇಳಿದ್ದೇನೆ. ಸರಿ, ಅದನ್ನ ಗರ್ಭದಲ್ಲಿ ಇದ್ದಂತಹ ಮಕ್ಕಳು ಅದನ್ನು ತಿಳಿದಿದ್ದು ಹೌದೇ ಅಂತ ಆದ್ರೆ ವಿಜೃಂಭಕಾಸ್ತ್ರವನ್ನ ಪ್ರಯೋಗವನ್ನು ಮಾಡಿ ಮಕ್ಕಳು. ಚಂದವಾಯ್ತು ಮುನಿಯೇ ನಿನ್ನ ಸಂದರ್ಶನದೊಳೆದಗೆ, ಕಂದರನ್ನು ಕೊಟ್ಟೆ ಕರುಣಿ ಎಂದು ಮಣಿವಿನ ನಿನಗೆ. ಇವಾಗ ನನ್ನ ಸಂಶಯ ಎನ್ನುವುದು ನಿವಾರಣೆ ಆಯಿತು ಅನ್ನುವ ಹಾಗಾಯ್ತು. ಸ್ವಾಮಿ, ಬಹಳ ಸಂತೋಷವಾಯಿತು. ಸರಿ, ಸೂರ್ಯವಂಶದ ಬಳ್ಳಿ ಎನ್ನುವುದು ಕರಟಿ ಹೋಗುವಂತಹ ಸಂದರ್ಭದಲ್ಲಿ ಕರುಣೆ ಎಂಬ ಜಲವನ್ನ ಉಣಿಸಿ ಇವರನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದೀರಾ. ಹೌದು. ನಿಮ್ಮ ಈ ಮಾಡಿದಂತ ಕಾರ್ಯಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಸ್ವಾಮಿ. ಸರಿ ಸ್ವಾಮಿ, ನನ್ನ ಮಕ್ಕಳನ್ನ ನಾನು ಕರೆದುಕೊಂಡು ಹೋಗುವುದಲ್ವೇ? ನಿನ್ನ ಮಕ್ಕಳನ್ನ ಕರೆದುಕೊಂಡು ಹೋಗು. ಅಷ್ಟು ಮಾತ್ರ ಅಲ್ಲ, ನಿನ್ನ ಮಡದಿಯನ್ನ ಕರೆದುಕೊಂಡು ಹೋಗಬೇಕು ಎನ್ನುವ ಹಾಗೆ ಆಲೋಚನೆಯನ್ನ ಮಾಡ್ತಾ ಇದ್ದೀಯ. ನಿಜ. ಸರಿ, ಕರೆದುಕೊಂಡು ಹೋಗಬಹುದಿತ್ತು. ಆದ್ರೆ ನಿನ್ನ ಮಡದಿಯನ್ನ ಈ ಕಾಂತಾರ ಪ್ರದೇಶಕ್ಕೆ ನೀನು ಕಳುಹಿದ್ದು ಯಾವಾಗ? ಅಯೋಧ್ಯೆಯಲ್ಲಿ ರಾಜಾರಾಮನಾಗಿ ಮೆರೆಯುತ್ತಿದ್ದಂತಹ ಸಂದರ್ಭದಲ್ಲಿ. ನಿಜ. ಇವಾಗ ನಿನ್ನ ಮಡದಿಯನ್ನ ಮಕ್ಕಳನ್ನ ನೀನು ಕರೆದುಕೊಂಡು ಹೋದೆ ಅಂತ ಆದ್ರೆ ಆಕೆಯ ಮೇಲಿರುವಂತಹ ಕಳಂಕ ಎನ್ನುವುದು ನಿವಾರಣೆ ಆಗಿದೆ ಎನ್ನುವುದು ನಮ್ಮಲ್ಲಿ ಮಾತ್ರ ವಿಚಾರವು
ತಿಳಿಯುತ್ತದೆ ಬಿಟ್ರೆ ಪುರದ ಜನರಿಗೆ ಯಾರಿಗೂ ಅರಿವಾಗುವುದಿಲ್ಲ. ಅಂದು ನಾನು ರಾಜರಾಮನಾದಂತಹ ಸಂದರ್ಭದಲ್ಲಿ ಪ್ರಜೆಗಳ ಅನುಮಾನದಿಂದ ಅವರಿಗೆ ನಂಬಿಕೆ ಇಲ್ಲದಂತಹ ಕಾರಣದಲ್ಲಿ ನನ್ನ ಹೆಂಡತಿಯನ್ನ ದೂರ ಅಟ್ಟಿದವ ನಾನಿದ್ದೇನೆ ಸ್ವಾಮಿ, ನಿಜ. ಆದ್ದರಿಂದ ಆ ಕಳಂಕ ಎನ್ನುವುದು ನಿವಾರಣೆಯಾಗಬೇಕು ಎನ್ನುವ ಹಾಗೆ ಇದ್ರೆ ಇನ್ನೊಮ್ಮೆ ನೀನು ರಾಜಾರಾಮನಾಗಿ ಮೆರೆಯುವಂತಹ ಸಂದರ್ಭವಾದರೂ ಯಾವುದು? ಇವಾಗ ಪ್ರಾರಂಭ ಮಾಡಿದ್ದೀಯಲ್ಲ ಅಶ್ವಮೇಧ ಯಾಗ. ಈ ಅಶ್ವಮೇಧ ಯಾಗದ ಪೂರ್ಣಾಹುತಿಯಾಗುವಂತಹ ಆ ಕಾಲಘಟ್ಟದಲ್ಲಿ ನಿನ್ನ ಮಡದಿಯಾದಂತಹ ಸೀತಾದೇವಿಯನ್ನ ಹಾಗೆ ನಿನ್ನ ಉಭಯ ಮಕ್ಕಳಾದಂತಹ ಕುಶಲವರನ್ನ ನಾನೇ ಕರೆದುಕೊಂಡು ಬರ್ತೇನೆ. ಪುರ ಜನರ ಎದುರುಗಡೆಯಲ್ಲಿ ಆಕೆಯ ಮೇಲೆ ಇರುವಂತಹ ಕಳಂಕವನ್ನ ನಿವಾರಣೆ ಮಾಡಿ ಅವರನ್ನು ನಿನಗೊಪ್ಪಿಸುತ್ತೇನೆ. ಶ್ರೀರಾಮಚಂದ್ರಗೆ ವಾರಿದಿ ಶಯನಗೆ ಘೋರ ರಕ್ಕಸಹರಗೆ, ಶ್ರೀರಾಮಚಂದ್ರಗೆ ವಾರಿದಿ ಶಯನಗೆ ಘೋರ ರಕ್ಕಸಹರಗೆ, ಆರೇಣಿ ಗೋಡೆಯಗೆ ಸಗುಗುಲ ತಿಲಕಗೆ ಮಂಗಲ ಜಯ ಜಯತ, ಧಾರಿಣಿ ಗೋಡೆಯಗೆ ರಘುಕುಲ ತಿಲಕಗೆ ಮಂಗಲ ಜಯ ಜಯತು, ಜಯತು ಜಯ ಮಂಗಲ ಜಯ ಜಯತು. ಆದಿದೇವ ಸಕಲಾಗಮ ಭೋಜಿತ ಯಾದವ ಕುಲ ಮೋಹನ ರೂಪ, ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ, ನಾರಾಯಣ ದೇ ನಮೋ ನಮೋ.